ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಘರ್ಷಣೆಗೆ ಅವಕಾಶ ಬೇಡ. ಆಗಿರ್ಬೇಕು. ಆಸ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾಡಲು ಕ್ರಮ ತಗೊಳ್ಬೇಕು. ಅದು ಮತ್ತೆ ಸಮಾರೋಹ ಕೊಡಬೇಕು. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡ ಏನಾದರೂ ನ್ಯೂನತೆ ಆಗ್ತಾ ಇದೆಯಾ, ಅಲ್ಲೇ ಏನಾದರೂ ಡಿಫರೆನ್ಸ್ ಆಗಿದೆಯಾ ಸರಿಪಡಿಸ್ಬೇಕು, ಮಾಡ್ಕೊಡೋಣ. ಸೊ ಈ ಉದ್ದೇಶದಿಂದ ನಾವು ಇದೆಲ್ಲ ಮಾಡೋಣ. ಇದರಲ್ಲೂ ಕೂಡ ನಾವು ಮೊಸರಲ್ಲಿ ಕಲ್ಲು ಹುಡುಕೋದು ಬೇಡ. ಇದು ಒಂದು ನಮ್ಮ ಒಂದು ಯಾವುದೇ ದುರುದ್ದೇಶ ಅಥವಾ ಯಾವುದೇ ಸ್ವಾರ್ಥ ಇಲ್ಲದೆ ಇರತಕ್ಕಂಥ ಒಂದು ಇಟ್ಕೊಂಡು ನಾವೇನು ಈ ಸಭೆ ಕರ್ತಿಲ್ಲ. ಇದು ಯಾವುದೇ ಒಂದು ನಮ್ಮಲ್ಲಿ ಬೇರೆ ಇಲ್ಲ. ನಮ್ಮಲ್ಲಿ ಏನಂತ ಹೇಳಿದ್ರೆ, ಈ ಜಿಲ್ಲೆಯಲ್ಲಿ ಇವಾಗ ಒಂದು ಮುಂದಿನ ದಿವಸಗಳಲ್ಲಿ ಇದಕ್ಕೆ ಅವಕಾಶ ಆಗದೇ ಇರೋ ಥರ ನೋಡ್ಕೊಳ್ಳೋಣ. ನಾವು ನೀವು ಸೇರಿ ಎಲ್ಲ ಒಟ್ಟಾರೆ ಒಗ್ಗಟ್ಟಾಗಿರೋಣ. ಬೇರೆ ಏನೇ ಡಿಫ್ರೆನ್ಸಸ್ ಎಲ್ಲರೂ ಒಂದೇ ವ್ಯೂ ಪಾಯಿಂಟಲ್ಲಿ ಇರಬೇಕು, ಒಂದೇ ಥರ ಯೋಚನೆ ಮಾಡಬೇಕು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಡೆಮಾಕ್ರಸಿ. ಆದರೆ ಆ ಒಂದು ಚೌಕಟ್ಟು ಒಳಗಡೆ ಇದ್ದರೆ ಸಾಕು. ಚೌಕಟ್ಟು ದೇಶ, ಧರ್ಮಗಳಿರುವಂಥ ದೇಶ, ಭಾಷೆಗಳಿರುವಂಥ ದೇಶ, ಅದನ್ನು ನಾವು ಜೋಡಿಸುವಂಥ ಕೆಲಸ ಮಾಡೋಣ. ಆ ಕೆಲಸದಲ್ಲಿ ತಮ್ಮ ಸಲಹೆಗಳೇನಿದೆ, ಈ ಥರ ಮಾಡಿದ್ರೆ ಒಳ್ಳೆಯದಾಗುತ್ತೆ ತೋರಿಸಿದ್ದಾರಲ್ಲ, ಅದು ನನಗೆ ಭಾಳ ಸಂತೋಷ. ಎಲ್ಲರೂ ಬಂದಿದ್ದಾರೆ, ಬಹುತೇಕ ಎಲ್ಲ ಪಕ್ಷದವ್ರು ಬಂದಿದ್ದಾರೆ, ಎಲ್ಲ ಧರ್ಮದವ್ರು ಬಂದಿದ್ದಾರೆ, ಎಲ್ಲ ಜಾತಿಯವರು ಬಂದಿದ್ದಾರೆ, ಸಂಘ ಸಂಸ್ಥೆಯವರು, ಕ್ರೀಡಾ ಸಂಸ್ಥೆ, ಬೇರೆ ಬೇರೆ ಸಂಸ್ಥೆಗಳು, ರೈತರ ಬಹಳ ಪ್ರೀತಿಯಿಂದ ನಿಮ್ಮನ್ನೆಲ್ಲರೂ ನಾನು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅಂತ ಹೇಳಿ, ಈಗ ಒಂದು ದಿವಸಕ್ಕೆ ಸೀಮಿತವಾದ ಸಭೆ, ಇವತ್ತಿನ ಸಭೆ ಅದು ಭವಿಷ್ಯದ ಮಂಗಳೂರು ಜಿಲ್ಲೆಗೆ ಅದ್ಭುತವಾಗಿ ನಮ್ಮ ಜೀವನ ನಡೆಸಲಿಕ್ಕೆ ಏನೆಲ್ಲ ಒಂದು ಅತ್ಯುತ್ತಮ ನಿರ್ಧಾರ ಆಗಬೇಕಾ. ಬಹುಶಃ ಬೀಚ್ ರಿಸಾರ್ಟ್, ನಮ್ಮ ರಿವರ್ ರಿಸಾರ್ಟ್ ಇರಲಿ, ಪಶ್ಚಿಮ ಘಟ್ಟ ಇರಲಿ, ಎಲ್ಲ ಏನೆಲ್ಲ ಬೇಕೋ ಎಲ್ಲ ರೀತಿ ಬಹುಶಃ ನಮ್ಮ ಜಿಲ್ಲೆ ನಮಗೆ ದೇವರು ಒದಗಿಸಿಕೊಟ್ಟಿದ್ದಾರೆ. ನಾವು ಅದಕ್ಕೆ ಪೂರಕವಾಗಿ ಸ್ವಲ್ಪ ಮಟ್ಟ ಕೆಲಸ ಮಾಡಿದರೆ ಅದ್ಭುತವಾದ ಪ್ರದೇಶವಾಗಿ ನಿರ್ಮಾಣ ಮಾಡಲ್ಲ ಅವಕಾಶ ಆಗ್ತದೆ. ಅದಕ್ಕೆ ಸಾಮರಸ್ಯದ ಸಮಾಜ ನಿರ್ಮಾಣ ಮಾಡಿ, ಈಗಾಗಲೇ ಸಾಮರಸ್ಯದ ಇಲ್ಲ ಅಂತಲ್ಲ, ಕೆಲವೊಂದು ಬಂದಾಗ ಆ ಸಾಮರಸ್ಯ ನಾವು ಬಸದುಗೊಳ್ಳುವಂಥ ಒಂದು ಕೆಲಸ ಕಾರ್ಯಗಳಿಗೆ ಹೇಗೆ ಹಾಕಬೇಕಂತ ನಾವು ಚಿಂತನೆ ಮಾಡುವಂಥದ್ದು. ಯಾವುದೇ ಒಂದು ಸಾಮರಸ್ಯವು ಕೂಡ ಭಿನ್ನಾಭಿಪ್ರಾಯ ಇಲ್ಲದೆ ಸಾಮರಸ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಿನ್ನಾಭಿಪ್ರಾಯ ದೂರ ಇಟ್ಟು ನೀವು ಚರ್ಚೆ ಮಾಡೋದು ಬೇಡ, ನೀವು ಬೇಡ ಅನ್ನೋದು ಬದುಕಿಟ್ಟು ನಾವು ಮಾತಾಡೋದಿಲ್ಲ ಅಂತ ಹೇಳಿಕೊಂಡ್ರೆ ಯಾರು ಕೂಡ ಸಾಮರಸ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಸಾಮರಸ್ಯ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದೆಲ್ಲ ಭಿನ್ನ ಅಭಿಪ್ರಾಯಗಳನ್ನು ನಾವು ಕೂತುಕೊಂಡು ನಾವು ಚರ್ಚೆ ಮಾಡಿ ಪರಸ್ಪರ ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ನಾವೆಲ್ಲರೂ ಒಗ್ಗಟ್ಟಿಂದ ಮುಂದೆ ಹೋಗಿ ಬಲಿಷ್ಠದ ಭಾರತ ಕಟ್ಟಲಿಕ್ಕೆ ಹೋಗ್ತೇವಲ್ಲ, ಆ ಸಾಮರಸ್ಯವೇ ಇವತ್ತಿನ ಸಾಮರಸ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾವೆಲ್ಲರೂ ಕೂಡ ಬೇರೆ ಬೇರೆ ಜಾತಿ, ಬೇರೆ ಬೇರೆ ವರ್ಗ, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಪಕ್ಷ, ಬೇರೆ ಬೇರೆ ಪಂಗಡದಲ್ಲಿ ನಾವೆಲ್ಲ ಇರ್ಬೋದು. ಅದು ನಾನೆಲ್ಲ ಮಾತು ಹೇಳಿದ್ರೆ ಇಷ್ಟ. ಯಾವುದೇ ಧರ್ಮವು ಕೂಡ, ಪ್ರತಿಯೊಂದು ಧರ್ಮವು ಕೂಡ ಅದು ಒಂದು ಮನಸ್ಸಿಗೆ ಮತ್ತು ದೇಹಕ್ಕೆ ನೋವುಂಟು ಮಾಡುವ ಕತ್ತಿ ಆಗಬಾರ್ದು. ಪ್ರತಿಯೊಂದು ಧರ್ಮವು ಕೂಡ ಒಂದು ಮನಸ್ಸಿನ ಮತ್ತು ಒಂದು ದೇಹದ ನೋವನ್ನು ಗುಣಪಡಿಸುವಂಥ ಔಷಧಿ ಆಗಬೇಕಂತ ಹೇಳಲಿಕ್ಕೆ ನಾನಂತೂ ಬಯಸ್ತೇನೆ. ಆದ ಕಾರಣ ನಾವೆಲ್ಲರೂ ಪ್ರೀತಿ ವಿಶ್ವಾಸ ಮುಂದೆ ಹೋಗುವಂಥ ಅವಕಾಶ ಆಗುವ. ಹಿಂದೆ ಏನಾಗಿದೆ ಅದರ ಬಗ್ಗೆ ನಾವು ಜಾಸ್ತಿ ಚಿಂತಿತರಾಗೋದು ಬೇಡ. ನಮ್ಮ ಸರ್ಕಾರ ಇದೆ, ಪೊಲೀಸ್ ಇಲಾಖೆ ನೀವಿದ್ದೀರಿ, ಯಾವುದೇ ಹಂತದಲ್ಲಿ ಯಾವ ನಿಮಗೆ ಬೇಕಾದ ಯಾವ ರೀತಿ ಚರ್ಚೆ ಕೂಡ ಮಾಡ್ಬೋದು. ನಾವಿನ್ನು ಮುಂದೆ ಯಾವ ರೀತಿ ಒಂದು ಹೆಜ್ಜೆನಾಗಬೇಕು, ಒಂದು ಸುಂದರವಾದ ಸಂಬಂಧ ಹೇಗೆ ನಿರ್ಮಾಣ ಮಾಡಬೇಕಂತ ಬೇಕಾಗುತ್ತೆ. ನಾನು ಸಣ್ಣದಿಂದಲೇ ಈ ರೀತಿ ಹಲವಾರು ಬೇರೆ ಬೇರೆ ಕಥೆ ಯಾಕಂತ ಹೇಳಿದರೆ ಇದು ಈಗಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ನಿಮಗೆ ಗೊತ್ತಿದ್ದಾಗೆ 69, 70 ಆಗಾಗ ಒಂದೊಂದು ಸಂದರ್ಭ ಆಗ್ತದೆ. ಮತ್ತೆಲ್ಲ ಕೂಡ ಮತ್ತೆ ಪ್ರೀತಿ ವಿಶ್ವಾಸದಲ್ಲಿ ಇದ್ದಾರೆ. ಮಾಧ್ಯಮದಲ್ಲಿ, ಪೇಪರ್ನಲ್ಲಿ, ದೂರದಲ್ಲಿ ನಿಂತು ನೋಡುವವರಿಗೆ ಇದು ಏನೋ ದೊಡ್ಡ ಮಟ್ಟ ಸಮಸ್ಯೆ ಅಂತ ಭಾವನೆ ಇದೆ. ನೂತನ ಬರುವಂಥ ಅಧಿಕಾರಿಗಳು ಕೂಡ ನಾನು ಹೇಗೆ ಮಂಗಳೂರಿಗೆ ಹೋಗುದಂಥವರಿಗೆ ಅಧಿಕಾರಿಗಳು ಚಿಂತಿತರಾಗ್ತಾರೆ. ಆದರೆ ಒಮ್ಮೆ ಅಧಿಕಾರಿಗಳು ಮಂಗಳೂರಿಗೆ ಬಂದ ನಂತರ ಮತ್ತೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಮತ್ತೆ ಇಲ್ಲೇ ಬೇಕು, ಇಲ್ಲೇ ಮಕ್ಕ ಶಾಲೆ ಆಗೋದು, ಇಲ್ಲೇ ಮತ್ತೆ ಯಾಕೆ ಇಲ್ಲಿ ಬಂದ ನಂತರ ಗೊತ್ತಾಗೋದು ಇಷ್ಟು ಪ್ರೀತಿ ವಿಶ್ವಾಸದ ಒಂದು ಊರು ಬೇರೆ ಯಾವ ಪ್ರದೇಶ ಸಿಗಲಿಕ್ಕೆ ಸಾಧ್ಯ. ಸಣ್ಣ ಪುಟ್ಟ ಬಂದಾಗ ಸಬಲೀಕರಿಸುವ ಜವಾಬ್ದಾರಿ ಅದು ನಮ್ಮ ಸಹೋದರತೆಯ ಸಮಾಜ. ಅದು ಯಾಕೆ ಸಾಮರಸ್ಯ ಮತ್ತು ಸಹೋದರತೆ ನಿರ್ಮಾಣ ಮಾಡಲಿಕ್ಕೆ ಅದು ಬರೀ ಶಾಸಕರು, ಸರ್ಕಾರ, ಅಧಿಕಾರ ಇದ್ದವರಲ್ಲ, ಪ್ರತಿಯೊಂದು ಮನೆಯೂ ಕೂಡ ಜವಾಬ್ದಾರಿ ವಹಿಸಿಕೊಳ್ಬೇಕು. ಪ್ರತಿಯೊಂದು ಊರಿನ ಸಂಘ ಸಂಸ್ಥೆ ಕೂಡ ಜವಾಬ್ದಾರಿ ವಹಿಸಿಕೊಳ್ಬೇಕು. ಪ್ರತಿಯೊಂದು ಸಮಾಜ ಬೇರೆ ಬೇರೆ ವರ್ಗದ ಹಿರಿಯರು ಕೂಡ ಜವಾಬ್ದಾರಿ ವಹಿಸಿಕೊಂಡಾಗ ಮಾತ್ರ ಇದು ಆಗ್ತಾ ಹೊರತು ಇದು ಬರೀ ಜನಪ್ರತಿನಿಧಿಯಿಂದ ಪಕ್ಷ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ನೀವು ಒಗ್ಗಟ್ಟಾಗಿದ್ದುಕೊಂಡು ನಮ್ಮ ಜವಾಬ್ದಾರಿ ಸಮರ್ಪಕವಾಗಿ ಮಾಡಬೇಕು. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಬಿ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್, ಡೋಂಟ್ ಬಿ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಂಡು ಆಲೋಚನೆ ಮಾಡುವಂಥ ವ್ಯಕ್ತಿತ್ವ ನಮ್ಮಲ್ಲಿ ಬರಬೇಕು ಹೊರತು ಸಮಸ್ಯೆ ಬಂದಾಗ ಈ ಸಮಸ್ಯೆ ಹುಡುಕಿಕೊಂಡು ನಾವು ಸಮಸ್ಯೆ
ಸೃಷ್ಟಿಸಿ ಮಾಡುವಂಥ ವ್ಯಕ್ತಿತ್ವ ನಮ್ಮಲ್ಲಿ ಯಾಕೆ ಬರಬಾರ್ದು. ಅದು ನಮ್ಮ ಸಮಾಜಕ್ಕೆ ದೊಡ್ಡ ಮಾರಕ. ಸೊ ಸಮಸ್ಯೆ ಬರ್ತದೆ. ಅದು ಸಮಸ್ಯೆ ಇಲ್ಲದ ಊರು ಎಲ್ಲಿಯೂ ಕೂಡ ಸಿಗ್ಲಿಕ್ಕಿಲ್ಲ. ಸಮಸ್ಯೆ ಇಲ್ಲದ ಊರು ಬೇಕಾದರೆ ಒಂದು ಊರಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಮಾತ್ರ ಇದೆ. ಸ್ವರ್ಗದಲ್ಲಿ ಮಾತ್ರ ಸಮಸ್ಯೆ ಇಲ್ಲ. ಬೆದೆಲ್ಲ ಕಟ್ಟಿಸಬೇಕಾದ ಬುದ್ಧಿ ಇದನ್ನು ಹೇಗೆ ಬಗೆಹರಿಸಬೇಕಂತ ನಮ್ಮ ಇವತ್ತು ವ್ಯಕ್ತಿತ್ವ ಇರುವಂಥದ್ದು ಅಂತ ದೊಡ್ಡ ಮಟ್ಟದ ಎಲ್ಲ. ಯಾಕಂದ್ರೆ ಹೇಳಿದ್ರೆ ಇವತ್ತು ಅಂಬಾಸಿಡರ್ ಆಫ್ ದಿಸ್ ನಮ್ಮ ಪೀಸ್ ಶಾಂತಿ ಸೋದರತೆ ಅಂಬಾಸಿಡರ್ ಆಗಿ ತಾವಲ್ಲಿ ರಾಯಭಾರಿಗಳಾಗಿ ತಾವೆಲ್ಲಿ ಬಂದಿದ್ದೀರಿ. ಇಲ್ಲ ಸೋದರತೆ ಸಂಬಂಧ ನಿರ್ಮಾಣ ಮಾಡಿ ತಮ್ಮದ ಕೆಲಸ ಕಾರ್ಯ ತಾವೆಲ್ಲ ಇವತ್ತು ಮಾಡಿಲ್ಲ. ಮಂತ್ರಿಗಳಿಗಿರಲಿ, ಶಾಸಕ ಮಿತ್ರರಲ್ಲಿ ಎಲ್ಲರಿಗೂ ಕೂಡ ನನ್ನ ವಿಶೇಷವಾದ ಮೆಜಾರಿಟಿ ಪ್ರಭುತ್ವದ ದೊಡ್ಡ ವಿಷಯ ಮಾತಾಡ್ತಾರೆ. ಅದಲ್ಲ, ಆ ಸಣ್ಣ ಸಮಸ್ಯೆ ಬರೆಯಿಸುತ್ತಿರಲ್ಲ, ಅದು ನಿಜವಾದ ಪ್ರಭುತ್ವ. ಅಂತ ಪ್ರಭುತ್ವ ತಾವೆಲ್ಲ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಮುಂದೆ ಹೋಗುವ. ನಾವು ಜೊತೆ ವೇದಿಕೆಯಲ್ಲಿರುವ ಹಾಗೂ ಕೆಳಗೆ ಎಲ್ಲರಿಗೂ ತಲೆಬಾಗಿ ನನ್ನ ಎರಡು ಮಾತು. ಅನಿವಾರ್ಯ ಕಾರಣದಿಂದ ನಾನು ಬೇಗ ಹೋಗಬೇಕಂತ ಸಚಿವರಂತ ಮೊದಲೇ ಹೇಳಿದರು. ನಾವು ನಮ್ಮ ಜಿಲ್ಲೆ ಕಾರವಾರ ಸಚಿವರು ಹೇಳಿದಾಗೆ ಸಾಮರಸ್ಯದ ಸಹಕಾರಕ್ಕೆ ಎಲ್ಲರೂ ಸಹಭಾಗಿ ಮಾಡಿದ್ದಾರೆ. ಏನೋ ಒಂದು ಈಗ ನಮ್ಮೊಳಗೆ ಒಬ್ಬರೊಬ್ಬರ ಧರ್ಮ, ಜಾತಿ, ಮತದ ಆಚಾರ ವಿಚಾರವನ್ನು ತಿಳಿಯದೆ ನಮ್ಮೊಳಗೆ ಒಂದು ಸಂಶಯ, ನಮ್ಮೊಳಗೆ ಒಂದು ವಿಶ್ವಾಸದ ಕೊರತೆಯಿಂದಾಗಿ ಕೆಲವು ಘಟನೆಗಳು ನಡೆದಿವೆ. ಆದರೆ ಅದು ಪರ್ಮನೆಂಟ್ ಅಲ್ಲ. ಎಲ್ಲರಿಗೂ ಒಂದು ಭಾವನೆಯನ್ನು ಇದು ಸರಿಯಾಗಬೇಕು. ಏನೋ ಈ ಘಟನೆಗಳಿಂದಾಗಿ ಒಂದು ಅಭದ್ರತೆ, ಒಂದು ಅಧೈರ್ಯ ಮತ್ತು ನಮ್ಮ ಬೆಳವಣಿಗೆ ಇದೆಲ್ಲ ಅಡ್ಡಿಯಾಗ್ತದೆ. ಇದು ಆಗಬಾರ್ದು. ಮುಂದಿನ ಜೀವನದಲ್ಲಿ ನಾವೆಲ್ಲರೂ ಸಹಜೀವನವನ್ನು ನಡೆಸೋಣ, ಸಾಮರಸ್ಯದಿಂದ ಬದುಕುವಂಥ ಒಂದು ಹೆಜ್ಜೆಯನ್ನು ಹಾಕೋಣ. ಇಲ್ಲಿ ನಮ್ಮ ಮಾಜಿ ಶಾಸಕರಾದ ಗೋಪರವರಿದ್ದಾರೆ. ಅವರು, ನಾನು ಮತ್ತು ಇತರರು ಸೇರಿಕೊಂಡು ಒಂದು ಆ ಹಂತಕ್ಕೆ ಒಂದು 5 ವರ್ಷದ ಹಿಂದೆ ತಲುಪಿದ್ದು. ಕಾರಣಾಂತರದಿಂದ ಅದು ಹಿಂದೆ ಬಿತ್ತು. ಮುಂದಿನ ದಿನಗಳಲ್ಲಿ ಎಲ್ಲ ಜಾತಿ ಮತ್ತು ವರ್ಗದವರು ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಮಾಡೋಣ. ನಮ್ಮ ಜಿಲ್ಲೆ ಒಂದು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕುವ ಜಿಲ್ಲೆ ಅಂತಾಗಿ ಮಾಡೋಣ ಅಂತ ಕೇಳಿಕೊಂಡು ಅವಕಾಶ ಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ತಲೆಬಾಗಿ ಕೈ ಮುಗಿದು ನನ್ನ ಮಾತನ್ನು ಎಲ್ಲರಿಗೂ ಪ್ರೀತಿಯ ನಮಸ್ಕಾರ, ಶುಭಾಶಯ. ಇವತ್ತಿನ ಈ ಅರ್ಥಪೂರ್ಣ ಸಭೆಯಲ್ಲಿ ಭಾಗವಹಿಸಲು ಒಬ್ಬ ವೈದ್ಯನಾಗಿ ನನಗೆ ಬಹಳಷ್ಟು ಒಂದು ಸಂತೋಷವು ಹೆಮ್ಮೆಯೂ ಆಗ್ತದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ಸ್ಪೀಕರ್ ಹೇಳಿದಾಗೆ, ಬಹಳ ವೈಶಿಷ್ಟ್ಯಪೂರ್ಣವಾದ ಒಂದು ಜಿಲ್ಲೆ. 806 ಜಿಲ್ಲೆಗಳುಳ್ಳ ನಮ್ಮ ದೇಶದಲ್ಲಿ ನೀವು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳನ್ನು ತೆಗೆದುಕೊಂಡ್ರೆ ಅದು ವಿದ್ಯಾರಂಗವಾಗಿರ್ಬೋದು, ಆರೋಗ್ಯ ರಂಗವಾಗಿರ್ಬೋದು, ಬ್ಯಾಂಕಿಂಗ್ ರಂಗವಾಗಿರ್ಬೋದು, ಹೋಟೆಲ್ ರಂಗ ಆಗಿರ್ಬೋದು, ಏನೇ ರಂಗದಲ್ಲಿ ನಾವು ಬಹಳ ಬಂದಿದ್ದೇವೆ. ನಾನು ಮೆಡಿಕಲ್ ಕಾಲೇಜಿನಲ್ಲಿದ್ದಾಗ ನನ್ನ ಹಾಸ್ಟೆಲ್ನಲ್ಲಿ ನನ್ನ ಪಾರ್ಟ್ನರ್ 2 ರೂಮ್ನಲ್ಲಿ ಮೊಹಮ್ಮದ್ ಗೌಸ್. ನಾನು ಈಜು ಕಲಿತದ್ದು ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ಕೆಲವು ಕ್ರಿಶ್ಚಿಯನ್ ನನ್ನ ಸಹಪಾಠಿಗಳು. ಆದರೆ ಇತ್ತೀಚೆಗೆ ದುರಾದೃಷ್ಟವಶ ಮಂಗಳೂರಿನಲ್ಲಿ ಕೆಲವು ಅಂಶಗಳಲ್ಲಿ ಸೌಹಾರ್ದತೆ ಹೋಗಿರುವುದು ನನ್ನಂಥವರಿಗೆ ಬಹಳಷ್ಟು ನೋವನ್ನು ತಂದಿದೆ. ಇದನ್ನು ಸರಿಪಡಿಸುವುದು ನಮ್ಮೆಲ್ಲರ ಒಂದು ಕಾರ್ಯ. ಇದು ಸ್ಪೀಕರ್ ಅವರು ಹೇಳಿದಾಗೆ ಒಬ್ಬನಿಂದ ಅಥವಾ ಒಂದು ಸಂಸ್ಥೆಯಿಂದ, ಒಂದು ಪಾರ್ಟಿಯಿಂದ ಆಗುವುದು. ಪ್ರತಿಯೊಬ್ಬರು ನಾನು ನಮ್ಮ ಘನತೆಯನ್ನು, ದಕ್ಷಿಣ ಕನ್ನಡ ಜಿಲ್ಲೆಯ ಘನತೆಯನ್ನು, ಜನರ ಪ್ರೀತಿ ಸೌಹಾರ್ದತೆಯನ್ನು ಮಾಡಿಕೊಂಡು ಬರಬೇಕೆಂಬುದೇ ನಮ್ಮ ಧ್ಯೇಯವಾಗಿದೆ. ನಾವು ಬರಿಯ ಘೋಷಣೆಗಳಿಗೆ ಹೋಗದೆ ಘೋಷಣೆಗೆ, ಬರಿಯ ಹಗೆತನಕ್ಕೆ ಹೋಗದೆ ಪ್ರೀತಿ ವಾತ್ಸಲ್ಯಕ್ಕೆ ದೇವರು ಎಡೆ ಮಾಡಿಕೊಡಲಿ. ನಾವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸೌಹಾರ್ದತೆಯನ್ನು ಉಳಿಸಿಕೊಂಡು ಹೋಗುವಂತಾಗಲಿ ಎಂಬುದೇ ನನ್ನ ದೇವರಲ್ಲಿ ಪ್ರಾರ್ಥನೆ. ಇಲ್ಲಿ ಒಂದು ಸುಂದರವಾದ ಅವಕಾಶ ಭಾವಿಸ್ತೇನೆ. ಎಲ್ಲರ ಭಾವನೆಗಳು ಸೌಹಾರ್ದವನ್ನು ಕಟ್ಟಬೇಕು, ಸೌಹಾರ್ದವನ್ನು ಉಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ನಾವು ಕೂಡ ಅದೇ ಉದ್ದೇಶದಿಂದ ಆರಂಭದಲ್ಲಿ ನಾವು ನಾಡಗೀತೆ ಅಂತ ಹಾಡಿ
ಅದೇ ಭಾವನೆಗಳು ನಮ್ಮಲ್ಲಿ ಒಳಮೂಡಿದರೆ ಅದೇ ನಮಗೆ ಸಾಕು. ಅದನ್ನು ಮೀರಿ ಸಮಾಜದಲ್ಲಿ ಅಹಿತಕರ ಘಟನೆಗಳು ನಡೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ನಾನು ಈ ಸಭಾಂಗಣಕ್ಕೆ ಬಂದು ಒಂದು ಗಂಟೆಯಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲ ಪಾರ್ಟಿಯವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಇಲ್ಲಿ ಪರಸ್ಪರ ಪರ ವಿರೋಧ ಎಲ್ಲರೂ ಇದ್ದಾರೆ. ಆದರೆ ಪರಸ್ಪರ ನೋಡಿದಾಗ ಕೈ ಕುಲುಕಿ ನಗುತ್ತಾ ಮಾತಾಡ್ತಾ ಇದ್ದಾರೆ. ಈ ವ್ಯವಸ್ಥೆಯನ್ನು ನಮ್ಮ ಸಮಾಜದಲ್ಲಿ ಯಾಕೆ ನಮಗೆ ಕಾಣಲು ಸಾಧ್ಯವಾಗ್ತಾ ಇಲ್ಲ? ಅದನ್ನು ಯಾರು ತರಬೇಕು ಅನ್ನೋದ ಒಂದು ಪ್ರಶ್ನೆ ಇಲ್ಲಿ ನಮಗೆ ಬರುತ್ತದೆ. ಸಮಾಜದಲ್ಲಿ ಸುಭದ್ರತೆಯನ್ನು ಕಾಪಾಡಬೇಕಾಗಿದ್ದು ಸರ್ಕಾರ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅದರ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖ ಆಗಬೇಕು. ಅದಾಗಿದೆ ನಮ್ಮೆಲ್ಲರ ಬೇಡಿಕೆ. ಇವಾಗ ಸಮುದಾಯ ಮಾತ್ರ ಅಲ್ಲ ಏಳಿಗೆ ಆಗೋದು, ಸಮಾಜ ಏಳಿಗೆ ಆಗೋದು. ಹಾಗಾದರೆ ಒಂದು ಸಮಗ್ರವಾದ ಪ್ರೋಸೆಸ್ ನಮ್ಮಲ್ಲಿ ಈ ಸೌಹಾರ್ದವನ್ನು ಕಟ್ಟಬೇಕು ಅನ್ನುವಂತಹ ಉದ್ದೇಶ ಇದೆ. ಹಿರಿಯರು ಮನುಜ ಕುಲ ಮುಂದೇವಲ್ಲ ಆಯಂ ನಿಜ ಬರೋಬೇಕು ಹೀಗೆಲ್ಲ ಹಾಡಿ ಹೇಳಿ ನಮಗೆ ಭಾವನೆಗಳನ್ನು ತುಂಬಿದ್ದಾರೆ. ಒಂದಾಗಿ ಬದುಕಬೇಕು, ಬಾಳಬೇಕು. ಈ ಮಂಗಳೂರು ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ದೈವಿಕವಾಗಿ ದೊಡ್ಡ ಅನುಗ್ರಹ ಸಿಕ್ಕಂತಹ ಒಂದು. ಹಾಗಾದರೆ ಈ ಊರನ್ನು ಯಾಕೆ ನಮಗೆ ಒಂದು ಸಮಾಜ, ಬಲಿಷ್ಠ ಸಮಾಜವಾಗಿ, ಶಾಂತಿಯ ಸಮಾಜವಾಗಿ ಬದಲಿಸಲು ಸಾಧ್ಯ? ಇಲ್ಲಿ ಒಂದು ಸಮುದಾಯವಾಗಿ ಚಿಂತನೆ ಮಾಡುವಾಗ, ನಾನು ಒಬ್ಬ ಮುಸ್ಲಿಂ ಸಮಾಜದಲ್ಲಿ ನಿಂತುಕೊಂಡು ಆಲೋಚನೆ ಮಾಡುವಾಗ, ನನ್ನ ಸಮುದಾಯದ ಯಾವನೇ ಒಬ್ಬ ದ್ವೇಷ ಭಾಷಣವೋ ಮಾತು ಅಥವಾ ಆಕ್ಟಿವಿಟೀಸ್ ಏನಾದರೂ ಮಾಡಿದರೆ ಅದನ್ನು ನಾವು ಸಹಿಸುವುದಿಲ್ಲ, ಅದನ್ನು ನಾವು ವಿರೋಧಿಸುತ್ತೇವೆ. ಅದೇ ನನ್ನ ಸಮಾಜದ ಯಾವನೇ ಒಬ್ಬ ಅಪರಾಧ ಮಾಡಿದರೆ ಆ ಅಪರಾಧವನ್ನು ಸಹಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ. ಯಾವತ್ತಿಗೂ ನನ್ನ ಸಮಾಜವು ಕೂಡ ಅಷ್ಟೇ. ಹೆಚ್ಚು ಕಮ್ಮಿ 1000ಕ್ಕಿಂತ ಹೆಚ್ಚು ಮೊಹಲ್ಲಾಗಳು ನಮ್ಮ ಸಮುದಾಯದ ದಕ್ಷಿಣದಲ್ಲಿ ಇದೆ. ಯಾವುದೇ ಒಂದು ಮೊಹಲ್ಲಾದಲ್ಲಿ ಯಾವುದೇ ಒಂದು ಮುಸಲ್ಮಾನ ಮಾಡುವ ಅಕ್ರಮವನ್ನು ಅಥವಾ ಅಕ್ರಮ ಚಟುವಟಿಕೆಗಳನ್ನು ಅದನ್ನು ಬೆಂಬಲಿಸುವಂತಹ ಪ್ರಯತ್ನ ಅಥವಾ ಒಂದು ಯಾವುದಾದರೊಂದು ಹೆಜ್ಜೆ ನಮ್ಮಲ್ಲಿ ಕಾಣಲು ಸಾಧ್ಯ. ಅಂತಹ ಒಂದು ಜಾಗೃತಿಯನ್ನು ನಮ್ಮ ಪ್ರತಿನಿತ್ಯ ಕಾರ್ಯಕ್ರಮಗಳಲ್ಲಿ ನಾವು ಸೌಹಾರ್ದ ಸಮಾಜವನ್ನು ಕಟ್ಟಬೇಕು. ನಾನು ಬೆಂಗಳೂರಿನ ಆದಿ ಚುಂಚನಗಿರಿ ದೇವಸ್ಥಾನಕ್ಕೆ ಹೋಗಿದ್ದೇನೆ. ಅದೇ ರೀತಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡಿದ್ದೇನೆ. ಹೊರನಾಡು ರಾಮಚಂದ್ರ ಮಠ, ಕಳಸ, ಹೀಗೆ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಹೋಗಿ ಒಂದು ಅರ್ಧ ಕಾಲು ಗಂಟೆ ಸಮಾಜ ಶಾಂತಿಯಿಂದ ಬದುಕಬೇಕು ಅನ್ನುವಂಥ ಸಂದೇಶವನ್ನು ನೀಡಿದ್ದೇನೆ. ಎಲ್ಲಿಯೂ ಕೂಡ ನಮಗೆ ನಾನು ಒಬ್ಬ ಅಪರಿಚಿತ ಅನ್ನುವಂತಹ ಭಾವನೆಯಲ್ಲಿ ಯಾರೂ ಕೂಡ ನಮಗಿಲ್ಲ. ಅಂತಹ ಒಂದು ಒಗ್ಗಟ್ಟು, ಒಂದು ಮಾನಸಿಕವಾಗಿರುವಂತಹ ಒಂದು ಹೊಂದಾಣಿಕೆ ನಮಗಿದೆ. ಆದರೆ ಇತ್ತೀಚಿನ ಪ್ರೆಸೆಂಟ್ ಸಿನಾರಿ ನೋಡಿದ್ದೇನೆ, ಇಲ್ಲಿರುವುದು ಏನಂದ್ರೆ ಒಂದು ಅಪರಾಧ ಆದರೆ ಆ ಅಪರಾಧವನ್ನು ಅಪರಾಧವಾಗಿ ಕಾಣಬೇಕಾದ್ರೆ ಅವನ ಜಾತಿ ಯಾವುದು, ಅವನ ಗುಂಪು ಯಾವುದು ಅಂತ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಆಗಬಾರ್ದು. ಅಪರಾಧ ಒಂದು ಸಮಾಜ ಒಗ್ಗಟ್ಟಾಗಬೇಕಾದ್ರೆ, ಬಲಿಷ್ಠವಾಗಬೇಕಾದ್ರೆ ಒಂದು ಅಪರಾಧವನ್ನು ಯಾರೇ ಮಾಡಲಿ ಅವನ ಜಾತಿ, ಧರ್ಮ, ಅವನ ಗುಂಪು ಯಾವುದು ಅಂತ ನೋಡದೆ ಸೂಕ್ತ ಕ್ರಮ ಜರುಗಿಸುವಂತಹ ಪ್ರಯತ್ನ ಆಗ್ತಾ ಇದೆಯಾ? ಈಗ ಇತ್ತೀಚೆಗೆ 2-3 ಕೊಲೆಗಳು ನಡೆಯಿತು. ಅದರಲ್ಲಿ ಪ್ರಾಮಾಣಿಕವಾಗಿರುವಂತಹ ಕ್ರಮಗಳು ನಡೆಯುತ್ತೀಯಾ? ತನಿಖಾ ವ್ಯವಸ್ಥೆಯಲ್ಲಿ ತಾರತಮ್ಯ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ನಮಗೆ ಹೋಗ್ತಾ ಇದೆ. ಅದು ಯಾವುದೂ ಬರದೆ ಒಂದು ಅಪರಾಧಕ್ಕೆ ಮತ್ತೊಂದು ಅಪರಾಧ, ಒಂದು ಕೊಲೆಗೆ ಮತ್ತೊಂದು ಕೊಲೆ ಯಾವತ್ತೂ ಪರಿಹಾರ ಅಲ್ಲ. ಹಾಗೆ ಬಂದರೆ ಯಾವತ್ತೂ ಕೂಡ ಈ ಸಮಾಜವನ್ನು ಉಳಿಸಲು ಸಾಧ್ಯವಿಲ್ಲ. ಇದನ್ನು ಕಟ್ಟುನಿಟ್ಟಾಗಿ ಅದನ್ನು ಮಟ್ಟ ಹಾಕಬೇಕಾದ್ರೆ ಅಪರಾಧಿಯನ್ನ ಅವನಿಗೆ ಸೂಕ್ತ ಒಂದು ಕ್ರಮವನ್ನು, ಶಿಕ್ಷೆಯನ್ನು ಕೊಡುವಂತಹ ಒಂದು ವ್ಯವಸ್ಥೆ ಬಲಿಷ್ಠವಾಗಬೇಕು. ಸಮಾಜದ ಸುಭದ್ರತೆ, ಅದು ನಮ್ಮ ಸಮಾಜದಲ್ಲಿ ನಾನು ಮಾತನಾಡುವ ಸಚಿವರು ಹೇಳಿದರು, ಒಂದು 5% ಮಾತ್ರ ಇಲ್ಲಿ ಕೆಲವೊಂದು ಆ ಕಡೆ ಈ ಕಡೆ ಆಗ್ತಾ ಇದೆ. ಆ 5% ಯಾಕೆ ಈ ದೊಡ್ಡ ಒಂದು ಸಮಾಜಕ್ಕೆ ಒಂದು ನಿಯಂತ್ರಿಸಲು ಸಾಧ್ಯ ಆಗ್ತಾ ಇಲ್ಲ? ಬಲಿಷ್ಠವಾದ ವ್ಯವಸ್ಥೆಗಳು ನಮ್ಮಲ್ಲಿವೆ, ಸರ್ಕಾರ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಇದೆ, ಎಲ್ಲವೂ ಇದೆ. 5% ಯಾಕೆ ನಮಗೆ ನಿಯಂತ್ರಿಸಲು ಸಾಧ್ಯವಿಲ್ಲ? ಅದೇ ರೀತಿ ನಾವು ಮಾಡಬೇಕು ಅಂತ ನಾವು 5 ಸೆಕೆಂಡ್ಗಳು ಮಾಡಬೇಕು ಅಂತ ಹೇಳ್ತೇವೆ. ಆದರೆ ಮಾಡಬೇಕು ಯಾರು? ನಾವು ಈ ಕೋಣೆಯಿಂದ, ಈ ಸಭಾಂಗಣದಿಂದ ಹೊರಗೆ ಹೋದರೆ ನಮ್ಮೊಳಗಿನ ಮನಸ್ಸು
ಹೇಗಿರುತ್ತದೆ. ಆದ್ದರಿಂದ ಇಲ್ಲಿ ಕಟ್ಟುನಿಟ್ಟಾಗಿ ಕ್ರಮಗಳು ಜರುಗಿದರೆ, ನ್ಯಾಯಯುತವಾಗಿ ಪ್ರೊಸೆಸ್ ನಡೆದರೆ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆಯುವುದಿಲ್ಲ. ನಾನು ಗ್ಯಾರಂಟಿ ಹೇಳ್ತೇನೆ, ನನ್ನ ಸಮಾಜ ಯಾವತ್ತೂ ಕೂಡ ನನ್ನ ಸಮಾಜದ ಒಬ್ಬ ಕೆಟ್ಟದು ಮಾಡ್ತಾನೆ ಅಂದರೆ ಪ್ರವಾದಿ ಒಬ್ಬ ಮಾತು ಹೇಳಿದ, ನಿನ್ನ ಸಮಾಜದವ ನಿನ್ನವ ಕೆಟ್ಟದು ಮಾಡಿದಾಗ ಅದನ್ನು ನೀನು ಪ್ರೋತ್ಸಾಹಿಸುವುದೇ ಆದರೆ ನೀನು ನನ್ನವನಲ್ಲ. ಅದನ್ನು ನಾನು ಪಾಲಿಸುತ್ತೇನೆ, ನನ್ನ ಸಮಾಜಕ್ಕೆ ಸಮುದಾಯಕ್ಕೆ ಪಾಲಿಸಬೇಕು. ಇದೇ ಬೇಕಾಗಿತ್ತು. ಎಲ್ಲ ಸಮಾಜವು ಅದೇ ರೀತಿ ನೋಡಿಕೊಂಡ್ರೆ ಇಲ್ಲಿ ಸಮಾಜ ಸೌಹಾರ್ದಯುತವಾಗುತ್ತದೆ. ಅದರಿಂದ ಈ ದೇಶ ಈ ಮಣ್ಣು ನಿಜವಾಗಿ ಒಂದು ಸೌಹಾರ್ದತೆಗೆ ದೊಡ್ಡ ಭೂಮಿಕೆಯನ್ನು ಒದಗಿಸಿದೆ ಅಂತ ನಾವು ಹೇಳಿಸ್ಕೊಂಡು ಬರೋಣ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ನಾನು ಧನ್ಯವಾದಗಳು. ಜಸ್ಟ್ ಒಂದು ನಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ, ಯಾಕಂದ್ರೆ ಹೋಮ್ ಮಿನಿಸ್ಟರ್ ಕೂಡ ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ. ಸರ್ ನಮಸ್ಕಾರ, ನಾನು ಫಾದರ್ ಮ್ಯಾಕ್ಸಿಮ್ ಅಂತ ಮಂಗಳೂರು ಧರ್ಮ ಪ್ರಾಂತ್ಯದ ಪರವಾಗಿ ಬಿಷಪ್ ಬಸವನ ಪರವಾಗಿ ನಾನು ಇಲ್ಲಿ ಬಂದಿದ್ದೇನೆ. ಈಗ ತಾನೇ ವ್ಯಕ್ತಿಗಳು ತಮ್ಮ ಸಂದೇಶವನ್ನು ನೀಡಿದ್ದಾರೆ. ನಾನು ಹಳೆ ಪತ್ರಿಕೆಗಳನ್ನ ದಿನವೂ ಗಮನಿಸ್ತಾ ಇದ್ದೇನೆ, ಯೂಟ್ಯೂಬ್ಗಳನ್ನು ಗಮನಿಸ್ತಾ ಇದ್ದೇನೆ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಜನರು ಸೌಹಾರ್ದಯುತ ಬಾಳ್ವೆಯನ್ನು ಬಯಸುತ್ತಾರೆ. ಚಿಕ್ಕದಾಗಿ ಹೇಳುವುದಾದರೆ, ನನ್ನ ಭೂಷಣ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು, ನಮಗೆ ಶಾಂತಿ ಸಭೆ ಅಂತ ಅಗತ್ಯ ಇಲ್ಲ, ಆದರೆ ಎಲ್ಲರೂ ಕಾನೂನನ್ನು ಪಾಲಿಸಿದರೆ ನಮ್ಮ ಸಮಾಜ ಒಳ್ಳೆಯದಾಗಲ್ಲ. ನಾನು ಈ ಶಾಂತಿ ಸಭೆಯಲ್ಲಿ ಜಾಸ್ತಿ ವಿಶ್ವಾಸ ಇಟ್ಟಲ್ಲ, ಆದರೆ ನಮ್ಮ ದೇಶದ ರಾಜ್ಯದ ನಾಡಿನ ಕಾನೂನನ್ನು ಕಟ್ಟುನಿಟ್ಟಾಗಿ ಪಾಲಿಸಿದಲ್ಲಿ ಶಾಂತಿ ಖಂಡಿತವಾಗಿಯೂ ಬರುತ್ತದೆ. ಅದಕ್ಕಾಗಿ ನನ್ನ ಪೊಲೀಸ್ ಅಧಿಕಾರಿಗಳು ಎಲ್ಲ ನಮ್ಮ ಪೊಲೀಸ್ ಸ್ಟೇಷನ್ಗಳು ಒಳ್ಳೆಯ ರೀತಿಯಾಗಿ ಯಾರ ಮೋಸಕ್ಕೆ ಒಳಗಾಗದೆ, ಯಾವುದೇ ಇನ್ಫ್ಲುಯೆನ್ಸ್ಗೆ ಒಳಗಾಗದೆ ತನ್ನ ಕೆಲಸವನ್ನು ಒಳ್ಳೆಯದಾಗಿ ಮಾಡಿದಲ್ಲಿ ಶಾಂತಿ ಆಟೋಮ್ಯಾಟಿಕ್ ಆಗಿ ನಮಗೆ ಸಿಗುತ್ತದೆ. ಇಷ್ಟನ್ನು ನಾನು ಬೆಳಿಗ್ಗೆ ಬಯಸುತ್ತೇನೆ. ಎಲ್ಲ ಪೊಲೀಸರು ಮಾಡುವಂಥ ಕೆಲಸವನ್ನು ಶ್ಲಾಘಿಸುತ್ತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಷ್ಟು ಪ್ರೆಷರ್ ಇದ್ದು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ನಿಂದ ಜನಗಳನ್ನ ಪ್ರತಿ ಜಾತಿ ಇನ್ಸ್ಟಿಟ್ಯೂಷನ್ ಪ್ರೆಷರ್ ಇದ್ದರೂ ಸಹ ಒಳ್ಳೆಯ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅವರ ಕೆಲಸವನ್ನು ಮಾಡಲು ಬಿಟ್ಟರೆ ಮಾತ್ರ ನಮ್ಮ ಸಮಾಜದಲ್ಲಿ ಸೌಹಾರ್ದತೆ ಶಾಂತಿ ವ್ಯವಸ್ಥೆ ಎಂದು ಹೇಳಿ ನನ್ನ ಮಾತನ್ನು ಪೂರ್ಣಗೊಳಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ಈಗ ನಮ್ಮ ಕಲ್ಕೂರಿ ಅವರು ಮಾತಾಡ್ತಾರೆ. ಸಮಾಜಾಧ್ಯಕ್ಷರೇ, ಕರ್ನಾಟಕದ 6-7 ದಶಕಗಳಿಂದ ರಾಜಕಾರಣದಲ್ಲಿ ಪ್ರಭುತ್ವವಾಗಿ ಮಾನ್ಯ ಮಾಡಿರುವಂಥ ಗೃಹ ಸಚಿವರೇ ಹಾಗೂ ಎಲ್ಲ ಜನಪ್ರತಿನಿಧಿಗಳೇ, ಎಲ್ಲ ಸಮುದಾಯದ ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ, ಐಕ್ಯಗಾನದಲ್ಲಿ ರಾಷ್ಟ್ರ ತೇಲುತ್ತಿರಲಿ ಕವಿ ಕೈಯಾರು ಬಂದರೆ ವಿಧಾನಸಭೆ ಒಳಗೂ ಮೊಳಗಿಸಿದವರು ಈ ದಿನ ನೀವೀಗ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಲ್ಲ ಗೊತ್ತಾಗ್ಲಿ ಅಂತ ಹೋಮ್ ಮಿನಿಸ್ಟರ್ ಗೊತ್ತಾಗ್ಲಿ ಅಂತ, ಯಾಕಂದ್ರೆ ಎಲ್ಲರೂ ಪರಿಚಯ ಇರೋದಿಲ್ಲ. ಸೊ ಯಾರೇ ಮಾತಾಡೋದು ಸ್ವಲ್ಪ ಪರಿಚಯ ಮಾಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗ್ತದೆ. ಪ್ರದೀಪ್ ಕುಮಾರ್ ಕಲ್ಪೂರ ಅಂತ 5 ಬಾರಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ 5 ಅವಧಿಗಳಲ್ಲಿ ಸೇವೆ ಮಾಡಿದವರು. 2 ಬಾರಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ, 1 ಬಾರಿ ಕನ್ನಡ ಪುಸ್ತಕ ಪ್ರಾಧಿಕಾರದಲ್ಲಿ ಮತ್ತು ಎಲ್ಲ ಧಾರ್ಮಿಕ ಸಂಸ್ಥೆಗಳಲ್ಲಿ. ಬಹುಶಃ ಹಿಂದೆ ಸುಮಾರು ಒಂದು 10-20 ವರ್ಷಗಳ ಹಿಂದೆ ಬಹಳ ದೊಡ್ಡದಾದಂಥ ಒಂದು ಕೋಮು ಸಂದರ್ಭಗಳು ನಡೆದಾಗ ಇಲ್ಲಿ ಸುರತ್ಕಲ್ಲಲ್ಲಿ ಈ ಕಡೆಯಲ್ಲಿ ಗಮನಕ್ಕೆ ಬಂದಿರಬಹುದು. ಆವಾಗ ಜನ ಪರಿಪೂರ್ಣವಾಗಿ ಕಾನೂನಿನ ವ್ಯವಸ್ಥೆಗೆ ತಮ್ಮನ್ನು ತಾವು ಒಡ್ಡಿಕೊಂಡದನ್ನು ನಾವೆಲ್ಲ ಅನುಭವಿಸಿದವರು. ನಾನಂತೂ ಒಂದು 10-20 ವರ್ಷ ಹಿಂದೆ. ಆಗ ಪೂಜ್ಯ ಪೇಜಾವರ ಶ್ರೀಗಳು ಎಲ್ಲ ಮನೆಗಳಿಗೆ ತೆರಳಿದ್ದಾರೆ. ಗೌರವಾನ್ವಿತ ನಮ್ಮ ಯುನಿಟಿ ಆಸ್ಪತ್ರೆಯ ಎಣ್ಣೆಪ್ಪಯ್ಯ ಸಂಸ್ಥೆಯ ಬಂಧುಗಳು, ಇಲ್ಲಿಯ ಬಿಷಪ್ ಬಂಧುಗಳು, ನಾವೆಲ್ಲ ಸೇರಿ ಸರ್ಕಿಟ್ ಹೌಸ್ನಲ್ಲಿ ದೊಡ್ಡದಾದಂಥ ಸಭೆಯನ್ನು ಮಾಡಿದ್ದೇವೆ. ಅಂದರೆ ಜನರಲ್ಲಿ ಆತಂಕಗಳಿಲ್ಲ. ವಿಕೃತಗಳು ಆದದ್ದು ಹೌದು, ಆದರೆ ವಿಕೃತಗಳು ಆದಾಗ ನಾವು ಬಯಸುವಂಥದ್ದು ಕಾನೂನು ಪ್ರಕಾರವೇ. ಯಾವುದೇ ಈಗ ನನ್ನ ಮನೆಯ ನನ್ನ ಮಗನೇ ನಾಳೆ ಏನಾದರೂ ವಿಕೃತ ಮಾಡಿದ್ರು ಆತ ಅಪರಾಧಿಯೇ. ಅಪರಾಧಿಯನ್ನು ಅಪರಾಧಿ ಸ್ಥಾನದಲ್ಲಿ ಇರುವಾಗಲೇ ಎಲ್ಲರ ಧ್ವನಿ ಹಾಕಿ ಮತ್ತು ನೋಡಿದಾಗ ಈ ಸಮಸ್ಯೆಗಳಿಗೆ ಪರಿಹಾರ ಆಗುವುದಿಲ್ಲ. ಮತ್ತು ಇಂತಹ ಸಭೆಗಳು, ಇದು ಶಾಂತಿ ಸಭೆ ಸೌಹಾರ್ದ ಸಭೆಗಿಂತಲೂ ಒಂದರ್ಥದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೌಟುಂಬಿಕವಾದಂಥ ಆತ್ಮಾವಲೋಕನ ಮಾಡುವಂಥ ಸಭೆ ಅಂತ ನಾನು ಭಾವಿಸ್ತೇನೆ. ಈ ಥರದ ಆತ್ಮಾವಲೋಕನ ಮಾಡೋದ್ರಿಂದ ಸಮಸ್ಯೆಗಳಿಗೆ ಪರಿಹಾರವಾಗ್ತದೆ. ಇಲ್ಲಿಯ ಬಹುಶಃ ಇಲ್ಲಿ ಖಾದರ್ ಸಾಹೇಬರು ಬಹಳ ನಾವೆಲ್ಲ ಆತ್ಮೀಯರಾಗಿ ನಾವು ಸಮಾಜ ಸೇವೆ ಮಾಡಿದವರು.
ಮನೆಯಲ್ಲಿ ಬ್ಯಾರಿ ಮಾತಾಡಿದರೆ ಸಂತೆಗೆ ಹೋದಾಗ ತುಳು ಮಾತಾಡ್ತಾರೆ, ಯಕ್ಷಗಾನ ವೇದಿಕೆಗೆ ಬಂದಾಗ ಶುದ್ಧವಾದ ಸ್ಪಷ್ಟವಾದ ವ್ಯಾಕರಣವಾದ ಕನ್ನಡದಲ್ಲಿ ಮಾತನಾಡ್ತಾರೆ. ಇದು ಈ ಜಿಲ್ಲೆಯ ಸೌಹಾರ್ದತೆಯ ಲಕ್ಷಣ. ಮಾತೃ ಸಂಸ್ಕೃತಿ ಉಳಿಸಿಕೊಂಡು ಒಂದಾಗಿ ನಾವು ಬಾಳ್ತಾ ಇದ್ದೇವೆ, ಬಾಳೋಣ. ಇಂಥ ಕೌಟುಂಬಿಕ ಸಭೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡೋಣ. ಒಂದೇ ಒಂದು ವಿನಂತಿ, ಘಟನೆಗಳು ಆದಾಗ ಏಕಾಏಕಿ ಅಧಿಕಾರಿಗಳ ವರ್ಗಾವಣೆ ಅಥವಾ ಅದು ಒಂದರ್ಥದ ವಿಶ್ವಾಸವನ್ನು ಜನರು ಕಳೆದುಕೊಳ್ತಾರೆ, ಅಧಿಕಾರಿಗಳು ಕಳೆದುಕೊಳ್ತಾರೆ. ಹಾಗಾಗಿರಲಿ, ಅವರನ್ನೇ ಇಟ್ಟುಕೊಂಡು ನಾವೆಲ್ಲರೂ ಒಂದಾಗಿ ಹಿರಿಯರು ಬಂಧುಗಳನ್ನು ಸೇರಿಕೊಂಡು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಈ ಸಭೆ ನಮಗೆ ಒಂದರ್ಥದ ಸಂತೋಷವನ್ನು ತಂದಿದೆ. 1 ಗಂಟೆ ತಡವಾದರೂ ನಾವು ಪರಸ್ಪರ ಇಲ್ಲೇ ಒಂದು ಪರಸ್ಪರ ಮಾತಾಡಿಕೊಂಡು ಸಭೆಯನ್ನು ನಿರ್ವಹಿಸಿದ್ದೇವೆ ಅಂತ ಹೇಳ್ತಾ ವಿರಮಿಸ್ತಾ ಇದ್ದೇವೆ. ಪುಣ್ಯ ಅಂತ ನಾನು ಶಾಂತಿ ಪ್ರಕಾಶನ ಸಂಸ್ಥೆಯ ವ್ಯವಸ್ಥಾಪಕ ಮತ್ತು ಜಮಾಯತೆ ಇಸ್ಲಾಮಿಯ ರಾಜ್ಯ ಕಾರ್ಯದರ್ಶಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ನೆರೆದಿರುವ ಬಂಧುಗಳೇ, ನಮ್ಮ ಜಿಲ್ಲೆಯಲ್ಲಿ ಶಾಂತಿಯನ್ನು ಸ್ಥಾಪಿಸಬೇಕೆಂಬುದು ನಮ್ಮೆಲ್ಲರ ಬಯಕೆ. ಒಂದನೆಯದಾಗಿ ನಮ್ಮ ಜಿಲ್ಲಾಡಳಿತ ಮತ್ತು ಪೊಲೀಸ್ ವ್ಯವಸ್ಥೆ ಬಹಳ ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ. ಅದರಿಂದಲೇ ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ನೆಮ್ಮದಿಯಲ್ಲಿದ್ದೇವೆ ನಾವು ಒಂದು ರೀತಿಯಲ್ಲಿ. ಆದ್ದರಿಂದ ಪೊಲೀಸ್ ವ್ಯವಸ್ಥೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಅವರ ಕೆಲಸ ಮಾಡಲಿಕ್ಕೆ, ಅವರು ಯಾರ ಪರವಾಗಿ ಕೆಲಸ ಮಾಡೋದು ಬೇಡ, ಅವರು ಹಿಂದೂಗಳ ಪರ ಕೆಲಸ ಮಾಡೋದು ಬೇಡ, ಮುಸ್ಲಿಮರ ಪರ ಕೆಲಸ ಮಾಡೋದು ಬೇಡ, ಅವರು ನ್ಯಾಯಕ್ಕಾಗಿ ಕೆಲಸ ಮಾಡ್ತಾರೆ ಮತ್ತು ಆ ಕೆಲಸವನ್ನು ನಾವೆಲ್ಲ ಖಂಡಿತವಾಗಿಯೂ ಬೆಂಬಲಿಸಬೇಕು. ಎರಡನೆಯದಾಗಿ, ಈ ಜಿಲ್ಲೆಯಲ್ಲಿ ಕಾನೂನಿನ ಮೂಲಕ ಮನುಷ್ಯರ ಹೃದಯಗಳನ್ನು ಜೋಡಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಮನಸ್ಸುಗಳು ಒಡೆದು ಹೋಗಿದೆ ಈ ಜಿಲ್ಲೆಯಲ್ಲಿ, ತುಂಬಾ ಅಂತರ ಹೆಚ್ಚಾಗ್ತಾ ಇದೆ. ಆದ್ದರಿಂದ ತಕ್ಷಣಕ್ಕೆ ಈ ಜಿಲ್ಲೆಯಲ್ಲಿ ಒಂದು ಸೌಹಾರ್ದತೆಯ ದೊಡ್ಡ ಸಂದೇಶವನ್ನು ಸಾರಬೇಕಾದ ಅಗತ್ಯ ಇದೆ. ಅದಕ್ಕೆ ಜಿಲ್ಲಾಡಳಿತ, ಈ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು ಮತ್ತು ಖಾಸಿಗಳು ಮತ್ತು ಎಲ್ಲ ಕ್ರೈಸ್ತ ಧರ್ಮ ಗುರುಗಳ ನಾಯಕತ್ವದಲ್ಲಿ ಒಂದು ದೊಡ್ಡ ಸೌಹಾರ್ದ ರ್ಯಾಲಿ ನಡೆಸಬೇಕು ಎಂದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಒಂದು 25-50 ಸಾವಿರ ಜನರನ್ನು ಸೇರಿಸಿ ಎಲ್ಲಾ ಧರ್ಮದ ಧಾರ್ಮಿಕ ಗುರುಗಳ ನೇತೃತ್ವದಲ್ಲಿ ಒಂದು ಒಳ್ಳೆಯ ಸೌಹಾರ್ದ ರ್ಯಾಲಿಯನ್ನು ನಡೆಸಿ ಒಂದು ದೊಡ್ಡ ಸೌಹಾರ್ದತೆಯ ಸಂದೇಶವನ್ನು ಇಡೀ ಜಿಲ್ಲೆಗೆ ಮತ್ತು ಇಡೀ ದೇಶಕ್ಕೂ ಕೊಡಬೇಕಾದಂತಹ ಒಂದು ಅಗತ್ಯ ಖಂಡಿತವಾಗಿ ಈ ಸಂದರ್ಭದಲ್ಲಿ ಇದೆ. ಅದಕ್ಕೆ ಜಿಲ್ಲಾಡಳಿತ ಹೆಚ್ಚು ಮುತುವರ್ಜಿ ವಹಿಸಿದರೆ ಈ ಜಿಲ್ಲೆಯ ಒಟ್ಟು ಜನತೆಗೆ ಒಂದು ತುರ್ತು ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಎಂದು ನನ್ನ ಅಭಿಪ್ರಾಯ. ಎರಡನೇದಾಗಿ, ಈ ಜಿಲ್ಲೆಯಲ್ಲಿ ಧಾರಾಳ ವಿದ್ಯಾಸಂಸ್ಥೆಗಳಿವೆ, ವಿದ್ಯಾಸಂಸ್ಥೆಯ ಮುಖಂಡರು ಕೂಡ ಧಾರಾಳ ಇದ್ದಾರೆ. ಆದ್ದರಿಂದ ಇಲ್ಲಿ ಎನಪಾಯ ಸಂಸ್ಥೆ ಇದೆ, ನಿಟ್ಟೆ ಇದೆ, ಆಳ್ವಾಸ್ ಇದೆ, ಅದೇ ರೀತಿ ಕ್ರೈಸ್ತ ಸಂಸ್ಥೆಗಳಿವೆ. ಈ ಎಲ್ಲ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಸಾಕು, ನಮಗೆ ನಾವು ಈ ಜಿಲ್ಲೆಯ ಶಾಂತಿಯನ್ನು ಕಾಪಾಡಬೇಕು, ಈ ಜಿಲ್ಲೆ ಹಾಳಾಗಬಾರದು, ಈ ಜಿಲ್ಲೆಯ ಭ್ರಾತೃತ್ವವನ್ನು ಉಳಿಸಬೇಕು ಅಂತ ಒಂದು ಸಂದೇಶವನ್ನು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿಕೆ ಕೊಟ್ಟರೆ ಕೂಡ ಬಹಳ ದೊಡ್ಡ ಒಂದು ಸಂದೇಶವನ್ನು ಸಾರಲಿಕ್ಕೆ ಖಂಡಿತ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳು ಕೂಡ ಅವರ ಜವಾಬ್ದಾರಿಯನ್ನು ಸ್ವಲ್ಪ ಯಶಸ್ವಿಯಾಗಿ ನಿರ್ವಹಿಸಿದರೆ ಒಂದು ದೊಡ್ಡ ಸಂದೇಶ ಈ ಜಿಲ್ಲೆಗೆ ಕೊಡುವುದು ಎನ್ನುವುದು ನನ್ನ ಅಭಿಪ್ರಾಯ. ಧನ್ಯವಾದಗಳು. ಎಲ್ಲರಿಗೂ ಶಿರವಾಗಿ ವಂದಿಸ್ತೇನೆ. ನಾನು ಡಾಕ್ಟರ್ ಎಂ ಬಿ ಪುರಾಣಿ, ರಿಟೈರ್ ಆಗಿ ಒಬ್ಬ ಶಿಕ್ಷಕನಾಗಿ ಕಳೆದ 50 ವರ್ಷಗಳಿಂದ ಮಂಗಳೂರು ನೆಲೆಸಿದ್ದೇನೆ. ಇಲ್ಲಿದ್ದಂಥ ಹಲವಾರು ರಾಜಕೀಯ ವ್ಯಕ್ತಿಗಳು ಕೂಡ ನನ್ನ ವಿದ್ಯಾರ್ಥಿಗಳು ನಮ್ಮ ಬಗ್ಗೆ ವಿಶೇಷವಾದಂಥ ಒಂದು ಗೌರವವನ್ನು ಇಟ್ಟುಕೊಂಡಿದ್ದಾರೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಶಾಂತಿ ಹದಗೆಟ್ಟಾಗ ಈ ಥರದ ಒಂದು ಶಾಂತಿಯ ಸಭೆಯನ್ನು ಮಾಡುವಂಥದ್ದು ಸಾಮಾನ್ಯ. ಅದಕ್ಕಿಂತಲೂ ಮುಖ್ಯವಾಗಿ ಇಲ್ಲಿ ಶಾಂತಿ ಸಮಾಧಾನ ಅಶಾಂತಿ ಹುಟ್ಟಲಿಕ್ಕೆ ಕಾರಣ ಏನು, ಅದನ್ನು ವಿವೇಚನೆ ಮಾಡಿ ಅದನ್ನು ಗ್ರಾಸ್ ರೂಟ್ಲಿಂದ ಅದನ್ನು ಸರಿ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಲಿಲ್ಲ. ಸುಸೂತ್ರವಾಗಿ ನಡೀತದ, ಆದರೆ ಬೂದಿ ಮುಟ್ಟಿದ ಕೆಂಡ, ಈ ಕೆಂಡದ ಒಳಗಡೆ ಬೂದಿ ಇದೆ ಯಾವಾಗಲೂ. ನಮ್ಮ ಭಾವನೆ ಏನು ಅಂತಂದ್ರೆ ಎವ್ರಿಥಿಂಗ್ ಈಸ್ ಆಲ್ ರೈಟ್. ಹಾಗೆ ಇಲ್ಲ. ಕಳೆದ 50-60 ವರ್ಷಗಳ, ನನಗೆ 80 ವರ್ಷ ಪ್ರಾಯ. ನಾನು 50 ವರ್ಷಕ್ಕಿಂತಲೂ ಮಿಗಿಲಾಗಿ ನಾನು ವಾದ್ಯ ಶಿಕ್ಷಕನಾಗಿದ್ದೆ. ಒಬ್ಬ ಹಿಂದೂ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಪಡ್ತೇನೆ. ಒಂದು ವೇಳೆ ನಾನು ಯಾವುದೋ ಒಂದು ಬೌದ್ಧಿಕದ ಒಂದು ಉಪನ್ಯಾಸ ಮಾಡ್ತಾ ಇಲ್ಲ. ನಮ್ಮ ದೇಶದ ಒಂದು ತತ್ವ ಏನಿದೆ, ಧರ್ಮ ಏನಿದೆ, ಧರ್ಮ ಅಂತ ಅನ್ನುವಂಥದ್ದು ಒಂದು ಪುಸ್ತಕ ಅಥವಾ ಒಂದು ಆಚರಣೆ ಅಲ್ಲ, ಅದೊಂದು ಜೀವನ ಪದ್ಧತಿ. ನಾವು ಯಾರೇ ಆಗಿರಲಿ ಈ
ಬೃಹತ್ ರಾಷ್ಟ್ರದಲ್ಲಿ ಬಹಳ ಶ್ರೇಷ್ಠವಾದದ್ದು. ನಾವು ಅಮೆರಿಕ ಹೋಗ್ಲಿ, ದುಬೈಗೆ ಹೋಗ್ಲಿ, ಇಲ್ಲಿ ಹೋದ್ರು ಐ ಆಮ್ ಇಂಡಿಯನ್, ಐ ಆಮ್ ಐಡೆಂಟಿಫೈಡ್ ಆಸ್ ಅನ್ ಇಂಡಿಯನ್. ನೋಬಡಿ ಲಾಸ್ಟ್ ಬೇಕಂದ್ರೆ ಹಿಂದೂ, ಕ್ರಿಶ್ಚಿಯನ್ ಆರ್ ಮುಸ್ಲಿಂ ಅಂತ ಕೇಳುವುದಿಲ್ಲ, ನೀನೊಬ್ಬ ಹಿಂದೂ ಅಂತೇಳಿ. ಆದ್ರಿಂದ ನಮ್ಮ ಜೀವನ ವಿಧಾನ ಏನಂತಂದ್ರೆ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರನ್ನೂ ಕೂಡ ದೇವರು ಒಳ್ಳೇದು ಮಾಡಲಿ. ಅದಕ್ಕೋಸ್ಕರ ಎಳೆಯ ಮಕ್ಕಳಲ್ಲಿ ನಮ್ಮ ಸನಾತನ ಧರ್ಮದಿಂದ ನಮ್ಮ ಹಿರಿಯರು ಪ್ರಯತ್ನಪಟ್ಟು ಮಾಡಿಕೊಂಡಂತ ಒಂದು ಚಿಂತನೆ ಏನಿದೆ, ಭಗವಂತನ ಸೃಷ್ಟಿಯಲ್ಲಿ ಒಬ್ಬ ಜೀವಿಯಾಗಿ ನಿಮಗೆ ಬದುಕಲಿಕ್ಕೆ ಎಷ್ಟು ಅವಕಾಶ ಇದೆ, ಇನ್ನೊಂದು ವ್ಯಕ್ತಿಗೂ ಇದೆ, ಇನ್ನೊಂದು ಜೀವಿಗೂ ಇದೆ, ಇನ್ನೊಂದು ಸಸ್ಯಕ್ಕೂ ಇದೆ ಎನ್ನತಕ್ಕಂತಹ ಭಾವನೆಯನ್ನ ಸೃಷ್ಟಿ ಮಾಡಿದಂತಹ ನಮ್ಮ ವೈಶಿಷ್ಟ್ಯಪೂರ್ಣವಾದಂತಹ ಜೀವನ ಪದ್ಧತಿ. ನಾನು ಒಬ್ಬ ಅಧ್ಯಾಪಕನಾಗಿ ವಿಶ್ವ ಹಿಂದೂ ಪರಿಷತ್ ಇರ್ತಕ್ಕಂಥದ್ದು ಸಮಾಜದಲ್ಲಿ ಸಾಮರಸ್ಯವನ್ನು ಹುಟ್ಟಿಸಬೇಕು ಅಂತ ಮಾತ್ರ ಇರುವುದು, ಅದನ್ನು ಮಾಡಬಾರ್ದಲ್ಲ ಅಂತ ಉದ್ದೇಶ ಇಷ್ಟೇ. ನಾವು ತೇಪೆ ಹಾಕಿ ಮೇಲಿಂದ ಏನು ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಎಳೆಯ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಪ್ರೀತಿ ಭ್ರಾತೃತ್ವವನ್ನು ಹೇಳಬೇಕು. ನನ್ನ ಧರ್ಮ, ನನ್ನ ಕ್ರಮ, ನನ್ನ ಪೂಜಾ ಪದ್ಧತಿ ಇದೇ ಶ್ರೇಷ್ಠ, ಉಳಿದದ್ದು ಕನಿಷ್ಠ ಎನ್ನತಕ್ಕಂಥ ವಿಚಾರ ಎಳೆಯ ಮಕ್ಕಳಲ್ಲಿ ಮೂಡಿ ಬಂದರೆ ದ್ವೇಷ ಹೊರತು ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ದೇವ್ರೆ ಮಾತ್ರ. ನನ್ನ ಪ್ರೀತಿಯ ಕಳಕಳಿ ಎನ್ನುವುದಂದ್ರೆ ನಮ್ಮ ಮಕ್ಕಳನ್ನ ಆ ರೀತಿಯ ಭ್ರಾತೃತ್ವ ಕೊಟ್ಟು ಬೆಳೆಸುವ, ಎಳೆಯ ಪ್ರಾಯದಲ್ಲಿ ಅವರ ತಲೆಯಲ್ಲಿ ವಿಷಬೀಜವನ್ನು ಬಿತ್ತುವಂತಹ ಪ್ರಯತ್ನವನ್ನು ನಾವು ಮಾಡಬಾರದು. ಯಾಕೆ ಅಂತಂದ್ರೆ ಆ ಕೋಮಲ ಮನಸ್ಸು, ಎಳೆಯ ಮನಸ್ಸು, ಅದು ಮೃದು ಮನಸ್ಸಿಗೆ ಈ ರೀತಿಯ ಸಾಮರಸ್ಯದ ಈ ಸಹಬಾಳ್ವೆಯ ಚಿಂತನೆಯನ್ನು ನಾವು ಕೊಡುವ. ಮುಖ್ಯವಾಗಿ ವಿಶ್ವ ಹಿಂದೂ ಪರಿಷತ್ ಆಗಲಿ, ಹಿಂದೂ ಸಮಾಜವಾಗಲಿ, ಇನ್ನೊಬ್ಬನ ಧರ್ಮವನ್ನ, ಇನ್ನೊಬ್ಬನ ವಿಚಾರವನ್ನ, ಇನ್ನೊಬ್ಬನ ಜೀವನವನ್ನ ಗೌರವ ಸ್ವಂತದ್ದೇ ಆಗಿದೆ ಅಂತಹ ಒಂದು ಮಹಾವೃಕ್ಷದ ಅಡಿಯಲ್ಲಿ ನಾವು ಹುಟ್ಟಿ ಬೆಳೆದ ಕಾರಣ ಆದಷ್ಟು ಮಟ್ಟಿಗೆ ಮೇಲ್ನೋಟಕ್ಕೆ ಕಾಣತಕ್ಕಂಥ ನಮ್ಮ ವ್ಯತ್ಯಾಸಗಳು ಅವೆಲ್ಲ ಒಂದೇ ಅನ್ನತಕ್ಕಂಥ ಘೋಷಣೆಗಳು ಎಲ್ಲ ಧಾರ್ಮಿಕ ರಾಜಕೀಯ ವ್ಯಕ್ತಿಗಳೆಲ್ಲ ಘೋಷಣೆ ಇಟ್ಕೊಂಡು ದೊಡ್ಡ ಅಲ್ಲ, ಅವರ ಅಭಿಪ್ರಾಯವನ್ನು ನಾನು ವಿರೋಧ ಮಾಡೋದಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಆ ಸಾಮರಸ್ಯವನ್ನು ಬೆಳೆಸುವಂತಹ ಕೆಲಸ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಮನೆಗಳಲ್ಲಿ ಮುಗ್ಧ ಮಕ್ಕಳ ಮನಸ್ಸಿನಲ್ಲಿ, ಯುವಕರ ಮನಸ್ಸಿನಲ್ಲಿ ಬಿತ್ತಬೇಕು. ಮಧ್ಯ ಹೇಳ್ತೀನಿ, ನಾನು ಯಾರೂ ತಪ್ಪು ತಿಳ್ಕೊಳ್ಬಾರ್ದು. ನಾನು ಯಾವುದೋ ಒಂದು ಸಮಾರಂಭಕ್ಕೆ ಪ್ರೀತಿಯಿಂದ ನಾನು ಹೋದೆ, ಕೆಲವು ವ್ಯಕ್ತಿಗಳು ವಿಚಿತ್ರವಾಗಿ ಚಿತ್ರಣವನ್ನು ಕೊಟ್ಟು ಹಾಕಿದ್ದಾರೆ. ಪುರಾಣಿಕರು ಹೋಗಿದ್ದಾರೆ, ಅದೊಂದು ಸೌಹಾರ್ದ ಕೂಟಕ್ಕೆ ಇದು ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ನನಗೆ ಬೇಸರ ಆಯಿತು. ಯಾಕೆ ಅಂತಂದ್ರೆ ಒಂದು ಮುಸ್ಲಿಂ ಬಂದು ನಮ್ಮ ಹಿರಿಯರು ನನ್ನನ್ನು ಆಹ್ವಾನ ಮಾಡಿದ್ದಾರೆ. ಹೋದಾಗ ಅದನ್ನು ಸಹಿಸಿ ಸಮಾಜದಲ್ಲಿ ವಿಕೃತಿಯನ್ನು ಹುಟ್ಟಿಸುವಂತ ಒಂದು ಪ್ರಯತ್ನ ಮಾಡ್ತದೆ. ನನ್ನ ಪ್ರಾರ್ಥನೆ ಇಷ್ಟೇ ಸರ್ಕಾರದಲ್ಲಿ ಅಷ್ಟೇ. ಈ ರೀತಿಯ ನಾನು ಎಲ್ಲ ಮಾಧ್ಯಮಗಳನ್ನಲ್ಲ, ಆದರೆ ಈ ರೀತಿ ವಿಚಾರ ಈಗ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಮೀಡಿಯಾಗಳು ಈ ವಿಚಾರವನ್ನು ಹಂಚಿಸುವಂತ ಅದರ ಮೇಲೆ ಕಡಿವಾಣ ಇರಲಿ. ಅದು ನಮ್ಮ ಮನಸ್ಸನ್ನ ಕ್ರೋಧ ಮಾಡತಕ್ಕಂಥ ಒಂದೇ ಒಂದು ಉದಾಹರಣೆಯನ್ನು ಹೇಳಲಾಗುತ್ತದೆ. ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿ ನರಳುತ್ತಾ ಇದ್ದಾನೆ. ಆ ವ್ಯಕ್ತಿಗೆ ಶುಶ್ರೂಷೆಯನ್ನು ಹೊಡ್ಲಿಕ್ಕೆ ಯಾರು ಮುಂದಾಗಲಿಲ್ಲ. ವಿಡಿಯೋ ತೆಗಿತಾ ಇದ್ದಾರೆ. ಪ್ರೆಸ್ಸಿಗೆ, ಪೊಲೀಸರಿಗೆ, ಅವರ ಮನೆಗೆ ವಿಚಾರ ಕೊಡುವ ಮೊದಲು ಅದು ವಾಟ್ಸಪ್ನಲ್ಲಿ ಹೋಗಿ ಇಂತಹ ಒಂದು ದುರ್ವಿಧಿ ನಮ್ಮ ಸಮಾಜದಲ್ಲಿ ಆಗಿದೆ. ದಯವಿಟ್ಟು ನನ್ನ ಪ್ರಾರ್ಥನೆ ಇಷ್ಟೇ, ನಮ್ಮಂತಹ ಮುದುಕರು, ನಮಗೆ ಭಾವನೆ ಇದೆ, ಸಮಾಜ ಒಳ್ಳೆಯದಾಗಬೇಕಿದೆ. ನಾವು ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮುಸ್ಲಿಂ ಇರಲಿ, ನಾವು ಸಮಾಜದಲ್ಲಿ ಸಹಭಾಗಿತ್ವದಲ್ಲಿ ಬದುಕದ ಹೊರತು ಕೇವಲ ಭಾಷಣದಿಂದ, ಕೇವಲ ಇದರಿಂದ, ಪೋಸ್ಟರ್ಗಳಿಂದ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿರಿಯರು ನೀವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀರಿ, ಅಧಿಕಾರಿಗಳು ಕೂಡ ಪ್ರಯತ್ನ ಮಾಡ್ತೀರಿ. ನಾವೆಲ್ಲ ಒಟ್ಟಿಗೆ ಸೇರಿ ನಮ್ಮ ಬಂಧುಗಳು ಹೇಳಿದರು,
ಮುಸ್ಲಿಮರು ಹೇಳಿದರು, ಇವರೆಲ್ಲ ಹೇಳಿದ ಇಷ್ಟೇ. ನನ್ನ ಪ್ರಾರ್ಥನೆ ಕೂಡ ಇಷ್ಟೇ, ನಮ್ಮಲ್ಲಿ ಸಹೋದರತ್ವ ಸಹಬಾಳ್ವೆ ಬರಬೇಕಿದ್ರೆ ಒಬ್ಬರು ಇನ್ನೊಬ್ಬರನ್ನು ಗೌರವಿಸಬೇಕು. ಒಬ್ಬರು ಇನ್ನೊಬ್ಬರ ಒಂದು ರೀತಿ ರಿವಾಜನ್ನ, ಧಾರ್ಮಿಕ ವಿಚಾರವನ್ನ, ಇಲ್ಲಿ ಗಲಾಟೆ ಯಾಕೆ ಆಗ್ತಾ ಇದೆ? ಗೋವುಗಳ ಬಗ್ಗೆ ಒಂದು ಸಮಾಜಕ್ಕೆ, ಒಂದು ವರ್ಗಕ್ಕೆ ವಿಶೇಷವಾದಂತಹ ಒಂದು ಗೌರವ ಇದೆ. ಅಲ್ಲಿ ಹಾಳಾಗತಕ್ಕಂಥ ಉದ್ದೇಶಪೂರ್ವಕಂತ ಕೆಲಸ ನಡೀತಾ ಇದೆ. ಅದರಿಂದ ಒಂದು ಸಮಾಜ ಹೆಣ್ಣು ಮಕ್ಕಳಿಗೆ ಅಥವಾ ಒಂದು ಧಾರ್ಮಿಕ ಸ್ಥಳಕ್ಕೆ ಒಂದು ವಿಶೇಷವಾದಂಥ ಒಂದು ರಕ್ಷಣೆ ಕೊಡುವಂತಹದ್ದು ಅಲ್ಲಿ ಒಂದು ಚಿಕ್ಕ ಘಟನೆಯಾಗಿ ಅದಕ್ಕಿಂತ 10 ಪಾಲು ವಿಕೃತವಾಗಿ ನ್ಯೂಸ್ ಹೋಗ್ತದೆ ಜನಗಳ ಮನಸ್ಸಿನಲ್ಲಿ. ಹೊರಗೆ ಹೋದಾಗ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ದೊಡ್ಡ ಕೋಮು, ಆ ಏನೋ ಸಾಮರಸ್ಯಕ್ಕೆ ಕೆಲಸ ಮಾಡಿದವನಿಗೆ ಅವನಿಗೆ ಒಬ್ಬ ಕೋಮುವಾದಿ ಈ ತರ ಅನ್ನತಕ್ಕಂಥ ಒಂದು ಹಣೆಪಟ್ಟಿಯನ್ನು ಕಟ್ಟುವಂತ ಒಂದು ಪ್ರಯತ್ನ ನಡೀತಾ ಇದೆ. ದಯವಿಟ್ಟು ಇಂಥದ್ದಕ್ಕೆ ಅವಕಾಶ ಮಾಡಿಕೊಡಬಾರದು. ನಾನು ಯಾವ ಸಂದರ್ಭದಲ್ಲಿ ಹೇಳ್ತೇನೆ, ನಮ್ಮ ಊರಿನಲ್ಲಿ ಪರಸ್ಪರರನ್ನು ಗೌರವಿಸುವ, ಅವರವರ ವಿಚಾರಗಳಿಗೆ, ಅವರವರ ಧಾರ್ಮಿಕತೆಗೆ ಗೌರವವನ್ನು ಕೊಟ್ಟು ಒಟ್ಟಿಗೆ ಬಾಳತಕ್ಕಂತಹ ಒಂದು ವ್ಯವಸ್ಥೆ ನಡೆದಾಗ ಮಾತ್ರ ಸಾಧ್ಯ. ಅದರ ಬದಲಾಗಿ ನನ್ನದೇ ಶ್ರೇಷ್ಠ, ನಾನು ಹೇಳಿದ್ದನ್ನೇ ನಡೀಬೇಕು, ಆ ಥರದ ಒತ್ತಡಗಳು ಬಂದಾಗ ವಿರಕ್ತಿ ಹುಟ್ಟುತ್ತದೆ. ನಾನು ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ನಾನೊಂದು ಶಾಲೆ ನಡೆಸ್ತಾ ಇದ್ದೆ ತೊಕ್ಕೊಟ್ಟಿನಲ್ಲಿ. ಅದೊಂದು ನಮ್ಮ ಮಾನ್ಯ ಸ್ಪೀಕರ್ ಅವರ ಕಾನ್ಸ್ಟಿಟ್ಯೂಟ್ ಅವರ ಮಾರ್ಗದರ್ಶನ ನಡೀತಕ್ಕಂಥ ಶಾರದಾ ವಿದ್ಯಾನಿಕೇತನ, ಮೆಡಿಕಲ್ ಕಾಲೇಜ್ ಎಲ್ಲ ಇದೆ. ನಮ್ಮಲ್ಲಿ ಕಾನೂನು ಇದೆ. ಅದು ದೇವಸ್ಥಾನ ಆಗಲಿ, ಭಜನಾ ಮಂದಿರ ಆಗಲಿ, ಚರ್ಚ್ ಆಗಲಿ, ಮಸೀದಿ ಆಗಲಿ, ಸಮಾಜಕ್ಕೆ ತೊಂದರೆ ಕೊಡ್ತಕ್ಕಂತಹ ನಮ್ಮ ಪ್ರಾರ್ಥನೆಗಳು ನಮ್ಮ ಒಂದು ಆ ಜಾಗಕ್ಕೆ ಮಾತ್ರ ಸೀಮಿತವಾಗಲಿ. ಎತ್ತರ ಇದರಲ್ಲಿ ಮೈಕುಗಳು, ಧಾರ್ಮಿಕ ಪ್ರವಚನ ಇರ್ಬೋದು, ಅದರ ಬಗ್ಗೆ ಹೋಮ್ ಡಿಪಾರ್ಟ್ಮೆಂಟ್ ವೈ ಯು ಕಾಂಟ್ ಟೇಕ್ ಆಕ್ಷನ್. ನಾನು ಹೇಳ್ತಾ ಇದ್ದೇನೆ, ಮಾಡಬಾರದು. ಅದು ಅಮೆರಿಕದಲ್ಲಿ ಇಲ್ಲ, ಗಲ್ಫ್ ರಾಷ್ಟ್ರಗಳಲ್ಲಿ ಇಲ್ಲ. ಎಲ್ಲ ಧರ್ಮ, ಎಲ್ಲ ರಾಜಕೀಯ ಪಕ್ಷ ಮತ್ತು ಎಲ್ಲ ಸಂಘಟನೆಗಳು ಬಹಳ ಚಿಂತನೆ ಮಾಡಿ ಈ ಭಾರತದ ಏಳಿಗೆ, ಈ ರಾಜ್ಯದ ಏಳಿಗೆ, ಈ ಜಿಲ್ಲೆಯ ಏಳಿಗೆ ಸಾಧನೆ ಮಾಡಬೇಕಿದ್ರೆ ನಮ್ಮಲ್ಲಿ ಒಗ್ಗಟ್ಟು ಬೇಕು ಮತ್ತು ಪರಸ್ಪರ ಸಹಕಾರದ ಮನೋಭಾವನೆ ಕೊಡಬೇಕು. ಉದ್ರೇಕಕಾರಿ ಭಾಷಣ ಮಾಡಿ ಅದು ಚಿಂತಕರ ಮತ್ತು ರಾಜಕೀಯ ಪಕ್ಷಗಳ ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿ ಯಶಸ್ವಿ ಆಗಬೇಕಿದ್ದರೆ ಇವತ್ತೇನು ಜಿಲ್ಲಾ ಉಸ್ತುವಾರಿ ಸಚಿವರು ತಾವು ಮತ್ತು ನಮ್ಮ ರಾಜ್ಯದ ಗೃಹ ಸಚಿವರು ಎಲ್ಲ ಹಾಕಿದ ಒಂದು ಹೆಜ್ಜೆ ಬಹಳ ಅನುಕರಣೀಯ ಮತ್ತು ಅಭಿನಂದನೀಯ. ಇದು ಕೇವಲ ಭಾಷಣದಿಂದ ಮಾತ್ರ ಇಂಪ್ಲಿಮೆಂಟ್ ಆಗುವುದಿಲ್ಲ. ನಾವು ನಮ್ಮ ಮನಸ್ಸಿನಿಂದ ಇದಕ್ಕೆ ಚಿಂತನೆ ಮಾಡಿ ಏನು ತಾವು ಸಂದೇಶ ಕೊಟ್ಟಿದ್ದೀರಿ, ಏನು ಸಂದೇಶ ನಾವು ಬೇರೆಯವರಿಗೆ ಕೊಟ್ಟಿದ್ದೇವೆ, ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ವ್ಯವಸ್ಥೆ ಅದು ರಾಜಕೀಯ ಪಕ್ಷಗಳಿಂದ ಮತ್ತು ಚುನಾಯಿತ ಪ್ರತಿನಿಧಿಗಳಿಂದ ಮತ್ತು ಸರ್ಕಾರಿ ಅಧಿಕಾರಿಗಳಿಂದ ಇವರು ಪರಸ್ಪರ ಚಿಂತನೆ ಮಾಡಬೇಕಾದಂಥ ಕಾರ್ಯ ಇದು. ಆದ ಕಾರಣ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಗೃಹ ಸಚಿವರು ಎಲ್ಲರೂ ಇಲ್ಲಿ ಬಂದಿದ್ದೀರಿ. ಎಲ್ಲರ ಚಿಂತನೆ ಒಂದೇ, ಇಲ್ಲಿ ಸೌಹಾರ್ದತೆ ಮೂಡಬೇಕು. ಆ ಸೌಹಾರ್ದತೆ ಮೂಡಬೇಕಿದ್ದರೆ ಏನು ನಿಮ್ಮ ಚಿಂತನೆ ಇದೆ, ಅದಕ್ಕೆ ಪೂರಕವಾಗಿ ನಾವು ಸಂಘಟನೆಗಳು ಕೂಡ ನಡ್ಕೊಳ್ಬೇಕು. ಸರ್ಕಾರಿ ಅಧಿಕಾರಿಗಳು ನಮ್ಮೊಂದಿಗೆ ಕೈ ಜೋಡಿಸಬೇಕು. ಆದ್ದರಿಂದ ಈ ನಿಟ್ಟಿನ ಏನು ಕಾರ್ಯಕ್ರಮ ತಾವು ಮಾಡಿದ್ದೀರಿ, ಇದರಿಂದ ಬಹಳ ಪ್ರಯೋಜನ ಆಗ್ತದೆ. ಯಾಕಂತ ಹೇಳಿದರೆ ಇಲ್ಲಿ ಸಂಘಟನೆಗಳು ಅನೇಕ ಇದೆ, ನಾವು ಅದರೆಲ್ಲ ಪ್ರತಿನಿಧಿಗಳಾಗಿದ್ದೇವೆ. ನಮ್ಮ ಕುಮ್ಮಕ್ಕು ಇಲ್ಲದಿದ್ದರೆ ಯಾವುದೇ ಅಶಾಂತಿ ನಡೀಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಎಂಬುದು ಕೂಡ ನಮಗೆ ಗೊತ್ತು. ಆದ್ದರಿಂದ ನಾವು ಏನು ಪರೋಕ್ಷವಾಗಿ ಇಲ್ಲವೇ ಪ್ರತ್ಯಕ್ಷವಾಗಿ ಅದಕ್ಕೆ ಸಹಕಾರ ನೀಡ್ತೀವೋ ಅದನ್ನು ನಿಲ್ಲಿಸಿ ದೊಡ್ಡ ವಿಶಾಲ ಮನೋಭಾವನೆಯಿಂದ ಏನು ನೀವು ಒಂದು ಒಳ್ಳೆಯ ಸಭೆ ಕರೆದಿದ್ದೀರಿ, ಆ ಸಭೆಗೆ ಬಂದು ನಾವು ಭಾಗವಹಿಸುವುದು ಮಾತ್ರವಲ್ಲ, ನೀವೇನೇನು ನಮಗೆ ಸಂದೇಶ ಕೊಟ್ಟಿದ್ದೀರಿ, ಈ ಸಂದೇಶವನ್ನು ಪಾಲನೆ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಕೂಡ ನಾವೆಲ್ಲರೂ ಜಂಟಿಯಾಗಿ ತೆಗೆದುಕೊಂಡರೆ ಬಹುಶಃ ಇದರಲ್ಲಿ ನಾವು ಯಶಸ್ವಿ ಆಗುತ್ತೇವೆ
ನನ್ನ ಸಲಹೆಯನ್ನು ತಾವು ಒಪ್ಪಬೇಕಂತ ಕೇಳಿ ನನ್ನ ಮಕ್ಕಳನ್ನು ನೀಡಿದ್ದೇವೆ. ಮೊದಲನೇದಾಗಿ ಒಂದು ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಇಬ್ಬರು, ನಮ್ಮ ಎಸ್ ಪಿ ಮತ್ತು ಕಮಿಷನರ್, ಇವರು ನಾನು ಯೋಜನೆ ಮಾಡಿದ್ದಕ್ಕೆ ಇಡೀ ಜಿಲ್ಲೆಯ ಪರವಾಗಿ ನಿಮಗೆ ಕೃತಜ್ಞತೆ. ಸೋಷಿಯಲ್ ಮೀಡಿಯಾ ಗಮನಿಸ್ತಾ ಇದ್ದೆ ನಾನು, ಯಾವಾಗ ಯೋಜನೆ ಚಾಲನೆ ತಗೊಂಡು ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ನಾನು 20,000 ಪೋಸ್ಟ್ ಬಂದಾಗಿದೆ. ಹಾಗೆ ಅವರಿಗೆ ತುಂಬಾ ಕೃತಜ್ಞತೆ ಜಿಲ್ಲೆಯ ಪರವಾಗಿ. ಎರಡನೇ ಸಂಗತಿ, ನಾಡಿದ್ದನ್ನು ಆಷಾಢ ಮುಗಿದ ತಕ್ಷಣ ನಾಗರ ಪಂಚಮಿಯನ್ನು ಶುರುವಾಗಿ ಇನ್ನು ನಾಡಿದ ಜೂನಿನವರೆಗೂ ನಿರಂತರವಾಗಿ ನಮ್ಮ ಪ್ರತಿ ಊರಿನ ದೇವಸ್ಥಾನಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳು ಬೇರೆ ಬೇರೆ ರೀತಿಯ ಪೂಜೆಗಳಲ್ಲಿ ಇನ್ವಾಲ್ವ್ ಆಗಿರ್ತವೆ. ಎಲ್ಲ ಸಾರ್ವಜನಿಕ ಧಾರ್ಮಿಕ ವೇದಿಕೆಯಲ್ಲಿ ಯಾವ ರೀತಿಯಲ್ಲಿ ಕೂಡ ಸೈದ್ಧಾಂತಿಕವಾದ ಧಾರ್ಮಿಕತೆಯನ್ನು ಪ್ರತಿಪಾದನೆ ಮಾಡದ ಹಾಗೆ ಅವರು ನಿಯಂತ್ರಣ ಹೇಳಬೇಕು ಮತ್ತು ಅವರನ್ನು ಗಮನಿಸಬೇಕು ಎಂದು ನನ್ನನ್ನು ವಿನಂತಿ ಉಂಟು. ಇನ್ನು ತುಂಬಾ ಖಾಸಗಿ ಶಾಲೆಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲೆಗಳು, ಕಾಲೇಜುಗಳು, ಆ ಎಲ್ಲ ಖಾಸಗಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ, ನಡೆಯುವ ಸಂದರ್ಭದಲ್ಲಿ ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯುವಂತಹ ಕಾರ್ಯಕ್ರಮಗಳನ್ನು ಒಂದಾಗಿ ಮಾಡುವ ಹಾಗೆ ಒಂದು ಮಾರ್ಗಸೂಚಿಯನ್ನು ಕೊಡಬೇಕು. ಯಾವುದೇ ಖಾಸಗಿ ಸಂಸ್ಥೆಗಳು ಅದರ ಸಿದ್ಧಾಂತಗಳ ಪ್ರತಿಪಾದನೆ ಮಾಡುವಂತಹ ಖಾಸಗಿ ಸಂಸ್ಥೆಗಳಲ್ಲಿ ಪ್ರಜಾಪ್ರಭುತ್ವ ಆಶಯಕ್ಕೆ ಪೂರಕವಾಗಿರುವಂತಹ ಸಂವಿಧಾನದ ಆಶಯ ಎತ್ತಿ ಹಿಡಿಯುವಂತೆ ಒಂದೇ ಒಂದು ರೂಪಕಗಳು ನಡೀತಾ ಇಲ್ಲ, ಒಂದೇ ಒಂದು ನಾಟಕಗಳು ನಡೀತಾ ಇಲ್ಲ. ಕಳೆದ 15-20 ವರ್ಷಗಳ ಹಿಸ್ಟ್ರಿ ತೆಗೆದು ಗೊತ್ತಾಗ್ತದೆ. ಇದನ್ನು ಗಮನಿಸಬೇಕು. ಇನ್ನು ಮೂರನೇದಾಗಿ ಆಗಬೇಕಾದ್ದು, 20 ವರ್ಷಗಳ ಮೊದಲು ಕೋಳಿ ಅಂಕದಲ್ಲಿ, ಬಾವಿನಲ್ಲಿ, ಜಾತ್ರೆಯಲ್ಲಿ ಅಥವಾ ಸಣ್ಣ ಸಣ್ಣ ಸಮಾರಂಭಗಳಲ್ಲಿ ಪೆಟ್ಟುಗುಟ್ಟು ಮಾಡ್ತಾ ಇದ್ರು. ಅವರ ಎಲ್ಲರಿಗೂ ಈಗ ಹಿಂದೂ ಮತ್ತು ಮುಸ್ಲಿಂ ಅನ್ನುವಂಥ ಒಂದು ಸೈದ್ಧಾಂತಿಕ ವೇದಿಕೆ ಸೃಷ್ಟಿಯಾಗಿದೆ. ಯಾರಿಗೂ ಕೂಡ ಹಿಂದೂ ಮುಖಂಡರನ್ನು ಪರಿಗಣಿಸಬಾರ್ದು, ಹಿಂದೂ ಹೋರಾಟಗಾರರನ್ನು ಪರಿಗಣಿಸಬಾರ್ದು, ಮುಸಲ್ಮಾನ ಹೋರಾಟಗಾರರನ್ನು ಪರಿಗಣಿಸಬಾರ್ದು. ಇದು ಕ್ರಿಮಿನಲ್ ಅಂತ ಟ್ರೀಟ್ ಮಾಡಬೇಕು. ಇದು ಪ್ರಾಕ್ಟಿಕಲ್ ಸೈನ್ಸ್ ಆಗಲಿ ದೊಡ್ಡ ಮಟ್ಟಿಗೆ ಹಿಂದೂ ಮುಖಂಡರು, ಕ್ರೈಸ್ತರ ಮುಖಂಡರು, ಮುಸಲ್ಮಾನ ಮುಖಂಡರು, ಇದರ ಮೂಲಕವಾಗಿ ಈ ಒಂದು ಪವಿತ್ರವಾದ ಧಾರ್ಮಿಕತೆಗೆ ಧಕ್ಕೆ ಆಗ್ತದೆ. ಇದರ ಈ ಪ್ರಾಕ್ಟಿಕಲ್ ಅಂಶಗಳನ್ನ ಮೀಡಿಯಾದವರು ಗಮನಿಸಬೇಕು. ಇನ್ನು ದೊಡ್ಡ ಪ್ರಮಾಣದಲ್ಲಿ ಯಕ್ಷಗಾನ ಮತ್ತು ನಾಟಕಗಳಲ್ಲಿ ಜನಾಂಗೀಯ ಶ್ರೇಷ್ಠತೆಯನ್ನು ಪ್ರತಿಪಾದನೆ ಮಾಡುವ ಮತ್ತು ಇನ್ನೊಂದು ಸಮುದಾಯವನ್ನು ಹೀನೈಸುವಂತಹ ಕೆಲಸ ನಡೀತಾ ಉಂಟು. ಇದನ್ನು ಯಕ್ಷಗಾನ ಮೇಳದ ಯಜಮಾನರುಗಳಿಗೆ ಪೊಲೀಸ್ ಇಲಾಖೆ ಸೂಚನೆ ಕೊಡಬೇಕು. ಯಾವುದೇ ರೀತಿಯಲ್ಲಿ ಕಲಾವಿದರು ಯಾವ ಜನಾಂಗವನ್ನು ಕೂಡ ಹೀನೈಸುವಂತಹ, ಯಾವ ಜನಾಂಗವನ್ನು ಶ್ರೇಷ್ಠ ಮಾಡುವಂತಹ ಯಾವ ಹೇಳಿಕೆಗಳನ್ನು ಕೊಡಬಾರದು ಅನ್ನೋದನ್ನು ಮೇಳದ ಯಜಮಾನರುಗಳಿಗೆ ಸ್ಪಷ್ಟವಾದ ಸೂಚನೆ ಕೊಡಬೇಕು. ಇನ್ನೊಂದು ಅಂಶ, ಎರಡು ಅಂಶ ಹೇಳಿಬಿಡ್ತಾರೆ ಸರ್. ಅಲ್ಲಿ ವಿನಾಯಕ ಕಾರ್ಯವರಿದ್ದಾರೆ, ಅವರ ಪೂರ್ವಿಕರು ಬಪ್ಪನಾಡು ದೇವಸ್ಥಾನವನ್ನು ಕಟ್ಟಿದ ಪರಂಪರೆ ಅವರದು. ಅಂದ್ರೆ ಇಷ್ಟು ದೊಡ್ಡ ಪರಂಪರೆ ನಮ್ಮ ಜಿಲ್ಲೆಗೆ ಉಂಟು. ನಾವು ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕು. ಧಾರ್ಮಿಕತೆಗೂ ರಾಜಕೀಯಕ್ಕೂ ಸಂಬಂಧಗಳಿದೆ. ಕೊನೆಯದಾಗಿ ಹೇಳ್ತೇನೆ ಸರ್, ಮಾನ್ಯ ಸ್ಪೀಕರ್ ಅವರು ಕಳೆದ ವರ್ಷ ಕ್ರಿಕೆಟ್ ಆಡಿದ್ದು ತುಂಬಾ ವೈರಲ್ ಆಗಿತ್ತು ಸರ್. ನೀವು ಮತ್ತು ನಮ್ಮ ವೇದವ್ಯಾಸ ಕಾಮತ್, ನಾನು ಅದನ್ನು ಬಹಳ ಖುಷಿ ಪಡ್ತಿದ್ದೆ. ಯಾಕೆ ಬೇಕು ಅಂತ ಗೊತ್ತಾ? ಅದು ಆಡುವ ಸರ್. ಯಾಕೆ ಗೊತ್ತಾ ನೋಡಿ, ರಾಜಕಾರಣ ಅಂತ ಮೇಲೆ ಮಟ್ಟದ ಪ್ರೇಮಿಕ ಸರ್, ಮೇಲೆಲ್ಲ ಒಟ್ಟಾಗಿದ್ದೀವಿ. ಇದು ಆದರ್ಶ. ನಾವು ಕೆಳಗಡೆ ಗ್ಯಾಪ್ ಉಂಟು ನಮಗೆ ಇದು ಬೇಡ. ನಮ್ಮ ಮಧ್ಯೆ ಹಾಗಾಗಿ ಊರಿನಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ಬಿಜೆಪಿ ಅಧ್ಯಕ್ಷ, ಭಜನಾಮಂದಿರದ ಅಧ್ಯಕ್ಷ, ದೇವಸ್ಥಾನದ ಅಧ್ಯಕ್ಷ, ಮಸೀದಿಯ ಅಧ್ಯಕ್ಷರು ಒಟ್ಟು ಸೇರಿ ಕ್ರಿಕೆಟ್ ಆಡುವ ವಾತಾವರಣ ನಿರ್ಮಾಣ ಆಗಬೇಕು. ಇದು ಮಾದರಿ. ಹಾಗಾಗಿ ರಾಜಕಾರಣದಲ್ಲಿ ಯಾವುದಕ್ಕೆ ಮಾದರಿ ಅಂತ ಕೇಳಿದ್ರೆ, ನೀವು ಮೇಲೆ ಒಟ್ಟಿದ್ದೀರಲ್ಲ, ಇದು ನಮಗೆ ಮಾದರಿ. ನಾವು ಕೆಳಗಡೆ ಗ್ಯಾಪ್ ಬೇಡ, ನಾವು ಕೆಳಗಡೆ ಗ್ಯಾಪ್ ಬೇಡ, ಕೆಳಗಡೆ ಆಗ್ಬೇಕಂತ ಏನು ಅಂತ ಕೇಳಿದ್ರೆ ಇದು ನನ್ನ ಪ್ರಾಕ್ಟಿಕಲ್ ಆಶಯ ಸರ್. ಧನ್ಯವಾದ. ಇಲ್ಲಿ ಈ ಒಂದು ಸಾಮರಸ್ಯಕ್ಕೆ ಜವಾಬ್ದಾರಿಯನ್ನು 2 ವರ್ಗದವರು ತಗೊಂಡು ಅಷ್ಟೇ. ನಾವು ಉದ್ದಪ್ಪ ವಿಷಯ ಹೇಳ್ತೇವೆ. ಒಂದು ಅಧಿಕಾರ ವರ್ಗ, ಈಗಲೇ ಹೇಳಿದರು, ನಮ್ಮ ಹೊಸ ಕಮಿಷನ್ ಬಂದ ಮೇಲೆ ವಾತಾವರಣ ಬಹಳ ಚೆನ್ನಾಗಿದೆ, ಎಲ್ಲರೂ ಮಾತಾಡಿದ್ದಾರೆ. ಈಗ ಒಬ್ಬ ದಕ್ಷ ಅಧಿಕಾರಿಯಿಂದ ಸಾಮರಸ್ಯ ಕಾಪಾಡುವುದು ಸಾಧ್ಯವಿದೆ. ಆದರೆ ಯಾಕೆ ಇಂಥ ದಕ್ಷ ಅಧಿಕಾರಿಗಳನ್ನು ನಾವು ಸೃಷ್ಟಿ ಮಾಡಬಾರ್ದು ಇಂಥ ಸಮಯ? ಒಂದನೇ ವಿಷಯ. ಎರಡನೇದು, ಇಲ್ಲಿ ಒಂದು ಬಹಳ ಅಗತ್ಯ. ಇವತ್ತು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಪುರಾಣಿಕರು ಒಂದು ಮಾತು ಹೇಳಿದರು, ಬೂದಿ ಮುಚ್ಚಿದ ಕೆಂಡ ಹೇಗೆ ಸೃಷ್ಟಿಯಾದದ್ದು ಬಹಳ ಅಗತ್ಯ. ಮೊದಲು ನಮ್ಮ ಸೈಬರ್ ಡಿಪಾರ್ಟ್ಮೆಂಟ್ ಅನ್ನು ನೀವು ಸ್ಟ್ರೆಂಥನ್ಗೊಳಿಸಬೇಕು. ಎಲ್ಲ ಸಂಗತಿಗಳು ಇವತ್ತು ವಾಟ್ಸಪ್ಗಳ ಮೂಲಕ ಹೋಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇವತ್ತು ಈ ಧಾರ್ಮಿಕ ದ್ವೇಷ ತುಂಬಿಕೊಂಡಿದೆ. ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾನೊಂದು 2 ವರ್ಷದ ಮೊದಲು ನಮ್ಮ ಮನೆಯ ಹಿಂದ್ಗಡೆ
ಒಂದು 7 ವರ್ಷದ ಒಬ್ಬ 2ನೇ ಕ್ಲಾಸಿನ ಒಬ್ಬ ಬಾಲಕ ಒಂದು ನಮ್ಮಲ್ಲಿ ಇದಂತ ಹೇಳ್ತಾರೆ, ಒಂದು ಸತ್ತ ಮರದ ಕೊಂಬೆ ಹಿಂದುಗಡೆ ಹಾಕಿ ಬರ್ತಾರೆ. ನಾನು ಕೇಳಿದೆ ಅದು ಏನಪ್ಪ ಅಂತ ಹೇಳಿ, ತಲವಾರಿ ಅಂತ ಹೇಳ್ತಾರೆ. ಅಂದ್ರೆ ಆ ಸಣ್ಣ ವಯಸ್ಸಿನಲ್ಲಿ ಆ ಅಹಿಂಸೆ ಮತ್ತು ದ್ವೇಷ ಮಕ್ಕಳ ಮನಸ್ಸಿನಲ್ಲಿ ತುಂಬಿಕೊಂಡಿದೆ. ಬಹಳ ಜಾಗ್ರತೆಯಾಗಿ ಅಧಿಕಾರಿಗಳು ಸೈಬರ್ ಡಿಪಾರ್ಟ್ಮೆಂಟ್ ಅನ್ನು ಹೋದವರು ಶ್ರದ್ಧೆ ಅಧಿಕಾರಿಗಳಿಗೆ ನೀವು ಸ್ವಾತಂತ್ರ್ಯ ಕೊಟ್ಟು ಬಿಡಿ, ನಮಗೆ ನಮ್ಮ ಕಮಿಷನ್ ವಿಷಯದಲ್ಲಿ ಬಹಳ ಗೌರವ ಇದೆ, ಬಹಳ ಸ್ಟ್ರಿಕ್ಟ್ ಅಧಿಕಾರಿಗಳು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ನಾವು ಅವರ ಮೊದಲನೇ ಪ್ರೆಸ್ ಇಂಟರ್ವ್ಯೂ ಕೂಡ ಕೇಳಿದ್ದೇನೆ. ಖಂಡಿತವಾಗಿಯೂ ಶಾಂತಿ ಅವರು ಸ್ಥಾಪನೆ ಮಾಡ್ತಾರೆ. ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಂಡು ನಮ್ಮ ಸಂವಿಧಾನದಲ್ಲಿ ಎಲ್ಲ ಇದೆ, ಆಗ್ತದೆ. 2ನೇ ವರ್ಗ ನಮ್ಮ ಧಾರ್ಮಿಕ ಮುಖಂಡರು. ಪ್ರತಿಯೊಬ್ಬ ಧಾರ್ಮಿಕ ಮುಖಂಡರಿಗೆ ಒಂದು ಜವಾಬ್ದಾರಿ ಇದೆ. ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಯಾವ್ಯಾವ ನಿಮ್ಮ ಗ್ರೂಪ್ಗಳಲ್ಲಿ ವಾಟ್ಸಪ್ ಕ್ರಿಯೇಟ್ ಆಗ್ತದೆ, ಒಂದು ಕಣ್ಣಿಟ್ಟು ನೋಡಿ. ಅದನ್ನು ನೀವು ನಿಮ್ಮ ಆ ಗ್ರೂಪಲ್ಲಿ ಮೊದಲು ನಮ್ಮ ಮನೆಯನ್ನು ಸರಿ ಮಾಡಿಕೊಳ್ಳೋದು. ನಮ್ಮ ಧರ್ಮದಲ್ಲಿ ನಾವು ಎಷ್ಟು ಭಾಷಾ ಇನ್ನೊಂದು ಧರ್ಮದ ವಿಷಯದಲ್ಲಿ ಬಿತ್ತಿದ್ದೇವೆ ಅಂತ ಮೊದಲು ನಾವು ನೋಡ್ಕೊಳ್ಳೋರು, ಮತ್ತೆ ಇನ್ನೊಬ್ಬರಿಗೆ ಬಂದು ತೋರಿಸೋದು. ಪ್ರತಿಯೊಂದು ಧಾರ್ಮಿಕ ಮುಖಂಡರು ಒಂದು ಜವಾಬ್ದಾರಿ ತಗೊಂಡು, ನಾನು ಯಾವ ಧರ್ಮದ ಮುಖಂಡರಿಗೆ ಅಥವಾ ಯಾರಿಗೆ ಇದು ಮಾಡೋದಿಲ್ಲ, ಧರ್ಮವನ್ನು ಧಾರ್ಮಿಕವಾಗಿ ನಾವು ಅದನ್ನು ಇಟ್ಟುಕೊಳ್ಳೋಣ. ಯಾವುದೇ ರಾಜಕೀಯ ಉದ್ದೇಶಕ್ಕೆ ಬಳಕೆಯಾಗದಂತೆ ನೋಡುವ ಆ ಕರ್ತವ್ಯ ನಮ್ಮ ಧಾರ್ಮಿಕ ಮುಖಂಡರದ್ದು. ಅದನ್ನು ಮಾಡಿಕೊಂಡಾಗ ಖಂಡಿತವಾಗಿಯೂ ಶಾಂತಿ ನೆಲೆಗೊಳ್ಳುತ್ತದೆ. ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ನಡೆಸಿದರೆ ಯಾವುದೇ ಸಮಸ್ಯೆಗಳು ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಎಲ್ಲರಿಗೂ ಧನ್ಯವಾದಗಳು. ಈ ಬೇರೆ ಸಂಸ್ಥೆ ಸಂಘಟನೆಗಳಿದ್ದಾರೆ, ಕ್ರೀಡೆ ಸಂಸ್ಥೆಯವರು ಇದ್ದಾರ ಮತ್ತು ಉಸ್ತುವಾರಿ ಸಚಿವರಿಗೆ, ಈ ಜಿಲ್ಲೆ ಯಾವುದೇ ಒಬ್ಬ ಅಧಿಕಾರಿ ಅವನು ಪ್ರಾಮಾಣಿಕನಾಗಿದ್ದರೆ, ಭ್ರಷ್ಟಾಚಾರ ಇಲ್ಲದಿದ್ದರೆ ಆತನನ್ನು ಈ ಜಿಲ್ಲೆ ಬಹಳ ಸ್ಪಷ್ಟವಾಗಿ ಗುರುತಿಸುತ್ತದೆ, ಗೌರವಿಸುತ್ತದೆ. ಇದನ್ನು ನಾವು ಈ ಹಿಂದೆ ಬಂದಂತ ಡಿಸಿಯಲ್ಲಿ, ಎಸ್ಪಿಯಲ್ಲಿ, ಕಮಿಷನಲ್ಲಿ ಬಹಳಷ್ಟು ಸಲ ಗೌರವಿಸುತ್ತೇವೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನಗೆ ಸಾರ್ವಜನಿಕ ಜೀವನದಲ್ಲಿ 40 ವರ್ಷದ ಅನುಭವದಲ್ಲಿ ಸೌಹಾರ್ದತೆಗಾಗಿ ಯಾವೊಬ್ಬರನ್ನು ಕೂಡ ನಿಷ್ಠರಾಗದೆ ಕೆಲಸ ಮಾಡಿದ ಅನುಭವ. ಒಂದು ಪ್ರಮುಖವಾಗಿ ಹಂಸತಕ್ಕ ಹೇಳಿದಂಥ ಮಾತನ್ನು ನಾನು ಪುನರುಚ್ಚರಿಸ್ತೇನೆ, ಅದು ಆ ಮಟ್ಟಿಗೆ ನೀವು ಗಮನಿಸಿ. ಕಮ್ಯುನಲ್ ಕ್ಲಾಶ್ ಹೇಗೆ ಆಗ್ತದೆ? ಒಂದು ಸುಳ್ಳು ಪ್ರಚಾರದಿಂದ, ಒಂದು ಧಾರ್ಮಿಕ ನಂಬಿಕೆ ಮಾತ್ರ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತನಾಗಿ ಇನ್ನೊಂದು ಧಾರ್ಮಿಕ ನಂಬಿಕೆಯನ್ನು ಬಗ್ಗೆ ಸುಳ್ಳು ಪ್ರಚಾರ ಮಾಡೋದು. ಎರಡನೆಯದಾಗಿ ಉದ್ರೇಕಕಾರಿ ಭಾಷಣ. ಮೂರನೆಯದಾಗಿ ಕೆಲವು ಘಟನೆಗಳ ಆಧಾರದಲ್ಲಿ, ಘಟನೆಗಳ ಆದ ನಂತರ ಇಂಥ ಘಟನೆಯಿಂದ ಇಂಥ ಘಟನೆಯಿಂದ ನನಗೆಷ್ಟು ರಾಜ್ಯಕ್ಕೆ ಲಾಭ ಆಗಿದೆ ಅನ್ನೋದು ಲೆಕ್ಕಾಚಾರ ಇದೆ. ಕರ್ನಾಟಕದಲ್ಲಿ JH ಪಟೇಲ್ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸುರತ್ಕಲ್ನಲ್ಲಿ ಗೋವಿಂದಾಸ್ ಕಾಲೇಜಿನಲ್ಲಿ ಒಬ್ಬ ಹಿಂದೂ ಹುಡುಗಿಗೆ ಮುಸ್ಲಿಂ ಹುಡುಗ ಸಾವು ಹೇಳದಂತ ಒಂದು ಪ್ರಚಾರ. ಈಗ ಹಿಂದೆ ಹಾಗಾದ್ರೆ ಅದು ಕೊನೆಗೆ ಶಾರ್ಟ್ ಆ ನಂತರ 14 ಪ್ರಾಣವಿದ್ದು 9 ಮುಸ್ಲಿಂ ಮತ್ತು 5 ಹಿಂದೂಗಳು. ಆದರೆ ಕೊನೆಗೆ ಆ ಇಡೀ ಘಟನೆ ಆಧಾರದಲ್ಲಿ ನಾವು ಸತ್ಯಾಸೋಧ ನೋಡಿದಾಗ ಆ ಘಟನೆಯೇ ಆಗಲಿಲ್ಲ. ಅಂದ್ರೆ ಇಂಥ ಸುಳ್ಳುಗಳಿಂದ ಆಗಲಿ, ಘಟನೆಯನ್ನು ಅಪಪ್ರಚಾರ ಮಾಡೋದಾಗಲಿ, ಘಟನೆಯನ್ನು ಸೃಷ್ಟಿಸಿದಾಗಲಿ, ಘಟನೆಯಿಂದ ಹಿಂದೆ ಬಗ್ಗೆ ಎಷ್ಟು ತಯಾರು ಮಾಡೋದಾಗಲಿ, ಬಹಳಷ್ಟು ಘಟನೆಗಳನ್ನು ಹೇಳಬಹುದು. ಆದರೆ ನಾನು ಹೇಳೋದು ಜಿಲ್ಲಾಡಳಿತಕ್ಕೆ, ಇಂಥ ಸಂದರ್ಭದಲ್ಲಿ ಕೂಡ ಜಿಲ್ಲಾಡಳಿತ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಯಾವುದೇ ಘಟನೆಗಳ ಬಗ್ಗೆ, ಅಪಪ್ರಚಾರ ಬಗ್ಗೆ ಸತ್ಯ ಸಂಗತಿಯನ್ನು ಕೂಡ ಸಮಾಜಕ್ಕೆ ತಿಳಿಸಬೇಕಾದ ಕರ್ತವ್ಯ ಇದೆ ಜಿಲ್ಲಾಡಳಿತಕ್ಕೆ. ದಕ್ಷಿಣ ಕನ್ನಡ ಜಿಲ್ಲೆ ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣ್ತೇವೆ. ಈ ಶಿಕ್ಷಣ ಸಂಸ್ಥೆಗಳಿದ್ದರಿಂದ ಸುಮಾರು 2 ಲಕ್ಷದಷ್ಟು ವಿದ್ಯಾರ್ಥಿಗಳು ಇನ್ನು ಕಲಿತಾ ಇದ್ದಾರೆ. ನಾವೆಲ್ಲ ತಿಳ್ಕೊಂಡ ಹಾಗೆ ಈಗ ಸಮಸ್ಯೆಗಳ ಬಗ್ಗೆ ಅನೇಕ
ಪ್ರತಿನಿಧಿಗಳು ಮಾತಾಡಿದ್ದಾರೆ. ಆದರೆ ನಾವೀಗ ಈ ವಿದ್ಯಾರ್ಥಿಗಳನ್ನು ಮಂಗಳೂರಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಲ್ಲಿಸಬೇಕಾದ್ರೆ ನಾವು ಈ ಉದ್ಯೋಗ ಕೊಡಬೇಕಾಗುತ್ತೆ. ಆದರೆ ಕಳೆದ ಕೆಲವು ದಿನಗಳ ಹಿಂದೆ ನಡೆದಂಥ ಘಟನೆಗಳು ನಡೆದರೆ ಇದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯೂಸ್ಗಳಾಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿಗೆ ಈಗಾಗಲೇ ಉಸ್ತುವಾರಿ ಸಚಿವರ ಹಾಗೂ ಸ್ಪೀಕರ್ ಹಾಗೆ ಎಲ್ಲ ಪ್ರತಿನಿಧಿಗಳ ಮುಖಾಂತರ ಅನೇಕ ಕಂಪನಿಗಳು MP ಅವರ ಮುಖಾಂತರ ಅನೇಕ ಕಂಪನಿಗಳು ದೇಶ ವಿದೇಶಗಳಿಂದ ಮಂಗಳೂರಿಗೆ ಬರ್ತಾ ಇದೆ. IT ಕಂಪನಿಗಳು ಈಗಾಗಲೇ 200ಕ್ಕಿಂತ ಹೆಚ್ಚು ಸ್ಟಾರ್ಟ್ಅಪ್ ಕಂಪನಿಗಳು ಇಲ್ಲಿ ಇದೆ. ಈಗ ಎಲ್ಲರಿಗೆ ಅಭಿವೃದ್ಧಿ ಆಗ್ತಾ ಇದೆ. ಇಲ್ಲಿ ನಮ್ಗೆ ಉದ್ಯೋಗ ಸಿಗ್ತದೆ ಅಂತ ಹೇಳುವಂಥದ್ದಿದೆ. ಅದಕ್ಕಾಗಿ ನಾವು ಈ ಸಮುದಾಯ ಎಲ್ಲರೂ ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಇಂಥ ಘಟನೆಗಳು ನಡೆಯದಂತೆ ಖಂಡಿತ ನೋಡಬೇಕು. ಮುಖ್ಯವಾಗಿ ಪತ್ರಿಕಾ ಮಾಧ್ಯಮದವರು ಈಗಾಗಲೇ ಬ್ರ್ಯಾಂಡ್ ಮಂಗಳೂರು ಅಂತ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದಾರೆ. ಆ ನ್ಯೂಸ್ಗಳನ್ನು ಆದಷ್ಟು ನೆಗೆಟಿವ್ ನ್ಯೂಸ್ಗಳು ಈಗಾಗಲೇ ವಾಟ್ಸಪ್ಗಳಲ್ಲಿ ಬರುವಂಥ ನ್ಯೂಸ್ಗಳ ಬಗ್ಗೆ, ಸೈಬರ್ ಕ್ರೈಮ್ಗಳ ಬಗ್ಗೆ ತುಂಬ ವಿಚಾರ ಮಾತಾಡಿದ್ರು. ಇಂಥ ನ್ಯೂಸ್ಗಳು ಬೇರೆ ಪ್ರದೇಶಗಳಿಗೆ ಹೋಗದಂತೆ ಪತ್ರಿಕಾ ಪ್ರತಿನಿಧಿಗಳು ಕೂಡ ಗಮನವನ್ನು ಹರಿಸುವಂತಹ ಅವಶ್ಯಕತೆ ಬಹಳಷ್ಟು ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಸಣ್ಣ ಘಟನೆಗಳು ಆದ ಕೂಡಲೇ ಅದು ಪತ್ರಿಕಾ ಮುಖಾಂತರ, ದೃಶ್ಯ ಮಾಧ್ಯಮಗಳ ಮುಖಾಂತರ ದೇಶ ವಿದೇಶಗಳಿಗೂ ಹೋಗುತ್ತೆ. ಅದನ್ನೆಲ್ಲ ಇಂಡಸ್ಟ್ರಿಯಲಿಸ್ಟ್ಗಳು ನೋಡ್ತಾರೆ. ಆಗ ಇಲ್ಲಿಗೆ ಇಂಡಸ್ಟ್ರಿಗಳು ಬರುವುದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳುವಂಥದ್ದು ನಮ್ಮದು ಚಿಂತನೆ. ಆದ್ದರಿಂದ ಕ್ರೀಡಾ ಸಂಸ್ಥೆಯ ಮುಖಾಂತರ ನಾವು ಅನೇಕ ಸಭೆಗಳನ್ನು ಸರ್ಕಾರದ ಮುಖಾಂತರ ಜಿಲ್ಲಾಡಳಿತದಲ್ಲಿ ಅನೇಕ ಸಭೆಗಳನ್ನು ಕೂಡ ಮಾಡುವಂತ ಸಂದರ್ಭದಲ್ಲಿ ಇದನ್ನು ಗಮನಕ್ಕೆ ತರ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ನಮಗೆ ಖಂಡಿತ ಬೇಕು. ಇಲ್ಲಿ ಇಂಥ ಶಾಲಾ ಕಾಲೇಜುಗಳು ಇರುವಾಗ ನಾವು ಅಭಿವೃದ್ಧಿ ಕಡಿಮೆ ಆದರೆ ಶಿಕ್ಷಣ ಸಂಸ್ಥೆಗಳಿಗೂ ಹೊಡೆತ ಬೀಳುತ್ತದೆ. ಆದ್ರಿಂದ ನಮ್ದು ಒಂದು ಅಭಿಪ್ರಾಯ ಇಷ್ಟೇ. ಇಂಥ ಈಗಾಗಲೇ ತಾವು ಹೇಳಿದಾಗೆ ಒಳ್ಳೊಳ್ಳೆ ಅಧಿಕಾರಿಗಳನ್ನು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಾಕಿ ಈ ಶಾಂತಿ ಸೌಹಾರ್ದತೆಯನ್ನು ಕಂಟ್ರೋಲ್ ಮಾಡುವಂತ ಕೆಲಸ ಮಾಡೋದು ಅಗತ್ಯ ಇದೆ ಅಂತ ನಮ್ಮ ಭಾವನೆಗಳು ಇಲ್ಲಿ. ಸರ್, ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬುದ್ಧಿವಂತ ಜಿಲ್ಲೆ ಅಂತ ಹೆಸರುವಾಸಿಯಾಗಿದ್ದಂಥ ಒಂದು ಜಿಲ್ಲೆ. ಆದರೆ ಇಲ್ಲಿ ಕೆಲವೊಂದು ಘಟನೆಗಳಿಂದ ನಮಗೆ ಕೆಟ್ಟ ಹೆಸರು ಬರುವಂಥ ಒಂದು ಸನ್ನಿವೇಶ ನಮಗೆ ಇಲ್ಲಿ ಬಂದಿದೆ. ನಾನು ಮುಖ್ಯವಾಗಿ ಹೇಳುವುದು ಅಂತ ಹೇಳಿದ್ರೆ, ಬಹಳಷ್ಟು ಜನ ಇಲ್ಲಿ ಮಾತಾಡಿ ಹೇಳಿದ್ರು ನಮ್ಮ ಘಟನೆಗಳಿಗೆ ಬಂದಾಗ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ. ಇಲ್ಲಿ ನಾನು ನೋಡಿದಾಗೆ ಒಂದು ಸೆಲ್ಫ್ ಪೊಲೀಸ್ಗೆ ಯಾವುದೇ ಘಟನೆಗಳು ಬಂದಾಗ ಅವರಾಗಿ ಕಾನೂನು ಕೈಗೆತ್ತಿಕೊಳ್ಳುವಂತಹ ಸನ್ನಿವೇಶದಲ್ಲಿ ಬಹಳಷ್ಟು ನಡೀತಾ ಇತ್ತು. ಅದನ್ನು ಕಟ್ಟುನಿಟ್ಟಾಗಿ ನಾವು ಪಾಲಿಸಿದ್ರೆ ಇದೆಲ್ಲ ಒಂದು ಕಡೆ ನಮಗೆ ಇದನ್ನು ಮಾಡ್ಬೋದು ಅಂತೇಳಿ ನನ್ನ ಭಾವನೆ. ಮತ್ತೊಂದು ಕಡೆ ಇನ್ನೊಂದು ಯಾವುದೇ ಒಂದು ಘಟನೆ ಆಗಲಿ, ಕೊಲೆ ಆಗಲಿ ಅಥವಾ ಇನ್ನೊಂದು ಏನಾದ್ರು ಆದರೆ ಎರಡು ಕಡೆಯಿಂದ, ನಾನು ಯಾವುದೋ ಕಡೆ ಅಂತ ಹೇಳ್ತಾ ಇಲ್ಲ, ಆ ಕಡೆಯಿಂದ ಒಂದು 5 ಜನ ಕೊಡೋದು, ಈ ಕಡೆಯಿಂದ 5 ಜನ ಕೊಡೋದು, ಅಲ್ಲಿಗೆ ಮುಗೀತು, ಆ ಚಾಪ್ಟರ್ ಮುಗೀತು. ಅದು ಆಗಬಾರ್ದು. ಇಲ್ಲಿ ಯಾರು ಘಟನೆ ಮಾಡಿದ್ದಾರೆ ಅದನ್ನು ಈ ಸತಿ ಆ ಘಟನೆ ನಡೆಯಿಲ್ಲ. ಈ ವರ್ಷ ಏನೋ 2 ತಿಂಗಳ ಹಿಂಚೆ ಘಟನೆ ನಡೆದಿತ್ತು. ಅದು ನಮ್ಮ ಪೊಲೀಸ್ ಅಧಿಕಾರಿಗಳು ಬಹಳ ಕಟ್ಟುನಿಟ್ಟಾಗಿ ಕ್ರಮ ತಗೊಂಡಿದ್ದಾರೆ. ಇಂಥ ಕ್ರಮಗಳು ತಗೊಂಡ್ರೆ ಯಾರದೇ ಒಂದು ಅಲ್ಲಿಂದ 5 ಜನ ಕೊಡೋದು, ಈ ಕಡೆಯಿಂದ 5 ಜನ ಕೊಟ್ಟು ನಾವು ಇದು ಮಾಡೋದ್ರಿಂದ ಅಲ್ಲಿ ನಮ್ಮ ಇದು ಕಾರ್ಯರೂಪದಲ್ಲಿ ಬರೋದಿಲ್ಲ. ಅದಕ್ಕಾಗಿ ನಾವು ಸ್ಟ್ರಿಕ್ಟ್ ಆಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ಏನು ಇವತ್ತು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾರೆ, ಇಂಥ ಕೆಲಸಗಳಲ್ಲಿ ಮಾಡಿದ್ರೆ ಇಲ್ಲಿ ಯಾವುದೋ ಒಂದು ಇಂಥ ಘಟನೆಗಳು ನಡೆಯುವುದಿಲ್ಲ ಅಂತೇಳಿ ನಮ್ಮ ಭಾವನೆ. ಮತ್ತೆ ಸೌಹಾರ್ದತೆ ನಾವು ಬೆಳೆಸುವುದು ಬಹಳ ಅಗತ್ಯ. ಈಗಾಗಲೇ ನಮ್ಮ SOS ಅಂತ ಒಂದು ಸಂಘಟನೆ ಇದೆ. 14ನೇ ತಾರೀಕಿನಿಂದ ನಾಳೆ 16ನೇ ತಾರೀಕಿನವರೆಗೆ ನಮ್ಮ ಕುಂದಾಪುರದಿಂದ ಹಿಡಿದು ಸುಳ್ಯವರೆಗೆ ಅವರೊಂದು ಸೌಹಾರ್ದ ನಡೀತಾ ಇದ್ದಾರೆ. ಎಲ್ಲ ಜಾತಿ ಧರ್ಮದವರು ಅವರು ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅವರೊಂದಿಗೆ ಕೈ ಜೋಡಿಸಿ ನಾವೆಲ್ಲ ಅದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆಯಿಂದ ಒಂದು ಕುಂದಾಪುರದಿಂದ ತನಕ ನಡೆಸ್ತಾ ಇದ್ದಾರೆ. ಅದೆಲ್ಲ ನಮ್ಮ ರಾಜಕೀಯದ ಯಾವುದೇ ರಾಜಕೀಯ ಪಕ್ಷದಾಗಲಿ ಯಾವುದೇ ಧರ್ಮದ ಗುರುಗಳಾಗಲಿ ಎಲ್ಲರೂ ಅವರೊಂದಿಗೆ ಕೈ ಜೋಡಿಸಿಕೊಂಡು ನಾವು ಸಾಮರಸ್ಯವನ್ನು ಬೆಳೆಸುವಂತ ನನ್ನ ಒಂದು ಕಳಕಳಿಯ ವಿನಂತಿ. ಮತ್ತು ನಾನು ಹೇಳಿದಾಗೆ ಈ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಏನಿದ್ದಾರೆ, ಯಾವುದೇ ಒತ್ತಡಕ್ಕೆ ಬರದೆ ನಾವು ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ. ಅದು ಯಾವುದೇ ಧರ್ಮ ಆಗಲಿ ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ. ಯಾವುದೋ ಒಂದು ಕೊಲೆ ಆದರೆ ಅದು ಅವರ ತಂದೆ ತಾಯಿಗೆ ನಷ್ಟ, ಬೇರೆ ಯಾರಿಗೂ ಇಲ್ಲ. ನಾವು ಇಂಥ ಸಭೆಗಳನ್ನು ಕರಿತೇವೆ ಮತ್ತು ಇಂಥ ಭಾಷಣಗಳನ್ನು ಮಾಡ್ತಾ ಹೋಗ್ತೇವೆ, ಬಟ್ ನಷ್ಟ ಆಗಿರೋದು ಅವರ ಮನೆಯವರಿಗೆ ಮಾತ್ರ. ಆಗಿರುವಾಗ ಇಂಥ ಕ್ರಮಗಳು ನಡೆಯದಿರಾಗೆ ಕಟ್ಟುನಿಟ್ಟಾದ ಕ್ರಮ ಏನು ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋದ್ರೆ ಇಲ್ಲಿ ಶಾಂತಿ ನೆಲೆಸ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಪರಿಸ್ಥಿತಿ ನಮ್ಮಲ್ಲಿ ದೃಶ್ಯ ಮಾಧ್ಯಮ ಇದೆ, ಸುದ್ದಿ ಮಾಧ್ಯಮ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಪತ್ರಕರ್ತರು ಯಾರ್ಯಾರು ನಾನು ಯಾರು ಉಪಯೋಗ ಮಾಡಿಲ್ಲ, ನಮ್ಮನ್ನು ಸೇರಿದಂತೆ
ಯಾವ ಪತ್ರಕರ್ತರು ಆಗಲಿ ಅವರು ಸುಳ್ಳು ಸುದ್ದಿಯನ್ನು ಹಾಕಿದರೆ ಅವರ ಕಾನೂನು ರೀತಿಯ ಕ್ರಮಗೊಳ್ಳಲಿಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಯಾಕೆಂದರೆ ನಾವು ಕೂಡ ಪತ್ರಕರ್ತರು ಸಮಾಜದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನಾವು ಈಗಾಗಲೇ ಡ್ರೈವ್ ಮಂಗಳೂರು ಕಾರ್ಯಕ್ರಮವನ್ನು ಸೌಹಾರ್ದ ಮಂಗಳೂರಿಗಾಗಲೇ ಡ್ರೈವ್ ಮಂಗಳೂರು ಕಾರ್ಯಕ್ರಮವನ್ನು ಮತ್ತು ಈಗಾಗಲೇ ಹೇಳಿದರು. ಕೆಲವರು ಮಾತಾಡುವ ಖಾದರ್ ಸರ್ ಮತ್ತು ವೇದಾಸ್ ಕಾಮತ್ ಸರ್ ಒಟ್ಟಾಗಿ ಕ್ರಿಕೆಟ್ ಆಡಿಸಿದರೆ ನಾವು ಸಾಮರಸ್ಯವನ್ನು ತೋರಿಸಬೇಕು, ಹೊರಗೆ ತೋರಿಸಬೇಕು ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮಗೆ ನಮ್ಮದು ಒತ್ತಾಯ ಇರೋದು, ನಾವು 2018ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದವರು ಡ್ರೈವ್ ಮಂಗಳೂರನ್ನು ಆರಂಭ ಮಾಡಿದೆವು. ಆದರೆ ಬೆಂಗಳೂರಲ್ಲಿ ಇದೇ ಬೆಂಗಳೂರನ್ನು ಡಿ ಕೆ ಶಿವಕುಮಾರ್ ಅವರು ಇವತ್ತು ಸೇರಿ ಇವತ್ತು 2023ರಲ್ಲಿ ಇದನ್ನು ಆರಂಭ ಮಾಡಿದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗೆ ಹಾಕಿದ್ರೆ. ಆದರೆ ನಮ್ಮ ಮಂಗಳೂರಿಗೆ ಮಂಗಳೂರು ಅಭಿವೃದ್ಧಿಗೆ ತಾವು ಸ್ಪೀಕರ್ ಅವರು ಮನಸ್ಸು ಮಾಡಿದರೆ ಇಲ್ಲಿ ಕೂಡ ಅಭಿವೃದ್ಧಿಗೆ ನಮಗೆ ಹೆಚ್ಚಿನ ಅನುದಾನ ಕೊಡಬೇಕು. ಅದರಲ್ಲೂ ಕೂಡ ನಾವು ಪ್ರವಾಸೋದ್ಯಮಕ್ಕೆ ಮತ್ತು ಹೆಚ್ಚಿನ ಉದ್ಯೋಗಾವಕಾಶ, ಯಾಕೆಂದರೆ ಸರ್ ಇಲ್ಲಿ ನಾವು ಪ್ರವಾಸೋದ್ಯಮ ನಾವು ನೋಡ್ತೇವೆ, ಇದು ಡೆವಲಪ್ಮೆಂಟ್ ಬೇಕಾದರೆ ಇಲ್ಲಿ ಹಣ ಬರಬೇಕು. ಅದಕ್ಕೆ ನಾವು ತುಂಬ ಸರಿ ಒತ್ತಾಯ ಮಾಡಿದ್ರೆ ಇನ್ವೆಸ್ಟರ್ಸ್ ಮೀಟ್ ಮಾಡಿ ಇಲ್ಲಿ ಪ್ರವಾಸೋದ್ಯಮ ರೆಸಾರ್ಟ್ ಮಾಡೋರು ಯಾರಿದ್ದಾರೆ ಅವರಿಗೆ ಒಂದು ಅವಕಾಶಗಳನ್ನು ಮಾಡಿಕೊಡಿ ಅಂತ ನಮ್ಮ ಒತ್ತಾಯ ಇದೆ. ಮತ್ತೆ ಇದು ಇನ್ನೊಂದು ಬೇಕಾಗಿರೋದು ಸರ್ ಉದ್ಯೋಗಾವಕಾಶ. ಇವತ್ತು ಇನ್ಫಾರ್ಮೇಶನ್ ಸೆಂಟರ್ ಮಂಗಳೂರಲ್ಲಿ ಆರಂಭ ಆಗಬೇಕು. ಯಾಕೆಂದರೆ ನಾವು ನೋಡ್ತೇವೆ ಮಂಗಳೂರಲ್ಲಿ ಸಾಕಷ್ಟು ಕಾಲೇಜ್ ಇದೆ, ಬಟ್ ಶಾಲೆ ಡ್ರಾಪ್ ಔಟ್ ಆಗ್ತದೆ. ಬಟ್ PUC ಆದಮೇಲೆ ಯುವಕರು ಕೂಡ ಡ್ರಾಪ್ ಔಟ್ ಮಾಡ್ತಾರೆ, ಯಾಕೆಂದರೆ ಬೇರೆ ಕಡೆ ಹೋಗುದಿಲ್ಲ. ಹಾಗಾಗಿ ಅವರಿಗೊಂದು ಸರಿಯಾದ ಮಾರ್ಗದರ್ಶನಕ್ಕೆ ಒಂದು ಯೂತ್ ಇನ್ಫಾರ್ಮೇಶನ್ ಇರೋದು ಗೈಡೆನ್ಸ್ ಸೆಂಟರ್ನ ಆರಂಭ ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡಿ ಇರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮ್ಮನ್ನು ಸಲ್ಲಿಸ್ತಾ, ಈ ಒಂದು ಏನು ನಾವು ಸಭೆ ನಡೆಸ್ತಾ ಇದ್ದೇವೆ, ಬಹುಶಃ ಮಂಗಳೂರಿಗೆ ಅತಿ ಅಗತ್ಯವಾದ ಒಂದು ಇದು ಸಭೆ. ಬಹಳಷ್ಟು ವಿಚಾರಗಳು ಇಲ್ಲಿ ನಾವು ಮಾತಾಡಿದ್ದೇವೆ, ಬಹಳಷ್ಟು ಸಲಹೆಗಳು ಬಂದವು. ನಾವು ಈ ಸಭಾಂಗಣದಲ್ಲಿ ಮಾತ್ರವಲ್ಲದೆ ಎಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಜಾತಿ, ಧರ್ಮ, ನಮ್ಮ ರಾಜಕೀಯ ಪಕ್ಷ ಎಲ್ಲ ಮರೆತು ಒಂದಾಗಿರ್ತೇವೆ. ಇದಕ್ಕೆ ಇವತ್ತು ಇದೊಂದು ಉದಾಹರಣೆ. ಇಲ್ಲಿ ನಾವು ಒಟ್ಟಾಗಿದ್ದೇವೆ. ನಾವು ಈ ಪಕ್ಷ, ಆ ಪಕ್ಷ, ಆ ಧರ್ಮ, ಈ ಜಾತಿ, ಆ ಜಾತಿ ಅಂತ ಹೇಳ್ತೇವೆ, ಎಲ್ಲ ಒಟ್ಟಾಗಿದ್ದೇವೆ. ಆದರೆ ಈ ಬ್ಯಾಕ್ಗ್ರೌಂಡ್ ಅಲ್ಲಿ, ಅಂಡರ್ ಗ್ರೌಂಡ್ ಅಲ್ಲಿ ಏನೋ ಬೇರೆ ಒಂದು ವಿಷಯ ನಡೀತಾ ಇದೆ. ಸಮ್ ಫೋರ್ಸ್, ಅದು ನಮಗೆ ಕಣ್ಣಿಗೆ ಕಾಣದ ಒಂದು ಫೋರ್ಸ್ ಇದೆ. ಇದು ಗಲಭೆ ಸೃಷ್ಟಿಸಲಿಕ್ಕೆ ನಮ್ಮಲ್ಲಿ ಏನು ಇದು ಸವಲತ್ತು ಇದೆ ಅದನ್ನು ಕೆಡಿಸ್ಲಿಕ್ಕೆ ಅಂತ ಒಂದು ಏನೋ ಒಂದು ಫೋರ್ಸ್ ಇದೆ. ಅದಕ್ಕಾಗಿ ನಮ್ಗೆಲ್ಲರಿಗೂ ಗೊತ್ತಿದೆ, ಕಾನೂನನ್ನು ಸರಿಯಾಗಿ ಪಾಲಿಸಿದ್ರೆ, ಕಾನೂನನ್ನು ಬಹಳ ಕಟ್ಟುನಿಟ್ಟಾಗಿ ಅದನ್ನು ಅಳವಡಿಸಿದ್ರೆ ಖಂಡಿತವಾಗಿ ಇದನ್ನು ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯತೆ ಉಂಟು. ಈ ಸವಲತ್ತಿಗಾಗಿ ನಾವು ಬಹಳಷ್ಟು ಕಾರ್ಯಕ್ರಮ, ಈಗ ತಾನೇ ಹೇಳಿದ್ರು ಕುಂದಾಪುರದಿಂದ ಸುಳ್ಳಿಯವರಿಗೆ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ. ಇಂಥ ಕಾರ್ಯಕ್ರಮಗಳನ್ನು ನಾನು ಒಂದು ಸಂತ ಮದರಸಾ ವಿಚಾರ ವೇದಿಕೆ ಸಂಸ್ಥೆಯ ಮೂಲಕ ಒಂದು 5-6 ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಪ್ರತಿ ವರ್ಷ ಒಂದು 5 ಕಾರ್ಯಕ್ರಮ, ಸೌಹಾರ್ದತೆಯ ದೀಪಾವಳಿ, ಸೌಹಾರ್ದತೆಯ ಮಂಗಳೂರು ದಸರೋತ್ಸವ, ಸೌಹಾರ್ದತೆ ಕ್ರಿಸ್ಮಸ್, ಸೌಹಾರ್ದತೆ ಈದ್ ಇಫ್ತಾರ್, ಚಿನ್ನದ ಕಲರವ ಅಂತ ಎಲ್ಲ ಜಾತಿ ಧರ್ಮಗಳ ಮಕ್ಕಳನ್ನು ಸೇರಿಸಿ ಅವರಿಗೆ ಸಣ್ಣ ಪ್ರಾಯದಿಂದಲೇ ನಮ್ಮ ಈ ದೇಶದ ಉನ್ನತಿ ಬಗ್ಗೆ ಕಲಿಸುವ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ. ಸಂತ ಮದರ್ ತೆರೆಸೆಯ ಸಂಸ್ಮರಣೆ ದಿನ ಎಲ್ಲರನ್ನು ಕರೆದು ಒಂದು ಏನಾಯ್ತು, ನಮ್ಮ ದೇಶದ ಹಿರಿಮೆ ಬಗ್ಗೆ ಒಂದು ಸೆಮಿನಾರ್ ಮಾಡ್ತೇವೆ. ಇದೆಲ್ಲ ಕಾರ್ಯಕ್ರಮ ನಲಿತಾಗಿ ಮಾಡಲಿಕ್ಕೆ ಕೂಡ ನಮ್ಮಲ್ಲಿ ಕೆಲವು ದುಷ್ಟ ಶಕ್ತಿಗಳಿವೆ. ಅದು ಮಾಡಿದ ಕೂಡಲೇ ಅವ ಆ ಪಕ್ಷದವ, ಇವ ಈ ಪಕ್ಷದವ, ನೀವು ಯಾಕೆ ಹೋಗ್ಬೇಕು? ನಾವು ಇಲ್ಲಿ ನಾವು ಮಾತಾಡೋದು ಹೇಳ್ತೇವೆ, ನಾವು ಪಕ್ಷ ಬೇಗ ಮತ್ತು ಒಂದಾಗ್ಬೇಕಂತ. ಆದ್ರೆ ಈ ಸೌಹಾರ್ದತೆ ಸಮರಸ್ಯ ಕಾರ್ಯಕ್ರಮಗಳು ನಡೆಯುವಾಗ ಕೂಡ ಜನರು ಇದನ್ನು ತಡೀಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬಹುಶಃ ಇವತ್ತಿನ ಈ ಸಭೆಯಲ್ಲಿ ನಾವು ಏನು ಒಂದು ನಿರ್ಣಯ ತಗೊಂಡು ಇಂಥ ಕಾರ್ಯಕ್ರಮಗಳು ಬರೀ ಪ್ರೈವೇಟ್ ಅಲ್ಲ, ಸರ್ಕಾರದ ಲೆವೆಲ್ ಅನ್ನು ಕೂಡ ಇದನ್ನು ಪ್ರೋತ್ಸಾಹಿಸಿ ಇಂಥ ಕಾರ್ಯಕ್ರಮ, ಹೆಚ್ಚೆಚ್ಚು ಕಾರ್ಯಕ್ರಮ, ಸೌಹಾರ್ದತೆಯ ಸಮರಸ್ಯ ಕಾರ್ಯಕ್ರಮಗಳು ನಡೆದ್ರೆ ನಾವು ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಏನಿದೆ ಅದು ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ನಾವು ಈ
ದಕ್ಷಿಣ ಕನ್ನಡ ಇದ್ದದ್ದು ಈಗ ನಾವು ಮಂಗಳೂರು ಜಿಲ್ಲೆ ಅಂತ ಎಲ್ಲರೂ ಒಮ್ಮತದ ಒಂದು ಸ್ವರದಿಂದ ಅದನ್ನು ಕೇಳ್ತಿದ್ದೇವೆ. ಅದು ಮಂಗಳೂರು ಜಿಲ್ಲೆ ಅಂತ ಹೇಳುವಾಗ ನಾವು ನಮ್ಮ ಜಾತಿ ಧರ್ಮ ಭಾಷೆ ಮತ್ತು ನಾವು ತುಳು ಅಂತದ್ದು ಹೌದು, ಈ ತುಳುನಾಡು ಕೂಡ ಹೌದು. ಇದು ಮಂಗಳೂರು ಜಿಲ್ಲೆ ಮಾತ್ರ ಅಲ್ಲ, ತುಳುನಾಡು ಕೂಡ ಹೌದು. ನಾವು ಯಾವ ಜಾತಿಯವರು ಯಾವ ಭಾಷೆಯವರು ಇರಲಿ, ನಾವು ಮೊದಲಿಂದಾಗಿ ತುಳುನಾಡಿನವರು ಮಂಗಳೂರು ಜಿಲ್ಲೆಯವರು ಅಂತ ನಾವು ಒಪ್ಪಿಕೊಂಡ್ರೆ ನಾನು ಕೊಂಕಣಿಗ, ಆಗ ನಾನು ಯಾವುದು ಹೇಳ್ಕೊಂಡು ನಾನು ಕೊಂಕಣಿ ಮಾತಾಡುವ ಮನೆಯಲ್ಲಿ ಮಾತಾಡ್ತೇನೆ, ಹೊರಗೆ ಬರುವಾಗ ತುಳು ಮಾತಾಡ್ತೇನೆ, ತುಳುನಾಡಿನಿಂದ ಹೊರಗೆ ಹೋಗುವಾಗ ಕನ್ನಡ ಮಾತಾಡ್ತೇನೆ, ಅಲ್ಲಿಂದ ಹೊರಗೆ ಹೋಗುವಾಗ ಇಂಗ್ಲಿಷ್ ಹಿಂದಿ ಮಾತಾಡ್ತೇನೆ. ಸೊ ನನಗೆ ಈ ದೇಶದಲ್ಲಿ 4-5 ಐಡೆಂಟಿಟಿ ಇದೆ. ನಾನು ಕೊಂಕಣಿಗ, ನಾನು ತುಳುವ, ನಾನು ಕನ್ನಡಿಗ, ನಾನು ಭಾರತೀಯ ಅಂತ ನಾವು ಎಲ್ಲರೂ ಒಪ್ಪಿಕೊಂಡ್ರೆ ಬಹುಶಃ ನಮಗೆ ಸೌಲಭ್ಯತೆಯನ್ನು ನೋಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಆ ಪರಿಸರಕ್ಕೆ ತಕ್ಕಂತೆ ನಾವು ನಮ್ಮ ಹೊಂದಿಕೊಂಡ್ರೆ ಖಂಡಿತವಾಗಿ ನಾವು ಒಬ್ಬ ಒಳ್ಳೆ ನಾಗರಿಕರಾಗಿ ಮತ್ತು ಕಾನೂನುಬದ್ಧವಾಗಿ ನಾವು ನಡೆದರೆ ಖಂಡಿತವಾಗಿ ಈ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಸೌಲಭ್ಯತೆ ಸಮರಸೆ ತರಲಿಕ್ಕೆ ಸಾಧ್ಯತೆ ಉಂಟು. ಇವತ್ತು ನಡೆದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಕೃತಜ್ಞ ಸಲ್ಲಿಸ್ತಾ ನಾವು ಓಕೆ ವಿವೇಕ್, ಓಕೆ ಮಾತಾಡ್ತೀವಿ. ಇವಾಗ ಮಾತಾಡೋದಕ್ಕೆ ನಾನು 100% ಒಂದು ಈ ಕಾರ್ಯಕ್ರಮ ನೋಡಿದ್ರೆ ನನಗೆ ಭಾರಿ ಸಂತೋಷ ಆಗ್ತದೆ. ಕೇಳಿದ್ರೆ ಎಲ್ಲ ಧರ್ಮದವರು ಬಂದು ಈ ವಿಚಾರದಲ್ಲಿ ಒಂದು ಡಿಸ್ಕಷನ್ ಆಗೋದು ಭಾರಿ ಅಗತ್ಯ ವಿಚಾರ. ನಮ್ಮ ಊರಿಗೆ, ನಮ್ಮ ನಾಡಿಗೆ ಭಾರಿ ಅಗತ್ಯ ವಿಚಾರ. ನಮ್ಮ ಸಂಸ್ಥೆ ಯಾವತ್ತಿಗೂ ಈ ಸೌಹಾರ್ದತೆಯನ್ನು ಭಾರಿ ಒತ್ತು ಕೊಟ್ಟ ಸಂಸ್ಥೆ ಅಂತ ನಾನು ಭಾವಿಸ್ತೇನೆ. ಈಗ ಕಳೆದ ಒಂದು 22 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಇಫ್ತಾರ್ ನಡೆಯೋದು ನೀವೆಲ್ಲ ಗಮನಿಸಿರ್ಬೋದು. ಒಂದು 11,000 ಜನ ಈ ಸಲ ಬಂದು ನಮ್ಮ ಇಫ್ತಾರಿಗೆ ಬಂದು ಸೇರಿದ್ರು. ಹಾಗೆ ನಮ್ಮ ಕ್ರಿಸ್ಮಸ್ ನೀವು ನೋಡಿದ್ರೆ 450 ಮಕ್ಕಳು ಕಾಯಿರ್ ಸಿಂಗಿಂಗ್ ನಲ್ಲಿ ಇರ್ತಾರೆ. ಆ ಕಾಯಿರ್ ಸಿಂಗರ್ಸ್ ನೀವು ನೋಡಿದ್ರೆ ಅದರಲ್ಲಿ ಅನೇಕ ಧರ್ಮದವರು ಇರ್ತಾರೆ. ಇದೆಲ್ಲ ಮಾಡುದು. ಈಗ ಮಾಘ ಜಯಂತಿ ಕೂಡ ಮೊನ್ನೆ ನಡೆಯಿತು. 2,000 ಜನ ಬಂದು ಆ ಮಾಘ ಜಯಂತಿಯಲ್ಲಿ ಭಾಗವಹಿಸಿದ್ರು. ಇದೆಲ್ಲ ನಾವು ಯಾಕೆ ನಡೆಸುತ್ತೆ ಹೇಳಿದ್ರೆ, ನಾನೊಬ್ಬ ಹಿಂದೂ ಆಗಿರ್ಬೋದು, ಆದರೂ ನಮ್ಮ ಸಂಸ್ಥೆಯಲ್ಲಿ ಫಸ್ಟ್ ಎಲ್ಲಾ ಧರ್ಮದವರಿಗೆ ಕೂಡ ಆ ವೇದಿಕೆ ಇರಬೇಕು. ಜನರು ಧರ್ಮದ ಆಚರಣೆ ನೋಡಿದ್ರೆ ಮಾತ್ರ ಅವರಿಗೆ ಅರ್ಥ ಆಗ್ತದೆ ಧರ್ಮದಲ್ಲಿ ಏನು, ವಾಟ್ ಇಸ್ ದ ರೈಟ್ ಇನ್ ದ ಧರ್ಮ. ಸೊ ಯಾಕೆ ಹೇಳಿದ್ರೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೆಸುವಾಗ ಒಂದು ಕರೆಕ್ಟ್ ಮನಸ್ಸು ಕೊಟ್ಟು ಹೇಗೆ ಆಗ್ಬೇಕು, ಒಂದು ಮಾದರಿಯಾಗಿ ಹೇಗೆ ಆಗ್ಬೇಕು ಹಾಗೆ ನಡೆಸ್ತಾ ಬರ್ತಾ ಇದ್ದೇವೆ. ಇಂಥ ಕಾರ್ಯಕ್ರಮಗಳು ನಡೆಯುವಾಗ ತನ್ನಷ್ಟೇ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡ್ತದೆ, ಅವರಿಗೂ ಕೂಡ ಗೊತ್ತಾಗ್ತದೆ ಅಂದ್ರೆ ಈ ತರದ್ದು ಬೇರೆ ಬೇರೆ ಕಾರ್ಯಕ್ರಮಗಳು ಹೇಗಿರ್ತದೆ ಅಂತ. ಸೊ ನಾನೇನು ಕೇಳಿದೆ ಹೇಳಿದ್ರೆ, ಇವತ್ತು ಕ್ರೀಡೆಯವರು ಕೂಡ ಹೇಳಿದ್ರು, ನಾನು ಬಂದದ್ದು ಲೇಟ್, ಅವ್ರದ್ದು ಮಾತುಗಳನ್ನು ನಾನು ಕೇಳಿದೆ. ಅವ್ರು ಕೂಡ ಹೇಳಿದ್ರು ಇವತ್ತೊಂದು ಬ್ರ್ಯಾಂಡ್ ಮ್ಯಾನ್ಯುವಲ್, ಅದಕ್ಕೆ ಒಂದು ಆ ಪಿಕ್ಚರ್, ಕರೆಕ್ಟ್ ಪಿಕ್ಚರ್ ಬರಬೇಕಿದ್ರೆ ನಾವುಗಳಿಗೆ ನಮ್ಮ ಜವಾಬ್ದಾರಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಸಿಟಿಸನ್ಸ್, ಈಗ ಕಾಮನ್ ಸಿಟಿಸನ್ಸ್, ನಮ್ಮಂತ ಶಿಕ್ಷಣ ಸಂಸ್ಥೆಗಳು ಕೂಡ ನಮಗೆ ದೊಡ್ಡ ಜವಾಬ್ದಾರಿ ಇದೆ. ನಾವಲ್ಲಿ ಕೂತ್ಕೊಂಡು ಖಾಲಿ ನಮ್ಮ ಧರ್ಮದ ಮಾತ್ರ ಬಗ್ಗೆ ಆಚರಣೆ ಮಾತ್ರ ಮಾಡೋದಲ್ಲ, ಸರ್ವ ಧರ್ಮದ ಬಗ್ಗೆ ನಾವು ಆಚರಣೆ ಮಾಡುವಾಗ ಆಗ ತನ್ನಷ್ಟೇ ಮಕ್ಕಳಲ್ಲಿ ಕೂಡ ಆ ಒಂದು ಬ್ರಾಡ್ನೆಸ್ ಬರ್ತದಂತ ನಮ್ಮ ಸಂಸ್ಥೆ ಅಧ್ಯಕ್ಷರ ಒಂದು ಗುರಿ ಹಾಗೂ ಅವರ ಭಾವನೆ ಕೂಡ. ಸೊ ಈ ವೇದಿಕೆ ಕೊಟ್ಟದಕ್ಕೆ ಧನ್ಯವಾದ. ಹೇಗಾದ್ರೂ ಸುಮಾರು ಜನ ಉದ್ಯೋಗದ ಬಗ್ಗೆ ಮಾತಾಡಿದ್ರನ್ನ ಒಂದು ವಿಚಾರವನ್ನು ಹೇಳ್ತೇನೆ, ಇದು ಸ್ವಲ್ಪ ಔಟ್ ಆಫ್ ಸಬ್ಜೆಕ್ಟ್. ನಾಳ್ದು 1 ಆಗಸ್ಟ್ ಮತ್ತೆ 2 ಆಗಸ್ಟ್ಗೆ ಆಲ್ಮೋಸ್ಟ್ ಪ್ರಗತಿ ನಡೀಲಿಕ್ಕಿದೆ. ಇದರಲ್ಲಿ ಕಳೆದ ಒಂದು 17 ವರ್ಷಗಳಿಂದ ನಾವು ನಡೆಸ್ತಿದ್ದೇವೆ. ಇದರಲ್ಲಿ ಎರಡೂ ಕೂಡ ಒಂದು 4-5 ರಾಜ್ಯದಿಂದ ಜನರು ಬರ್ತಾರೆ. ಕಳೆದ 17 ವರ್ಷಗಳಿಂದ 60,000 ಜನ ಶಾರ್ಟ್ ಲಿಸ್ಟ್ ಆಗಿ ಒಂದು ಟೋಟಲ್ ಒಂದು 36,000 ಜನ ಸ್ಪಾಟ್ ಸೆಲೆಕ್ಷನ್ ಆಗಿದ್ದಾರೆ. ಭಾರಿ ಮಾದರಿಯಾಗಿ ನಾವು ನಡೆಸ್ತಾ ಬರ್ತಿದ್ದೇವೆ. ಮೊನ್ನೆ ಒಂದು ಬೆಂಗಳೂರಲ್ಲಿ ಕೂಡ ಕರಾವಳಿ ಕನೆಕ್ಟ್ ಅಂತ ಕಾರ್ಯಕ್ರಮ ನಾವು ನಡೆಸಿದೆವು. ಅದರಲ್ಲಿ ಬ್ರಿಜೇಶ್ ಚೌಟ್ರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಇಂಥ ವಿಚಾರಗಳು ನಾವು ನೋಡ್ಬೇಕು. ಈಗ ನಾನೊಬ್ಬ ಒಂದು ಸಂಸ್ಥೆ ಆಗಿರ್ಬೋದು, ಬಟ್ ನಮ್ಮ ಗುರಿ ಹೇಗಿರ್ಬೇಕು ಹೇಳಿದ್ರೆ, ಇದರಲ್ಲಿ ಜಾಬ್ಸ್ ಅಲ್ಲಿ ಯಾವತ್ತಿಗೂ ಮೊನೋಪಲಿ ಆಗಬಾರ್ದು. ಜಾಬ್ ಶುಡ್ ಬಿ ಓಪನ್. ಆ ಕಾರಣಕ್ಕಾಗಿ ಇಂಥ ಮನಸ್ಥಿತಿ ಇಟ್ಕೊಂಡು ಈ ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ. ಯಾವುದೇ ಇಂಥ ಓರಿಯೆಂಟೇಷನ್ ಅಗತ್ಯ ಇದ್ರೆ ನಾನು ಇವತ್ತು ಆಕ್ಚುಲಿ ಬಂದದ್ದು ಎಲ್ಲ ಶಾಸಕರವರೊಟ್ಟಿಗೆ ಮಾತಾಡಿಕೊಂಡು ಅವರವರ ತಾಲೂಕಲ್ಲಿ ಈ ಕಾರ್ಯಕ್ರಮ, ಈ ಓರಿಯೆಂಟೇಷನ್ ಕಾರ್ಯಕ್ರಮ ಆಗ್ಬೇಕು. ಯಾಕೆ ಹೇಳಿದ್ರೆ ನಮ್ಮೂರವರಿಗೆ ಕರೆಕ್ಟ್ ಆಗಿ ಅವ್ರಿಗೆ ಗೊತ್ತಾದ್ರೆ ಯಾವ ಜಾಬ್ಸ್ ನಾಳೆ ಬರ್ತದೆ ಅಂತ ಗೊತ್ತಾದ್ರೆ ತನ್ನಷ್ಟೇ ಉದ್ಯೋಗಗಳು ಸಿಗುವ ಸಾಧ್ಯತೆ ಉಂಟು. ಸಾರಿ, ನಾನು ಸ್ವಲ್ಪ ಔಟ್ ಆಫ್ ಸಬ್ಜೆಕ್ಟ್ ನಿಮ್ಮ ಸಾಕಾಗಬೇಕಾದ್ರೆ ನಮ್ಮ ಮಾತೃದೇವ ಗೌಣೇಶ ದೇವ ರಕ್ಷಣೆ ಬಗ್ಗೆ ಯಾರೂ ಮಾತಾಡಲಿಲ್ಲ. ಆ ವಿಚಾರ ಅದಕ್ಕೆ
ಬಗ್ಗೆ ಬೇಕಾದ್ರೆ ಇನ್ನೊಂದು ಸಭೆಯನ್ನ ಕರೆಯೋಣ. ಸಭೆ ಸರ್ ನಮಸ್ಕಾರ. ಪರಿಚಯ ಮಾಡ್ಕೊಳ್ಳಿ. ನಾನು ಕಣಜೂರು ಮೋನು ಅಂತ ಕಣಜೂರು ಶಿಕ್ಷಣ ಬಗ್ಗೆ ಹೇಳಿ. ಈ ತರದ ವಾತಾವರಣ ಇರಲಿಲ್ಲ ಸರ್. ಈ ಜಿಲ್ಲೆ ನಮ್ಮ ಊರಿಗೆ ಸಂಬಂಧಪಟ್ಟ ಹಾಗೆ, ಈ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಬಲಿಷ್ಠವಾದ ಸೌಜನ್ಯ ಸಾಮರಸ್ಯ ಇರುವಂಥ ಒಂದು ಜಿಲ್ಲೆ. ಒಂದು ಬಹುಸಂಖ್ಯಾತರ ಮನೆಗೆ ಹೋದರೆ ಯಾವನಿಗೂ ಒಬ್ಬ ಒಂದು ತುಂಡು ಬೆಲ್ಲ, ಒಂದು ಗ್ಲಾಸ್ ನೀರು ಕೊಡುವಂಥ ಪದ್ಧತಿ. ಇವತ್ತು ಅದೆಲ್ಲವೂ ಕಾಣೆಯಾಗಿದೆ. ಅದಕ್ಕೆ ಕಾರಣ ಈಗಾಗಲೇ ಎಲ್ಲರೂ ಹೇಳಿದರು, ಅದನ್ನು ನಾನು ಹೇಳುವುದಿಲ್ಲ. ನಾನು ಹೇಳುವುದು ಇಷ್ಟೇ, ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಮಾನ್ಯ ಪುರಾಣಿಕರೇ ಹೇಳಿದರು, ಅದು ನಿಜವಾಗಿಯೂ ವಿದ್ಯಾಸಂಸ್ಥೆಗಳಿಂದಲೇ ಈ ಮಕ್ಕಳಿಗೆ ಇವತ್ತು ಸಾಮರಸ್ಯ, ಕೋಮು ಸೌಹಾರ್ದತೆ, ಈ ದೇಶ ಪ್ರೇಮ ಕಲಿಸಬೇಕಾಗಿದ್ದು ಮುಖ್ಯ ವಿಚಾರ. ಅದು ಎಲ್ಲ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರು ಅದರ ಬಗ್ಗೆ ಮಾತಾಡಲಿ. ಈಗ ಹೆಚ್ಚಿಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಈ ಸಭೆ ಕರೆದಿದ್ದಕ್ಕೆ, ಇಲ್ಲಿ ಸೌಹಾರ್ದತೆ ತರಲಿಕ್ಕೆ ನೀವೀಗ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದಕ್ಕೆ ಏನು ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ, ಈ ಜಿಲ್ಲೆಯಲ್ಲಿರುವ ಎಲ್ಲ ಗ್ರಾಮಗಳಲ್ಲಿ ಕನಿಷ್ಠ ಪ್ರತಿ ಗ್ರಾಮಗಳಲ್ಲಿ ಒಂದರಾಗಿ ಸಾಧ್ಯವಾಗದೇ ಇದ್ದರೆ ಎರಡು ಗ್ರಾಮ ಅಂದರೆ ಪಕ್ಕದ ಗ್ರಾಮಗಳು ತಗೊಂಡು ಒಂದು ಸೌಹಾರ್ದ ಸಮಿತಿ ರಚನೆ ಮಾಡಿ, ಯಾರು ಕೂಡ ಈ ಜಿಲ್ಲೆಯಲ್ಲಿ ಒಬ್ಬೊಬ್ಬರು ಸಿಕ್ಕಿದಾಗ ಇಲ್ಲಿ ಕಮ್ಯುನಲ್ ಇಲ್ಲ. ನನಗೆ ಯಾವುದೇ ಪಾರ್ಟಿ ಯಾವುದೇ ಇದು ಇದ್ರು ನಾನು ಅವರು ಮಾತಾಡುವಾಗ ಇಲ್ಲ, 4 ಜನ ಸೇರಿದರೆ ಮಾತ್ರ ಇರ್ತಾರೆ. ಅದು ಜಿಲ್ಲಾ ಮಟ್ಟದಲ್ಲಿ ಇರ್ತದೆ ವಿನಃ ಹಳ್ಳಿ ಮಟ್ಟದಲ್ಲಿ ಆ ಥರದ ವ್ಯವಸ್ಥೆ ಕಮ್ಯುನಲ್ ಇವತ್ತು ಕೂಡ ಈ ಜಿಲ್ಲೆಯಲ್ಲಿ ಇಲ್ಲ. ಅಷ್ಟು ಅತ್ಯುತ್ತಮವಾಗಿ ಎಲ್ಲ ಹಿರಿಯರು ನಡ್ಕೊಳ್ತಾ ಇದ್ದಾರೆ. ಸರ್, ಯೋಗೀಶ್ ಶೆಟ್ಟಿ ಜೊತೆ ಸ್ಥಾಪಕ ಅಧ್ಯಕ್ಷ ತುಳುನಾಡು ರಕ್ಷಣಾ ವೇದಿಕೆ. ಸರ್, ಇವತ್ತು ಒಂದು ಉತ್ತಮವಾದ ಒಂದು ಕೆಲಸವನ್ನ ಇವತ್ತು ನೀವು ಮಾಡಿದ್ದಕ್ಕೆ ಮೊದಲಾಗಿ ಸ್ಪೀಕರ್ ಸಾರ್ ಆಗಿರ್ಬೋದು, ಉಸ್ತುವಾರಿ ಸಚಿವರಿಗೆ ಮತ್ತೆ ನಮ್ಮ ಗೃಹ ಸಚಿವಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ನಾವು ಎಲ್ಲ ಸಹ ಹೇಳಿದ್ರೆ ರಿಪೀಟ್ ಮಾಡೋದಿಲ್ಲ, ಆದ್ರೆ ನಾವು ಕಳೆದ 30 ವರ್ಷದಿಂದ ಈ ಸಾಮಾಜಿಕ ಜೀವನದಲ್ಲಿ ನಾನು ನೋಡ್ತಾ ಇದ್ದೇನೆ. ನಮ್ಮಲ್ಲಿ ಅಂತ ದೊಡ್ಡದು ಏನು ಅಂತರೇ ಇಲ್ಲ. ಎಲ್ಲರೂ ಕೂಡ ಪರಸ್ಪರ ಪ್ರೀತಿಯಿಂದ ನಾವು ಬಾಳ್ತಾ ಇದ್ದೇವೆ. ಯಾಕೆಂದ್ರೆ ನನ್ನಮ್ಮ ಕಾದಪ್ಪ ಸರ್ ಕೂಡ ನೋಡಿದ್ದೇನೆ, ಇಲ್ಲ ತುಂಬಾ MLAs ನೋಡಿದ್ದೇನೆ. ನಾನು ವೈಯಕ್ತಿಕವಾಗಿ ನಾನು ಅವ್ರ ಕೂಡ ಆತ್ಮೀಯತೆ ಇದ್ದೇನೆ. ಆದ್ರೆ ಯಾರು ಕೂಡ ಇಲ್ಲಿ ಕೆಟ್ಟವರಲ್ಲ, ಅದು ಅವರ ಕೆಟ್ಟ ಮನಸ್ಸು ಅಂತ ಕೆಟ್ಟ ಅವರ ಜಾತಿ ಭೇದಸಿಲ್ಲ. ಆದ್ರೆ ಕೆಲವು ವ್ಯಕ್ತಿಗಳು ಅವರ ಸ್ವಂತಕ್ಕೋಸ್ಕರ ಅವರು ಇಲ್ಲಿ ಗ್ಯಾಪ್ ತರಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮತ್ತೊಂದು ಇಲ್ಲಿ ಇವತ್ತು ಹೆಚ್ಚಾಗಿ ಕಮ್ಯುನಲ್ ಕ್ಲಾಶ್ ಆಗಲಿಕ್ಕೆ ಕಾರಣ ವಾಟ್ಸಪ್, ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಾವು ನೋಡ್ತಿದ್ದೇವೆ, ಕೆಲವು ಗ್ರೂಪ್ ಅಲ್ಲಿ ನಾವು ಇದ್ದೇವೆ, ಆ ಗ್ರೂಪ್ ಅಲ್ಲಿ ಯಾವುದೇ ಆಗದ ಘಟನೆಯನ್ನ ಒಂದು ಸೃಷ್ಟಿ ಮಾಡ್ತಾರೆ. ಅದರಿಂದಾಗಿ ಸೋಷಿಯಲ್ ಮೀಡಿಯಾವನ್ನ ಆದಷ್ಟು ಕಂಟ್ರೋಲ್ ಮಾಡಬೇಕು. ನಾನು ನಮ್ಮ ಕಮಿಷನ್ ಸಾಹೇಬ್ ಮುಂದಿನ ಫಸ್ಟ್ ಪ್ರೆಸ್ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಆನಂತರ ತುಂಬಾ ಕಂಟ್ರೋಲ್ ಆಗಿದೆ. ಅದು ಮೊದಲನೇದಾಗಿ. ಮತ್ತೊಂದು ಲಾಸ್ಟ್ ಟೈಮ್ ನಾವು ಇಲ್ಲೊಂದು ಸಮಸ್ಯೆ ಬಂದಾಗ ಎಲ್ಲ ಧರ್ಮದವರು, ಸಮುದಾಯದ ಮಂತ್ರಿಗಳಾಗಿರ್ಬೋದು, ಶಾಸಕರು ಮತ್ತೆ ಎಲ್ಲ ಧರ್ಮದ ಸ್ವಾಮೀಜಿಗಳು, ಉಸ್ತಾದ್ ಎಲ್ಲ ಸೇರಿಕೊಂಡು ಒಂದು ಜಾತ್ರೆಯನ್ನ ಮಾಡಿದ್ರು, ಅಂದ್ರೆ ಪಾದಯಾತ್ರೆ. ಅಂಥದ್ದು ಕೂಡ ಸೌಹಾರ್ದ ಒಂದು ಕಾರ್ಯಕ್ರಮಗಳನ್ನ ದಯವಿಟ್ಟು ಮಾಡಬೇಕು. ಆದಷ್ಟು ನಮ್ಮ ಮತ್ತೊಮ್ಮೆ ಹೇಳ್ಬೇಕು ಸರ್, ದಯವಿಟ್ಟು ಇಲ್ಲ ಎಲ್ಲ ಸಂಘ ಸಂಸ್ಥೆ ನಾಯಕರು ಇಲ್ಲಿದ್ದಾರೆ. ನಾನು ವಿನಂತಿ ಮಾಡೋದಂದ್ರೆ, ಇಲ್ಲಿ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ತನ್ನ ಒಂದು ಧರ್ಮದವ ತಪ್ಪು ಮಾಡಿದಾಗ ಅವನನ್ನು ಸಪೋರ್ಟ್ ಮಾಡೋ ಕೆಲಸ ಮಾಡಬಾರ್ದು. ಇಲ್ಲಿ ಯಾರು ಧರ್ಮದವರು ತನ್ನ ಧರ್ಮದವ ಅಂತ ಸಪೋರ್ಟ್ ಮಾಡಿದ್ರೆ ಎಲ್ಲ ಆಗ್ತದೆ. ನಾವು ನಮ್ಮ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡುವಂತ ಕೆಲಸ ಮಾಡಬೇಕು. ನಾನು ಇಷ್ಟು ಮಾತಾಡಿಗೆ ಅವಕಾಶ. ಜೈ ತುಳುನಾಡು, ಜೈ ಕರ್ನಾಟಕ. ನಮ್ಮ ಕಾಲೇಜಿನಲ್ಲಿ ಮಾಡಿರುವ ಕೆಲವು ಸಣ್ಣ ಪುಟ್ಟ ಪ್ರಯೋಗಗಳು ಯಾವ ರೀತಿ ಬೇರೆಯವರಿಗೆ ಮಾದರಿಯಾಗುವುದೆಂಬ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಿದೆ. ನಮ್ಮ ವಿದ್ಯಾರ್ಥಿಗಳು ಬರುವ ಭಾರತದಾದ್ಯಂತ ಬರ್ತಾರೆ, ನಾರ್ತ್ ಈಸ್ಟ್ನಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ, ಕರ್ನಾಟಕದಿಂದಲೂ ಬರ್ತಾರೆ. ಬಂದಾಗ ಅವರು 15 ವರ್ಷದ ಶಿಕ್ಷಣವನ್ನು ಮುಗಿಸಿರ್ತಾರೆ.
ಅವ್ರು ಬರುವಾಗ ಇರುವಂಥ ಬಯಾಸ್ಗಳು ನಾವು ಸ್ಟಡಿ ಮಾಡಿದಾಗ ಬೇರೆ ಧರ್ಮಗಳ ಬಗ್ಗೆ, ಅವರ ಆಚಾರ ವಿಚಾರಗಳ ಬಗ್ಗೆ, ಅವರ ಊಟ ತಿಂಡಿ ಪದ್ಧತಿಗಳ ಬಗ್ಗೆ ಅವರಿಗೆ ಮಾಹಿತಿ ಬಹಳ ಕಡಿಮೆ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ, ಸಣ್ಣ ಎಕ್ಸಾಮ್ ಪ್ರಯೋಗಗಳನ್ನು ಮಾಡ್ತೀವಿ. ಸ್ಟಾರ್ಟಿಂಗ್ ಬಂದ ತಕ್ಷಣ ನಾವು ನಮ್ಮ ಫೀಲ್ಡ್ ವರ್ಕ್ ಉಳ್ಳಾಳ ನಮ್ಮ ಡಾಕ್ಟರ್ ಅವರಿಗೆ ಒಂದು ಸೌಹಾರ್ದ ನಡಿಗೆ, ನಾನು ಅದರ ಕೋಆರ್ಡಿನೇಟರ್. ಇಲ್ಲಿರುವ ಪ್ರತಿಯೊಬ್ಬರನ್ನು ನಾನು ಆ ಒಂದು ನಡಿಗೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎರಡನೇ ವಿಷಯ ಸರ್, ಮುಂಚೆ ಇಲ್ಲಿ ಉಳ್ಳಾಳದಲ್ಲಿ ಒಂದು ಏನಾದರೂ ಒಂದು ಘಟನೆಯಾದರೆ ಅದು ಸುರತ್ಕಲ್ಗೆ, ಅದು ಮಂಗಳೂರಿಗೆ, ಈಗೆಲ್ಲ ರಾರಾಜಿಸ್ತಿತ್ತು. ಈಗ ಅದು ಏನೂ ಇಲ್ಲ. ಇತ್ತೀಚೆಗೆ ನಡೆದ ಎಲ್ಲ ಕೊಲೆಗಳನ್ನು ನಾವು ಗಮನಿಸಿದ್ದೇವೆ. ಆದರೆ ಮೊನ್ನೆ ನಡೆದ ರೈಮಾನ್ ಕೊಲೆ ಸರ್, ಅದು ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸ್ವಂತ ಒಟ್ಟಿಗೆ ಒಂದು ಕಲ್ಲು ಅನ್ಲೋಡ್ ಮಾಡಲಿಕ್ಕೆ ಇತರ ಕೆಲಸಗಳಿಗೆ ಒಟ್ಟಿಗೆ ಹೋಗುವ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರು ಇವತ್ತು ಕೊಲೆಯಾಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದು ಅವರ ಮನಸ್ಸಿಗೆ ಇಂತಹ ಉದ್ದೇಶಗಳು ಬರಲಿಕ್ಕೆ ದ್ವೇಷ ಭಾಷಣಗಳು ಬಹಳ ಮುಖ್ಯ ಪಾತ್ರ ವಹಿಸ್ತಾ ಇದೆ. ಇದಕ್ಕೆ ದ್ವೇಷ ಭಾಷಣಗಾರರಿಗೆ ಬಹಳಷ್ಟು ಬೇಗ ಜಾಮೀನು ಕೂಡ ಸಿಗ್ತಾ ಇದೆ. ಇದಕ್ಕೆ ಬೇಕಾದ ಒಂದು ವ್ಯವಸ್ಥೆ ಆದಷ್ಟು ಬೇಗ ಸರ್ಕಾರದ ಪರವಾಗಿ ಮಾಡಬೇಕಾದದ್ದು. ಎರಡನೇ ವಿಷಯ, ಅದರಲ್ಲಿ ಕೊನೆಗೊಳಿಸ್ತೇನೆ. ಈ ಒಂದು ಶಾಂತಿ ಸಭೆಯ ಒಂದು ಏನು ನೀವು ಲೀಸ್ಟ್ ಮಾಡಿದ್ದೀರಾ, ಅದನ್ನು ನಾನು ಚೆನ್ನಾಗಿ ನೋಡಿದ್ದೇನೆ. ಅದರಲ್ಲಿ ಇಲ್ಲಿ ಕಳೆದ ಒಂದು ವಾರ ಮುಂಚೆ ಕರ್ನಾಟಕ ರಾಜ್ಯಾದ್ಯಂತ ಒಂದು ಸೌಹಾರ್ದ ನಡಿಗೆ ಮಾಡಿದಂತಹ SSF ಕರ್ನಾಟಕ ಈ ಒಂದು ಸಂಘಟನೆ, ಅದರ ಅಂಗಸಂಸ್ಥೆಗಳು ಕರ್ನಾಟಕ ಮುಸ್ಲಿಂ ಜಮಾತ್, SYS ಇದೆಲ್ಲವನ್ನು ಈ ಪಟ್ಟಿಯಿಂದ ಹೊರಗಿಡಲಾಗಿದೆ. ಇದರ ಉದ್ದೇಶ ಏನು ಅಂತ ಅರ್ಥ ಆಗಿಲ್ಲ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿದ್ದ ಶಾಫಿ ಸೈದಿ ವಕ್ಫ್ ಕೌನ್ಸಿಲ್ ಉಪಾಧ್ಯಕ್ಷರು, ಅವರು ಕೂಡ ಈ ಒಂದು ಸೌಹಾರ್ದ ಸಭೆಯಲ್ಲಿ ಇರಬೇಕಾಗಿತ್ತು. ಅವರ ಹೆಸರನ್ನು ಕೂಡ ಬಿಡಲಾಗಿದೆ. ಇದರ ಏನು ವಿಷಯ ಅಂತ ನಮ್ಮ ನಿಮ್ಮ ಗಮನಕ್ಕೆ ನಾನು ತಂದಿದ್ದೇನೆ. ಓಕೆ, ಥ್ಯಾಂಕ್ ಯು ಸರ್. ಜಿಲ್ಲಾ ಆ ಭಾಗದಿಂದ ಬಂದವರು ಇಂಥ ಜಿಲ್ಲೆಗಳಲ್ಲಿ ಈಗ ಮಾತಾಡುವಂಥ ಗಲಾಟೆ ಗದ್ದಲ ಬೇಡ. ಒಂದು 5-10% ಜನಗಳಿಗೆ ಅದು ಯಾವ ಸಮುದಾಯ ಆಗಿರಲಿ, ಯಾವ ಜಾತಿ ಆಗಿರಲಿ, ಯಾವ ಧರ್ಮದವರಾಗಿರಲಿ, 5% ಜನಗಳು ಮಾಡುವಂಥದ್ದನ್ನು ಸರ್ಕಾರ, ಯಾವ ಆಡಳಿತ ಸರ್ಕಾರ ಇರಲಿ, ಇನ್ನು ಬರುವ ಸರ್ಕಾರ ಆಗಿರ್ಬೋದು, ಮುಂದೆ ಇದ್ದ ಸರ್ಕಾರ ಆಗಿರ್ಬೋದು, ನಾನು ರಾಜಕೀಯ ರಹಿತವಾಗಿ ಮಾತಾಡೋದಿದ್ರೆ, ಸೌಹಾರ್ದ ನಿರ್ಮಾಣ ಆಗಬೇಕಿದ್ರೆ ಈ 5% ಜನರಿಗೆ ಕಾನೂನು ಬದ್ಧವಾಗಿ ಕಠಿಣ ಕ್ರಮವನ್ನು ಈ ಜಿಲ್ಲೆಯಿಂದ ಮಾಡಬೇಕು. ಎರಡನೇದಾಗಿ, ಈ ಜಿಲ್ಲೆಯಲ್ಲಿ ಈಗ ಡ್ರಗ್ಸ್ ಮಾಫಿಯಾ ಹಾಗೂ ಈ ಗಾಂಜಾ ಹಾಗೂ ಅಫೀಮ್ನಂಥ ವ್ಯಸನಿಗಳಿಂದ ಇದು ಕಾಲೇಜು ಮಟ್ಟದಿಂದ ಕೂಡ ಇದು ಬಹಳ ವ್ಯಾಪಕವಾಗಿ ಹರಡ್ತಾ ಇದೆ. ಇದರಿಂದ ವ್ಯಾಪಕವಾಗಿ ದೇಶ ಕೊಲೆಗಳು ನಡೆಯುವಂಥದ್ದು ನಡೀತಾ ಇದೆ. ಈ ಮದ್ಯವ್ಯಸನಿಗಳು ಈ ಕೊಲೆಗಳಿಗೆ ಪ್ರಮುಖ ಕಾರಣಕರ್ತರಾಗಿರ್ತಾರೆ. ದಯವಿಟ್ಟು ಕಾನೂನು ರಕ್ಷಣೆ ಮಾಡುವಂಥದ್ದು ಪೊಲೀಸ್ ಅಧಿಕಾರಿಗಳಿಗೆ, ಜಿಲ್ಲಾ ಅಧಿಕಾರಿಗಳಿಗೆ ನೀವು ಸರ್ಕಾರ ಅವರಿಗೆ ಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಹಾಗೂ ಈಗ ಬಂದಂಥ ಪೊಲೀಸ್ ಕಮಿಷನರ್ ಆಗಿರ್ಬೋದು, ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಹಸ್ತಕ್ಷೇಪ ಮಾಡಲು ಯಾವ ರಾಜಕೀಯ ಪಕ್ಷದವರು ಹಸ್ತಕ್ಷೇಪ ಮಾಡಲು ಅವರಿಗೆ ಕಾನೂನು ರೀತಿಯಲ್ಲಿ ನಮ್ಮ ಪಾದವರು ಅವರು ಹೇಳಿದಾಗೆ, ನಮ್ಮ ನಮ್ಮ ಮುಖಂಡರು, ಧಾರ್ಮಿಕ ಮುಖಂಡರು ಹೇಳಿದಾಗೆ ಈ ಕಾನೂನು ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಕಾನೂನನ್ನು ಒಂದು ಹಂತಕ್ಕೆ ತಂದರೆ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಯುತ್ತದೆ. ಬಹುಶಃ ಬಹಳಷ್ಟು ವಿಚಾರಗಳಲ್ಲಿ ಮಂಡನೆಯಾಗಿದೆ. ನನ್ನ ವಿಚಾರ ಸ್ವಲ್ಪ ವ್ಯತಿರಿಕ್ತವಾಗಿ ನಾನು ಹೇಳುವಂಥದ್ದು, ನಮ್ಮ ಈ ಒಂದು ಸಭೆ ಅಥವಾ ನಮ್ಮ ಚರ್ಚೆ ಶಾರ್ಟ್ ಟರ್ಮ್ ಆಗಿರ್ಬೋದು. ಅದುವಾಗ ರೋಗ ಬರ್ತದೆ, ಆಗ ಮದ್ದು ತೆಗೆಯುವುದಕ್ಕಿಂತ ರೋಗ ಬರದ ಹಾಗೆ ಅದನ್ನು ತಡೆ ಹಿಡಿಯುವಂಥ ಪ್ರಯತ್ನ ನಮ್ಮಲ್ಲಿ ಆಗಬೇಕು ಅನ್ನುವಂಥದ್ದು ನನ್ನ ಮೊದಲ ಕಳಕಳೆಯ ವಿನಂತಿ ಎಲ್ಲ ನಾಯಕರು. ಅದೇ ರೀತಿ ಈ ಕೆಲವೊಂದು ಕಾನೂನಿನ ಕೊರತೆ ಏನಿದೆ, ಉದಾಹರಣೆಗೆ ಈಗಿನ ಹೊಸ BMS ಕಾನೂನು ಪ್ರಕಾರ ಯಾರಾದರೂ ಪ್ರಚೋದನಕಾರಿ ಭಾಷಣ ಮಾಡಿದರೆ ಆ ಭಾಷಣಕಾರರನ್ನು ಬಂಧಿಸಲಿಕ್ಕೂ ಕೂಡ ಅಧಿಕಾರಿಗಳಿಗೆ ಅವಕಾಶ ಇಲ್ಲದಂತಹ ಒಂದು ವ್ಯವಸ್ಥೆ ಇದೆ. ಅದಕ್ಕೆ
ಗೌರವಾನ್ವಿತ ಗೃಹ ಸಚಿವರಲ್ಲಿ ನನ್ನ ವಿನಂತಿ, ಕರ್ನಾಟಕದಲ್ಲಿ ಇದಕ್ಕೆ ಬದಲಿ ಏನಾದರೂ ಕಾನೂನು ತರಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದರ ಬಗ್ಗೆ ಒಂದು ಚಿಂತನೆ ಆಗಬೇಕು. ಇಲ್ಲಿ ಪಾತ್ರಧಾರಿಗಳು ಮಾತ್ರ ಮುಂದೆ ಬರ್ತಾರೆ. ಇದಕ್ಕೆ ಸೂತ್ರಧಾರಿಗಳು ಏನಿದ್ದಾರೆ ಅವರನ್ನ ಮಟ್ಟ ಹಾಕದೆ ಪಾತ್ರಧಾರಿಗಳ ಬಗ್ಗೆ ಚರ್ಚೆ ಮಾಡಿ ಏನು ಲಾಭ ಇಲ್ಲ ಅಂತ ಹೇಳಿ ಬರುತ್ತೇನೆ. ಇಲ್ಲಿರುವಂತ ನಾವೇ ಒಂದು ಆತ್ಮಾವಲೋಕನ ಮಾಡೋಣ. ಯಾರಾದ್ರೂ ಒಬ್ಬ ನನ್ನ ಜಾತಿ ಅಲ್ಲದವ ಇಲ್ಲಿ ಮೃತಪಟ್ಟರೆ ಅದು ಒಂದು ಆಕ್ಸಿಡೆಂಟಲ್ ಡೆತ್ ಆದರೆ ಕೇಳುವವರಿರುವುದಿಲ್ಲ. ಅದೇ ಒಬ್ಬ ಮಾನಕಾಯುಧಗಳಿಂದ ಅದು ಬೇರೆ ಸಮಾಜದ ಅವ ಮಾಡಿದರೆ ಅಲ್ಲಿ ಸಾವಿರಾರು ಜನ ಸೇರ್ತಾರೆ. ಈ ರೀತಿಯ ಚಿಂತನೆಗಳು ಇಲ್ಲಿಯ ಭಾವನೆಗಳಿಗೆ ಮಾರ್ಪಾಡಾಗಬೇಕು. ಇದಕ್ಕೆ ಬೇಕಾದಂತಹ ಒಂದು ವೈಜ್ಞಾನಿಕವಾದಂತಹ ಒಂದು ರೂಪವನ್ನು ನಾವು ಇಲ್ಲಿ ಕಲೆ ಹಾಕಬೇಕಾಗ್ತದೆ. ಇದರ ಹಿಂದೆ ಡ್ರಗ್ಸ್ ಮಾಫಿಯಾನು ಕೂಡ ಇದೆ. ಇಲ್ಲಿ ಎಲ್ಲೂ ಚರ್ಚೆಗೆ ಬರ್ತಾ ಇಲ್ಲ ಡ್ರಗ್ಸ್ ಮಾಫಿಯಾ. ಈಗ ಎರಡು ಪೊಲೀಸ್ ಅಧಿಕಾರಿಗಳನ್ನ ಸೇರಿದಂತೆ ಜಿಲ್ಲಾಧಿಕಾರಿಗಳನ್ನು ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳನ್ನು ಕೂಡ ನೀವು ಬದಲಾವಣೆ ಮಾಡಿದ್ದೀರಿ. ಬಹುಶಃ ನಮಗೆ ಆತಂಕ ಇದೆ. ಡ್ರಗ್ಸಿನ ಬಗ್ಗೆ ಇಲ್ಲಿ ದಕ್ಷವಾಗಿ ಕಾರ್ಯನಿರ್ವಹಿಸಿದಂತಹ ಒಬ್ಬ ಅಧಿಕಾರಿಯನ್ನ ಯಾರು ಡ್ರಗ್ಸ್ಗೆ ಮೂಲ ಕಾರಣ ಈ ಜಿಲ್ಲೆಗೆ ತಲುಪಿಸಲಿಕ್ಕೆ ಅಂತ ಹೇಳಿ ಕಂಡುಹಿಡಿದು ಅವರನ್ನ ಬೆಂಗಳೂರಿಂದ ಮಂಗಳೂರಿಗೆ ತರುವ ಹೊತ್ತಿನಲ್ಲಿ ಮಂಗಳೂರಿನಲ್ಲಿದ್ದಂತಹ ಅಧಿಕಾರಿ ಬೆಂಗಳೂರಿಗೆ ಹೊರಟಿದ್ದಾರೆ. ಆ ರೀತಿ ಆಗಬಾರದು ಅನ್ನುವಂತಹ ಒಂದು ವಿನಂತಿ ಕೂಡ ಜಿಲ್ಲೆಯ ಜನತೆ ಪರವಾಗಿ ನಾನು ಹೇಳುವಂಥದ್ದು ಈ ರೀತಿಯ. ಮತ್ತು ಇಲ್ಲಿ ಕೆಲವೊಂದು ಆತಂಕಗಳಿವೆ, ಕೆಲವೊಂದು ಅಪನಂಬಿಕೆಗಳಿವೆ. ಆ ಅಪನಂಬಿಕೆಗಳಿಗೆ ಕಾರಣಕರ್ತ ನಾವಾಗಬಾರದು. ಉದಾಹರಣೆಗೆ ಈಗ ಇತ್ತೀಚೆಗೆ ನಡೆದಂತಹ 3 ಪ್ರಕರಣ ಏನಿದೆ, ಈ 3 ಪ್ರಕರಣಗಳ ಭೇದಿಸುವಿಕೆ ಮತ್ತು ಪ್ರಕರಣದ ತನಿಖೆ ಮತ್ತು ಪ್ರಕರಣದಲ್ಲಿರ್ತಕ್ಕಂತಹ ಭಾಗಿಯಾದಂತಹ ಆ ಒಂದು ಆರೋಪಿಗಳಿದ್ದಾರೆ ಅವರ ಬಂಧನದ ಬಗ್ಗೆ ಸಮಾಜದಲ್ಲಿ ವ್ಯತಿರಿಕ್ತವಾದಂತಹ ಅಭಿಪ್ರಾಯಗಳು ಬರ್ತಾ ಇದೆ. ಇಲ್ಲಿ ಸಮಾಜದಲ್ಲಿ ಸಮಾಜವನ್ನು ಮಾತ್ರ ನಾವು ಇಲ್ಲಿ ಗೊತ್ತು ಮಾಡ್ತಾ ಇದ್ದೇವೆ, ಸಮುದಾಯವನ್ನು ಮಾತ್ರ ಇಲ್ಲಿ ಗೊತ್ತು ಮಾಡ್ತಾ ಇದ್ದೇವೆ. ಇಲ್ಲಿ ಹಿಂದೂಗಳಾಗಿರಲಿ ಮುಸಲ್ಮಾನರಾಗಿರಲಿ ಇದನ್ನ ನಾವು ಜನತೆಗೆ ಮಾತ್ರ ತಲೆಗೆ ಕಟ್ಟು ಹಾಕದೇನೆ ಇದು ಸಮಾಜ ಅಧಿಕಾರಿಗಳು ಕೂಡ ಈ ರೀತಿಯ ಒಂದು ತಾರತಮ್ಯ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದನ್ನು ಹೋಗಲಾಡಿಸಬೇಕು. ಯಾವುದೇ ಒಂದು ಇನ್ಸಿಡೆಂಟ್ ಆದರೆ ಅದು ಜಾತಿಗೆ ಲೇಪನೆ ಹಾಕದೆ. ಬಹಳ ಮುಖ್ಯವಾಗಿ ನನ್ನ ಎಲ್ಲ ಮಿತ್ರರಿದ್ದಾರೆ, ಮಾಧ್ಯಮ ಮಿತ್ರರು, ವೈಭವೀಕರಣ ಬಂದ್ ಮಾಡಬೇಕು. ಇಂತಹ ಘಟನೆ ಆದರೆ ನಾವು ಅದನ್ನು ವೈಭವೀಕರಿಸಿದ್ದು ಬಿಟ್ಟು ಅದನ್ನ ಡಿಸ್ಪ್ಲೇ ಮಾಡದೇ ಇದ್ರೆ ಒಳ್ಳೆಯದು. ಇಲ್ಲಿ ಈ ಲೋಕದಲ್ಲಿ ಅಪರಾಧಗಳು ನಡೆಯುವಂತಹ ಜಾಗ ಇಲ್ಲ. ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲಾ ನಗರದಲ್ಲೂ ಅಪರಾಧಗಳು ನಡೀತವೆ. ಆದರೆ ದಕ್ಷಿಣ ಕನ್ನಡದಲ್ಲಿ ಒಂದು ಅಪರಾಧ ನಡೆದರೆ ಅದನ್ನು ಇಲ್ಲಿರ್ತಕ್ಕಂಥ ಇಲಾಖೆ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ನಾಯಕರು ಸರಿ ಮಾಡಬೇಕೇ ವಿನಃ ಅದನ್ನು ವೈಭವೀಕರಿಸುವಂತಹ ಮತ್ತು ಅದರ ತಪ್ಪು ಸಂದೇಶವನ್ನ ಇತರ ರಾಜ್ಯಗಳಿಗೆ ದೇಶಗಳಿಗೆ ಆಡುವಂತೆ ಹರಡುವಂತೆ ಮಾಡುವಂತಹ ಕೆಲಸಕ್ಕೆ ಅವರು ಕೂಡ ಕೈ ನೋಡಿ ಧನ್ಯವಾದ. ಥ್ಯಾಂಕ್ ಯು. ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಶಾಂತಿ ಮತ್ತು ಶಾಂತಿಯ ವಾತಾವರಣ ಇರಬೇಕು ಎನ್ನುವುದು ಇಡೀ ಜಿಲ್ಲೆಯ ಜನರ ಭಾವನೆ. ಈ ಜಿಲ್ಲೆಯಲ್ಲಿ ಸಾಕಷ್ಟು ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ. ಇವತ್ತು ಸರ್ಕಾರದ ಮೇಲೆ ಒಂದು ನಂಬಿಕೆ ಬರುವಂತಹ ಒಂದು ಸಭೆಯನ್ನು ಇವತ್ತು ಮಾಡಿದ್ದೀವಿ. ಅದಕ್ಕೆ ತುಂಬಾ ಖುಷಿಯಾಗಿದೆ. ಇವತ್ತು ಆ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ. ನನಗೆ ಅನಿಸುವುದು ಯಾವಾಗ ಗಾಯ ಆಯಿತು ಆ ಸಂದರ್ಭವೇ ಇದಕ್ಕೆ ಔಷಧಿ ಕೊಡುವಂತ ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡಬೇಕಿತ್ತು. ಈ ರೀತಿಯ ಸಭೆಯನ್ನ ಆ ಸಂದರ್ಭದಲ್ಲಿ ಮಾಡಬೇಕಿತ್ತು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಜನಪ್ರತಿನಿಧಿಗಳ, ಸಂಸದರು, ಶಾಸಕರ ಎಲ್ಲರ ಸಭೆಯನ್ನ ಪ್ರಥಮತವಾಗಿ ಈ ಜಿಲ್ಲೆಯಲ್ಲಿರುವಂತಹ ಜನಪ್ರತಿನಿಧಿಗಳ ಮಧ್ಯೆನೆ ಒಂದು ಸಮನ್ವಯತೆ ಮತ್ತು ಸಾಮರಸ್ಯ ತರುವಂತ ಕೆಲಸ ಸರ್ಕಾರದಿಂದ ಆಗದಿದ್ರೆ ಮುಂದೆ ಖಂಡಿತ ಇದನ್ನು ಕೆಳಗೆ ತಗೊಂಡು ಹೋಗ್ಲಿಕ್ಕೆ ಕಷ್ಟ ಆಗುವಂತದ್ದು ಅಂತ ನನ್ನ ಅನಿಸಿಕೆ. ಈ ಕೆಲಸ ಆಗ್ಲಿಲ್ಲ, ಇವತ್ತು ನೀವು ಮಾಡಿದ್ದೀರಿ. ಮುಂದಕ್ಕೆ ನನ್ನ ಅನಿಸಿಕೆ ಇರುವಂತದ್ದು ಯಾವತ್ತೂ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳನ್ನ ವಿಶ್ವಾಸ ತಗೊಳ್ಳೋದರ ಜೊತೆಗೆ ಈ ಜಿಲ್ಲೆಯಲ್ಲಿ ಇರುವಂತ ಎಲ್ಲ ಯುವತಿಯರು ಯಾರನ್ನೆಲ್ಲ ಕರೆದಿದ್ದೀರಿ ಅವರನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ಳುವಂತ ಕೆಲಸವನ್ನ ಸಣ್ಣ ಪುಟ್ಟ ಘಟನೆ ಆದ ತಕ್ಷಣ ಕೂಡ ಇದಕ್ಕೆ ಸ್ಪಂದನೆ ಮಾಡುವಂತ ಕೆಲಸವನ್ನ ಸಾಮಾನ್ಯ ಉಸ್ತುವಾರಿ ಸಚಿವರು ಮಾಡಿದ್ರೆ ಇದು ಒಳ್ಳೇದಾಗ್ತದೆ. ನಮ್ಗೆ ಕೂಡ ಬೇಕಾಗಿರುವಂತದ್ದು ಇಲ್ಲಿ ಶಾಂತಿ ಬೇಕು,
ಸುವ್ಯವಸ್ಥೆಯನ್ನ ಕಾಪಾಡುವಂತ ಅಧಿಕಾರಿಗಳು ಇವತ್ತು ಹಿಂದೆ ಇದ್ದ ಅಧಿಕಾರಿಗಳು ಕೂಡ ನೀವೇ ಕೊಟ್ಟಂತ ಇವತ್ತು ಬಂದ ಅಧಿಕಾರಿಗಳು ಕೂಡ ನಮ್ಮ ಸರ್ಕಾರದೇ ಅಧಿಕಾರಿಗಳು. ಕೇವಲ ಒಂದು ಘಟನೆ ತೊಂದರೆ ಆದ ತಕ್ಷಣ ಅಧಿಕಾರಿಗಳ ವರ್ಗಾವಣೆಯಿಂದ ಸರಿಯಾಗುವಂತದ್ದಲ್ಲ. ನಮಗೆ ಗೊತ್ತಿದೆ ಈ ಅಧಿಕಾರಿಗಳು ಬರ್ತಾರೆ, ಅವರು ಬೇರೆ ಜಿಲ್ಲೆಗೆ ಹೋಗ್ತಾರೆ. ಆದ್ರೆ ಇಡೀ ಜಿಲ್ಲೆಯಲ್ಲಿ ಇರಬೇಕಾದವರು ನಾವೇ. ನಮ್ಮ ಜಿಲ್ಲೆಯನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗುವಂತ ಎಲ್ಲ ಆಲೋಚನೆಗಳನ್ನ ಮಾಡುವಂತವರು ನಾವೇ ಆಗಬೇಕು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಇವತ್ತು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ನಮ್ಮ ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಮಾತಾಡ್ತಾರೆ. ನಾನು ಹೇಳುದು, ಸಮಾಜದಲ್ಲಿ ಶಾಂತಿಯ ವಾತಾವರಣ ಬರಬೇಕಿದ್ರೆ ಸರ್ಕಾರದ ಜನ್ಮಾಷ್ಟಮಿ ಉತ್ಸವ ಇದೆ, ಆನಂತರ ಗಣೇಶೋತ್ಸವ ಇದೆ, ಆನಂತರ ಶಾರದೋತ್ಸವ ಬರ್ತದೆ. ನಾನು ನಮ್ಮ ಪೊಲೀಸ್ ಆಯುಕ್ತರು ಈಗಾಗಲೇ ಒಂದು ಸರ್ಕ್ಯುಲರ್ ಅನ್ನು ಕಳಿಸಿದ್ದಾರೆ. ನಾನು ವಿನಂತಿ ಮಾಡೋದು, ನೂರಾರು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ನಾವು ಉತ್ಸವಗಳನ್ನು ಉದಾಹರಣೆಗೆ ನಾನೇ ಒಂದು ಉತ್ಸವದ ಜವಾಬ್ದಾರಿ ಅಂತ. ನೀವು ಅಲ್ಲಿ ಬೇಕಾದ್ರೆ ಕೇಳಿ, ಅದು ಉಳ್ಳಾಲವೇ, ಅಲ್ಲಿ ಬೇಕಾದ್ರೆ ಕೇಳಿ. ನಾವೇ ಎದುರು ನಿಂತು ಪೊಲೀಸರಿಗೆ ಹೆಚ್ಚು ಹೊರೆಯಾಗದ ರೀತಿಯಲ್ಲಿ ಅದನ್ನು ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗುವಂತ ಪ್ರಯತ್ನ ಮಾಡ್ತೇವೆ. ಇಂಥ ಸಂದರ್ಭದಲ್ಲಿ ನೀವು ಇಷ್ಟೇ ಗಂಟೆಗೆ ಮುಗಿಸ್ಬೇಕು, ನನ್ನದೇನು ಆಕ್ಷೇಪ ಇಲ್ಲ. ಭಾರಿ ಗಂಟೆ ಆಗುವುದಕ್ಕೆ ನಮ್ದು ಕೂಡ ಸಹಮತ ಇಲ್ಲ. ಅಂದ್ರೆ ಅದರಲ್ಲಿ ಇತ್ತೀಚಿನ ಈವರೆಗೆ ಏನೆಲ್ಲ ಉತ್ಸವಗಳು ಯಾವ ರೀತಿ ನಡ್ಕೊಂಡು ಬಂದಿದೆ, ಅದಕ್ಕೆ ನೀವು ಅಕಸ್ಮಾತ್ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಯೋಚನೆ ಮಾಡಿ ನೀವು ಡೈರೆಕ್ಷನ್ ಕೊಟ್ರೆ ತೀರಾ ಮತ್ತೆ ಸಮಸ್ಯೆ, ಮತ್ತೆ ಮನಸ್ಸಿಗೆ ನೋವಾಗುವಂಥದ್ದು ಇಂಥದ್ದೆಲ್ಲ ಆಗ್ತದೆ. ಅವರಿಗೊಂದು ಇವರಿಗೊಂದು ಇದೆಲ್ಲ ಚರ್ಚೆ ಬರಬಾರ್ದು. ಇದನ್ನು ಕೂಡ ಸರಿ ಮಾಡುವಂತ ಕೆಲಸವನ್ನ ಖಂಡಿತ ನೀವು ಮಾಡಬೇಕು. ಯಾಕೆಂದ್ರೆ ಇನ್ನು ಬರುವಂತ ದಿನಗಳಲ್ಲಿ ಎಲ್ಲ ಉತ್ಸವಗಳು ಬರ್ತದೆ. ಆ ಸಂದರ್ಭದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳುವಂತ ಒಂದು ತೀರ್ಮಾನವನ್ನು ನೀವು ಸರ್ಕಾರದಿಂದ ತಗೊಳ್ಳುವಂತದ್ದು ಅಗತ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಮಾಡ್ತೇನೆ. ಒಟ್ಟು ಹೌದು, ನೀವು ಅಕಸ್ಮಾತ್ ಈ ಚರ್ಚೆ ಸಮಾಜದ ಮಧ್ಯದಲ್ಲಿ ಇನ್ನು ಎಲ್ಲ ಸಂಘಟನೆಗಳು ಬರುವಂತದ್ದು, ಅವರು ಮಾತಾಡುವಂತದ್ದು, ಎಂಡ್ ಪಾಯಿಂಟ್ ನಮ್ಗೆ ಸಹ ಬೈತಾರೆ. ಖಾಲಿ ಸರ್ಕಾರ ನಿಮ್ಗೆ ಬೈದಲ್ಲ, ನಮ್ಗೆ ಸಹ ಬೈತಾರೆ. ನೀವೇನ್ ಮಾಡಿಲ್ಲ, ನಮ್ಮ ಮೇಲೆ ಸಹ ಇದು ಜನಪ್ರತಿನಿಧಿಗಳ ಮೇಲೆ ಸಹ ಬರ್ತಾರೆ. ನಮ್ಮ ಸ್ಪೀಕರ್ ಸಾಹೇಬರ ಮೇಲೆ ಬರ್ತದೆ, MLA ಅವರ ಬರ್ತದೆ, ಮಂತ್ರಿಗಳ ಮೇಲೆ ಬರ್ತದೆ. ಆದ್ರೆ ಇದೊಂದು ಧಾರ್ಮಿಕ ಉತ್ಸವ ನಿತ್ಯ ನಿರಂತರ ಮಾಡ್ಕೊಂಡು ಬಂದಿರುವಂತದ್ದು. ನಾನು ನಿಮ್ಗೆ ವಿನಂತಿಯನ್ನು ಮಾಡಿ ಇದನ್ನೊಂದು ಸರಿ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿದ್ದೇನೆ. ಇದಕ್ಕೆ ಕನೆಕ್ಟೆಡ್ ಸರ್, ಇದಕ್ಕೆ ಕನೆಕ್ಟೆಡ್. ಮತ್ತೆ ಏನಾಗ್ತದೆ, ಅದು ಕಾನೂನಿನ ವಿಷಯ ಆಮೇಲೆ ಚರ್ಚೆ ಮಾಡೋಣ. ಅದನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿರುವಂತದ್ದು. ಒಟ್ಟು ಜಿಲ್ಲೆಯಲ್ಲಿ ನೀವು ಜನಪ್ರತಿನಿಧಿಗಳ ಜೊತೆಗೆ ಮತ್ತು ರಾಜಕೀಯ ಪಾರ್ಟಿ ಮತ್ತು ಎಲ್ಲರನ್ನ ಒಟ್ಟು ವಿಶ್ವಾಸಕ್ಕೆ ತಗೊಂಡು ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಮಾಡೋದಕ್ಕೆ ನಮ್ಮದು ಸಂಪೂರ್ಣ ಸಹಕಾರ ಇದೆ. ಯಾವುದೇ ಸಂದರ್ಭದಲ್ಲಿ ಈ ಜಿಲ್ಲೆ ಅಶಾಂತಿ ಆದ್ರೆ ಅದು ನಮ್ಗೇನೆ ತೊಂದರೆ, ಈ ಜಿಲ್ಲೆಯ ಜನತೆಗೆ ತೊಂದರೆ, ನಮ್ಗೆ ತೊಂದರೆ. ಆ ಪೊಲಿಟಿಕಲ್ ಪಾರ್ಟಿ ಆಗಿರ್ಬೋದು, ಆದ್ರೆ ನಮ್ಗೆ ಕೂಡ ಒಂದು ಸಮಾಜದಲ್ಲಿ ಜವಾಬ್ದಾರಿ ಇದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಈ ಪ್ರಯತ್ನಕ್ಕೆ ನಮ್ದು ಕೂಡ ಸಹಕಾರ ಇದೆ. ಆದ್ರೆ ಪ್ರಯತ್ನವನ್ನ ಯಾವಾಗ ಮಾಡಬೇಕು ಆವಾಗ ಮಾಡಬೇಕು ಅಂತ ಮಾತ್ರ ನಮ್ಮ ಸಲಹೆ ಇರುವಂತದ್ದು. ಧನ್ಯವಾದ. ಸಭೆಯನ್ನು ನಾವು ಹಿಂದಿನೇ ತಡವಾಗಿದ್ರೆ ಅದು ಒಂದು ಕಾರಣ ಅಂತ ಹೇಳಿ. ಈಗ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸೌಹಾರ್ದ ಸಭೆಯನ್ನ ಸಮಾಜದಲ್ಲಿ ಸರ್ಕಾರದಲ್ಲಿ ಒಂದು ವಿನಂತಿ ಮಾತ್ರ. ತಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಒಂದು ದೃಢವಾದ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಆ ಹೆಜ್ಜೆಯನ್ನು ತಾವು ಯಶಸ್ವಿ ಕೂಡ ಆಗಿದ್ದೀರಿ. ಆದ್ದರಿಂದ ಇನ್ನಷ್ಟು ಕೆಲವು ವರ್ಷಗಳ ಕಾಲ ಇದೇ ಒಂದು ಹೆಜ್ಜೆಯನ್ನು ಮುಂದುವರಿಸಿಕೊಂಡು ಹೋದರೆ ಬಹುಶಃ ಮುಂದಿನ ದಿನಗಳಲ್ಲಿ ಸಮಾಜಘಾತಕ ಕೃತ್ಯದಲ್ಲಿ ತೊಡಗಿಸಿಕೊಳ್ಳುವವರಿಗೆ ಅದು ಮರ್ತೋಗ್ಲಿಕ್ಕೂ ಹೋಗ್ಬೋದು, ಅಥವಾ ಅದರಲ್ಲಿ ನಾವಿನ್ನು ಇನ್ವಾಲ್ವ್ ಆಗಬಾರ್ದು ಅನ್ನುವಂತಹ ಮನೋಭಾವ ಬೆಳೆಸಲಿಕ್ಕೂ ಅವಕಾಶ ಆಗ್ಬೋದು. ಆದ್ದರಿಂದ ಈ ಒಂದು ವ್ಯವಸ್ಥೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದರೆ ಮುಂದಿನ ದಿನಗಳಲ್ಲಿ ಖಂಡಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬಹುದು ಅನ್ನುವಂಥ ಒಂದು ನನ್ನ ಮನವಿಯನ್ನು ತಮಗೆ ನೀಡುತ್ತಾ, ಈಗಾಗಲೇ ಒಂದು ಒಳ್ಳೆಯ ವಾತಾವರಣ ಇದೆ. ಒಳ್ಳೆಯ ವಾತಾವರಣಕ್ಕೆ ಬಂದ ಮೇಲೆ ಶಾಂತಿ ಸಭೆಯನ್ನು ಕೂಡ ಕರೆದಿದ್ದೀರಿ. ತಮಗೆ ಧನ್ಯವಾದವನ್ನು ತಿಳಿಸಿಕೊಂಡು ನನ್ನ ಈ ಒಂದು ವಿನಂತಿಯನ್ನ ಸರ್ಕಾರದ ಮುಂದೆ ಇಡ್ತಾ ಇದ್ದೇನೆ. ಈಗ ಅದು ನಮ್ಮ ಉಳ್ಳಾಳ್ ದರ್ಗಾಗಳು ಮಾತಾಡಬೇಕು ಅಂತ ಹೇಳಿದ್ರು. ಆಮೇಲೆ ನಮ್ಮ ನಂತರ ಶಾಸಕರುಗಳು, ರಾಜಕೀಯ ಪ್ರತಿನಿಧಿಗಳು ಈ ಕಾರ್ಯಕ್ರಮ ತುಂಬಾ ಲೇಟ್ ಆದರೂ ಮಾಡಿದ್ದೀರಿ. ಎಲ್ಲರಿಗೂ ನಾನು ಧನ್ಯವಾದ ತಿಳಿಸಿದ್ದೇನೆ. ಸರ್, ಇಲ್ಲಿ ಸೇರಿರುವ ಎಲ್ಲ ನಾಯಕರುಗಳು, ಎಲ್ಲ ಧರ್ಮದ ನಾಯಕರು ಹಲವಾರು ಅಭಿಪ್ರಾಯಗಳನ್ನು ಹೇಳಿದ್ದಾರೆ.
ಅಭಿಪ್ರಾಯ ಹೇಳಿರುವುದು ದಕ್ಷಿಣ ಜಿಲ್ಲೆಯ ಸಮಸ್ಯೆಗಳು ಯಾವುದಿದೆ ಅದು ಪರಿಹಾರ ಆಗಬೇಕೆನ್ನುವ ಒಂದೇ ಒಂದು ಉದ್ದೇಶದಿಂದ ಹೇಳಿ. ಆದ್ದರಿಂದ ಸರ್ಕಾರ ಇವತ್ತು ಇಲ್ಲಿ ನಡೆದಿರುವ ಎಲ್ಲ ಅಭಿಪ್ರಾಯವನ್ನು ಮಂಡಿಸಿ ಆ ಪರಿಹಾರವನ್ನು ಕಾರ್ಯರೂಪಕ್ಕೆ ತರಬೇಕು ಸರ್. ಕೇವಲ ಈ ನಮ್ಮ ಮೀಟಿಂಗ್ ಹಾಲಿಗೆ ಮಾತ್ರ ಸೀಮಿತವಾಗಬೇಕು. ಎರಡನೇದಾಗಿ ಧಾರ್ಮಿಕ ನೆಲೆಯ ಮುಖಂಡರು ನಾವು, ನಮ್ಮಲ್ಲಿ ಎಲ್ಲ ಜಾತಿ ಧರ್ಮದಲ್ಲಿ ಕಿಡಿಗೇಡಿಗಳಿದ್ದಾರೆ, ರೌಡಿ ಶೀಟರ್ಗಳಿದ್ದಾರೆ, ಅದೇ ರೀತಿ ಮದ್ಯವ್ಯಸಗಳಿದ್ದಾರೆ. ಅವರನ್ನು ನಾವು ಮೊದಲಿಗೆ ಅವರು ನಮ್ಮ ಧರ್ಮದ ರಕ್ಷಕರು ಎಂದು ತಿಳಿಯಬಾರದು. ಅವರು ಯಾವುದೇ ಧರ್ಮ ರಕ್ಷಕರು ಆಗಿರುವುದಿಲ್ಲ. ಅವರು ಯಾವತ್ತು ಸಮಾಜದ ಕಿಡಿಗೇಡಿಗಳಾಗಿದ್ದಾರೆ. ಅವರನ್ನು ಸಮಾಜದಲ್ಲಿ ಮುಖ್ಯವಾಹಿನಿ ತರಬೇಕಾಗಿ ಸಮಾಜದ ಧರ್ಮದ ಎಲ್ಲ ನಾಯಕರು ಪ್ರಯತ್ನಿಸಬೇಕು. ಅದರೊಟ್ಟಿಗೆ ಈ ದಕ್ಷಿಣ ಜಿಲ್ಲೆಯಲ್ಲಿ ಯಾವುದಾದರೂ ಒಬ್ಬ ಹಿಂದೂ ಧರ್ಮದವನು ಹತ್ಯೆಗೀಡಾದರೆ ಅಥವಾ ಯಾವುದೇ ಮುಸಲ್ಮಾನ್ ಧರ್ಮದ ಹತ್ಯೆಗೀಡಾದರೆ ಆ ಧರ್ಮದವರು ಮಾತ್ರ ಹೋರಾಡೋದಲ್ಲ. ಒಬ್ಬ ಮುಸಲ್ಮಾನ್ ವ್ಯಕ್ತಿ ಹತ್ಯೆಗೀಡಾದರೆ ಆ ಹತ್ಯೆಗೆ ಬೇಕಾಗಿ, ಹತ್ಯೆ ಮಾಡಿದವರ ವಿರುದ್ಧ ಬೇಕಾಗಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡಬೇಕಾಗಿದೆ. ಅದೇ ರೀತಿ ಒಂದು ಹಿಂದೂ ಧರ್ಮದವರು ಕೂಡ ಹತ್ಯೆಯಾದಾಗ ಮುಸಲ್ಮಾನ ಬಂಧುಗಳು, ಹಿಂದೂ ಬಂಧುಗಳು, ಕ್ರಿಶ್ಚಿಯನ್ ಬಂಧುಗಳು ಎಲ್ಲರೂ ಒಟ್ಟಿಗೆ ಸೇರಿ ಹೊರಡಬೇಕಾಗಿದೆ. ಆಗ ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಂತಾಗುತ್ತದೆ. ಅದೇ ರೀತಿ ನಮ್ಮ ದಕ್ಷಿಣ ಜಿಲ್ಲೆ ಅಂತ ಹೇಳಿದರೆ ಎಲ್ಲ ಧರ್ಮದವರು ಇರುವ ಪ್ರದೇಶ, ಚರ್ಚಿ, ದೇವಸ್ಥಾನಗಳು, ದರ್ಗಗಳು, ಮಸೀದಿಗಳು ದೇಶ. ನನ್ನ ಅನಿಸಿಕೆ ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕದ ರಾಜಧಾನಿಯಾಗಿದೆ ದಕ್ಷಿಣ ಜಿಲ್ಲೆ. ಈ ದಕ್ಷಿಣ ಜಿಲ್ಲೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಮಾಡುವಾಗ ಸರ್, ನಾನು ಧರ್ಮದ ಅಧ್ಯಕ್ಷನಾಗಿದ್ದೇನೆ. ಕಳೆದ ತಿಂಗಳಲ್ಲಿ ತಾವು ಕೂಡ ಬಂದಿದ್ದೀನಿ. ಕಳೆದ ತಿಂಗಳಲ್ಲಿ ಐತಿಹಾಸಿಕ ಉರುಸ್ ಕಾರ್ಯಕ್ರಮ ನಡೆಯಿತು. ಎಲ್ಲ ಧರ್ಮ, ಜಾತಿ, ಮತ ಬಾಂಧವರು ಬಂದಿದ್ದರು. ದರ್ಗದ ಉರುಸಿನ ಹೊರಗಡೆ 100 ಸ್ಟಾಲ್ಗಳು, ಬಿಸಿನೆಸ್ ಕೇಂದ್ರಗಳಿದ್ದವು. ಆ ಬಿಸಿನೆಸ್ ಕೇಂದ್ರದಲ್ಲೂ ಎಲ್ಲ ಜಾತಿ ಧರ್ಮದವರು ಕೂಡ ವ್ಯಾಪಾರ ಮಾಡ್ತಾರೆ ಸರ್. ಅದು ಎಲ್ಲ ಕಡೆಯಲ್ಲಿ ಹಾಕಬೇಕು ಸರ್. ಕೆಲವೊಂದು ಕಡೆಗಳಲ್ಲಿ ಇದು ಸೀಮಿತ ಧರ್ಮದವರಿಗೆ ಮಾತ್ರ ಬಿಸಿನೆಸ್ ಮಾಡಲಿಕ್ಕೆ ಅಂತ ಹೇಳಿ ಕೆಲವು ಕಡೆಯಲ್ಲಿ ನಾವು ವಾಟ್ಸಪ್ ಮಾಡ್ತಾ ಇದ್ದೇವೆ. ಅದು ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಸರ್. ಅದನ್ನು ತಡೆಯಬೇಕು. ಅದರೊಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳಿವೆ ಸರ್. ಸಮಾಜದ ಉದ್ಧಾರಕ್ಕಾಗಿ ಬೇಕಾಗಿ ನಡೆಯುವ ಹಲವಾರು ಸಂಘ ಸಂಸ್ಥೆಗಳಿವೆ. ನಮ್ಮಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಅದು ಸಂವಿಧಾನ ಬದ್ಧವಾಗಿರಬೇಕು ಸರ್. ಸಂವಿಧಾನಕ್ಕೆ ವಿರುದ್ಧವಾದ ಯಾವುದೇ ಸಂಘ ಸಂಸ್ಥೆಯನ್ನು ತಕ್ಷಣ ಅದನ್ನು ಬ್ಯಾನ್ ಮಾಡಿ ನಮ್ಮ ದಕ್ಷಿಣ ಜಿಲ್ಲೆಗೆ ಶಾಂತಿಯ ಮಂತ್ರವನ್ನು ತಾವು ಸರ್ಕಾರ ಮಾಡಿಕೊಡಬೇಕಾಗಿ ವಿನಂತಿಸುತ್ತಾ ನನ್ನ ಮಾತನ್ನು ಪ್ರದರ್ಶನೆ ಎಲ್ಲರಿಗೂ ನಮಸ್ಕಾರ. ನಾನು ಮೇಲ್ಕಟ್ಟಿಕೊಂಡಂತ ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ. ಈಗಾಗಲೇ ತುಂಬಾ ಜನ ಮಾತಾಡಿದ್ದಾರೆ. ಶಾಂತಿ ಸಭೆ ಕರೆದಿರುವುದಕ್ಕಾಗಿ ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾನು ಇಲ್ಲಿ ಮಾತಾಡಿದಲ್ಲಿ ಬಹಳ ಪ್ರಧಾನವಾಗಿ ಲಕ್ಷ್ಮೀಶ್ ಕಬ್ಬಲರ್ಕ ಅವರು ಆಡಿರುವಂತಹ ಮಾತುಗಳ ಬಗ್ಗೆ ನನಗೆ ಸಮ್ಮತ ಇದೆ. ಜಿಲ್ಲಾಡಳಿತ ಆ ನಿಟ್ಟಿನಲ್ಲಿ ಸ್ವಲ್ಪ ಹೆಚ್ಚು ಮುತುವರ್ಜಿಯನ್ನು ವಹಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅದರ ಜೊತೆಯಲ್ಲಿ ಇದು ಬಹಳ ಆಳವಾದಂತಹ ಚರ್ಚೆಗೆ ಹೋಗುವಂತಹ ಸ್ಥಳ ಅಲ್ಲ ಅನ್ನುವಂಥ ಅರಿವು ಕೂಡ ನಮಗಿದೆ. ಆದರೂ ಕೂಡ ಇದೊಂದು ಜಿಲ್ಲಾಡಳಿತದ ವತಿಯಂತೂ ಮತ್ತು ಹಲವಾರು ಜನ ಮಾತಾಡುವಾಗ ಹೇಳಿದೆ. ಇಲ್ಲಿ 5% ಜನರಿಂದ ಸಮಸ್ಯೆ ಆಗ್ತಾ ಇದೆ. ಎಲ್ಲ ಸಮುದಾಯಗಳ 95% ಜನರಿಗೆ ಇದು ಬೇಕಾಗಿಲ್ಲ ಅಂತ. ಆದ್ರೆ ಅಷ್ಟು ಸರಳವಾದಂತಹ ಸಬ್ಜೆಕ್ಟ್ ಅಲ್ಲ ಇದು. ಇಲ್ಲಿ ನಡೀತಾ ಇರುವಂತದ್ದು ಸೈದ್ಧಾಂತಿಕವಾದಂತಹ ಒಂದು ಸಂಘರ್ಷ. ಮತೀಯ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಆ ಸೈದ್ಧಾಂತಿಕವಾದಂತಹ ವಿಚಾರಗಳು ಕೂಡ ಇದೆ ಅನ್ನುವಂಥದ್ದನ್ನು ನಾವು ಹೆಚ್ಚು ಗಂಭೀರವಾಗಿ ಜಿಲ್ಲಾಡಳಿತ ಸರ್ಕಾರ ತಗೊಳ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಅದರಲ್ಲಿಯೂ ಕೂಡ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟು ಈಗ ಒಂದು ಒಳ್ಳೆಯ ಕ್ರಮಗಳು ಆಗ್ತಾ ಇದೆ. ಒಟ್ಟು ಪೊಲೀಸ್ ಇಲಾಖೆ ಇರ್ಬೋದು, ಕಮಿಷನರೇಟ್ ಇರ್ಬೋದು, SP ಲಿಮಿಟ್ ಇರ್ಬೋದು ಮತ್ತು DC ವತಿಯಿಂದ ಇರ್ಬೋದು, ಒಂದು ಅತ್ಯುತ್ತಮವಾದಂತಹ ಕೆಲಸಗಳು ಕಳೆದ ಕೆಲವು ಸಂದರ್ಭದಿಂದ ಈ ಅಧಿಕಾರಿಗಳ ಬದಲಾವಣೆ ಆದ ತರುವಾಯ ನಡೀತಾ ಇದೆ. ಅದನ್ನು ನಾವು ಖಂಡಿತವಾಗಿ ಗುರುತಿಸ್ತೀವಿ ಮತ್ತು ಅಧಿಕಾರಿಗಳ ಆ ಕ್ರಮಗಳಿಗೆ ನಾವು ಬೆಂಬಲವನ್ನು ಕೂಡ ನಮ್ಮ ಬೆಂಬಲವನ್ನು ಮುಂದುವರಿಸುತ್ತೇವೆ. ಮತ್ತು ಇನ್ನೊಂದು ನಾವು ಬಹಳ ಎಚ್ಚರಿಕೆಯಿಂದ ನಾವು ನೋಡಬೇಕಾಗಿರುವಂತದ್ದು, ಇದು
ಕಾನೂನು ಸುವ್ಯವಸ್ಥೆಯಿಂದ ಅಷ್ಟೇ ಪೂರ್ಣ ಪ್ರಮಾಣದಲ್ಲಿ ಪರಿಹರಿಸುವಂತಹ ಸಬ್ಜೆಕ್ಟ್ ಅಲ್ಲ. ಯಾಕೆಂದ್ರೆ ಮತೀಯವಾದಿ ಶಕ್ತಿಗಳು ಮತ್ತು ಹಿಂಸೆಯನ್ನು ಅರಿಯುವಂತಹ ಶಕ್ತಿಗಳು ಸಮಯವನ್ನು ಕಾಯ್ತಾ ಇರ್ತಾರೆ. ಈಗ ಅವರು ಬಹುಶಃ ಕಾನೂನುಗಳ ತಂತ್ರದಲ್ಲಿ ಕೂಡ ಇರ್ಬೋದು. ನಾಳೆ ಅವಕಾಶಗಳು ಸಿಕ್ಕಿದಾಗ ಮತ್ತೆ ಅವರು ವೇದಿಕೆಗೆ ಬಂದೇ ಬರ್ತಾರೆ. ಅದರಿಂದ ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಇದು ಶಾಶ್ವತವಾದಂತಹ ಪರಿಹಾರದ ನಿಟ್ಟಿನಲ್ಲಿ ನಮ್ಮ ಕೆಲಸಗಳಾಗಬೇಕು. ಅದಕ್ಕೆ ನಾನು ಲಕ್ಷ್ಮೀಶ್ ಕಬಲರ್ ಅವರು ಹೇಳಿದಂತಹ ಅಂಶಗಳನ್ನು ಕೂಡ ನಾನು ಬೆಂಬಲಿಸ್ತೀನಿ. ಅದರ ಜೊತೆಯಲ್ಲಿ ಪೊಲೀಸ್ ಇಲಾಖೆಯ ಕ್ರಮ ಒಂದು ಕಡೆ ಇದೆ. ದಂಧೆಗಳನ್ನ ಪೂರ್ತಿ ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ದೀವಿ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಿಲ್ಲದೇ ಇದ್ದಂತ ಗ್ಯಾಮ್ಲಿಂಗ್ಗಳೆಲ್ಲ ಈಗ ನಿಂತಿದೆ. ಕಮಿಷನರ್ ಅವರು ಇಸ್ಪೀರ್ ಬಂದ ಮೇಲೆ ಎಲ್ಲವೂ ನಿಂತಿದೆ. ಅದು ಧಾರ್ಮಿಕ ಇದ್ದದ್ದು ಕೂಡ ನಿಂತಿದೆ. ಅದು ಮುಂದುವರಿಬೇಕು. ಯಾಕಂದ್ರೆ ಕ್ರಿಮಿನಲ್ ಮತ್ತು ಈ ದಂಧೆಗಳ ಜಗತ್ತಿಗೆ ಒಂದು ದೊಡ್ಡ ರೀತಿಯಾದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನುವಂಥದ್ದು ಕೂಡ ಉಲ್ಲೇಖನೀಯ ಅಂಶ. ಅದನ್ನು ಮುಂದುವರಿಸಬೇಕು ಮತ್ತು ಅಧಿಕಾರಿಗಳಿಗೆ ಸರ್ಕಾರದ ವತಿಯಿಂದ ಜನಪ್ರತಿನಿಧಿಯ ವತಿಯಿಂದ ಅದಕ್ಕೆ ಬೆಂಬಲಗಳು ಮುಂದುವರಿಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಇನ್ನೂ ಬಹಳ ಪ್ರಧಾನವಾದ ಅಂಶ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಬೇಕಾಗಿರುವಂಥದ್ದು. ಇಲ್ಲಿ ಸೌಹಾರ್ದತೆಯನ್ನು ತರಲಿಕ್ಕೆ ಮಾಡಬೇಕಾದಂತ ಕೆಲಸ. ಶಿಕ್ಷಣ ಸಂಸ್ಥೆಗಳಲ್ಲಿ ಸಂವಿಧಾನದ ಅರಿವಿನ ಕಾರ್ಯಕ್ರಮಗಳನ್ನ ಜಿಲ್ಲಾಡಳಿತ ಸರ್ಕಾರ ಹಮ್ಮಿಕೊಳ್ಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ. ಮತ್ತು ಬೇರೆ ಬೇರೆ ಇಲಾಖೆಗಳು ಇಲ್ಲಿ ನಮ್ದು ಒಂದು 4-5 ಅಕಾಡೆಮಿಗಳಿದೆ. ತುಳು, ಬ್ಯಾರಿ, ಅರೆಭಾಷೆ, ಕೊಂಕಣಿ, ಈ ರೀತಿ ಬೇರೆ ಬೇರೆ ಅಕಾಡೆಮಿಗಳಿದೆ. ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ಪೀಠಗಳಿದೆ. ಇವುಗಳೆಲ್ಲವೂ ಸೇರ್ಕೊಂಡು ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಇವೆಲ್ಲ ಒಟ್ಟು ಸೇರ್ಕೊಂಡು ಜನರ ಮನದಲ್ಲಿ ಭಾವೈಕ್ಯತೆಯನ್ನು ಸೌಹಾರ್ದತೆಯನ್ನು ಬೆಳೆಸುವಂತ ಕಾರ್ಯಕ್ರಮಗಳನ್ನು, ಅದು ಕಲ್ಚರಲ್ ಕಾರ್ಯಕ್ರಮಗಳಿರ್ಬೋದು, ಶೈಕ್ಷಣಿಕ ಕಾರ್ಯಕ್ರಮಗಳಿರ್ಬೋದು, ಇವುಗಳನ್ನು ಕೂಡ ವ್ಯವಸ್ಥಿತವಾಗಿ ಅಕಾಡೆಮಿಗಳಿಗೆ ವಿಶೇಷವಾದಂತಹ ಟಾಸ್ಕ್ ಅನ್ನ ಸರ್ಕಾರ ಕೊಡಬೇಕು. ಅದಕ್ಕೆ ಬೇರೆ ಜಿಲ್ಲೆಗಳಿಗಿಂತ ವಿಶೇಷವಾದಂತಹ ಒಂದು ಯೋಜನೆಯನ್ನು ಕೂಡ ರಾಜ್ಯ ಸರ್ಕಾರ, ಗೃಹ ಸಚಿವರು ಕೂಡ ಇಲ್ಲೇ ಇದ್ದಾರೆ. ಕ್ಯಾಬಿನೆಟ್ ನಲ್ಲಿ ಅದನ್ನು ಚರ್ಚೆ ಮಾಡಿ ಆದರೂ ಸರಿ ಇಲ್ಲಿ ಒಂದು ಅಂತ ವಿಶೇಷ ಕಾರ್ಯಕ್ರಮವನ್ನು ಯೋಜಿಸಬೇಕು. ಅದರಿಂದಾಗಿ ಸೌಹಾರ್ದತೆಯನ್ನು ಬೆಳೆಸುವಂತದ್ದು ಮತ್ತು ಧರ್ಮಗಳ ಮಧ್ಯದ ಅಪನಂಬಿಕೆಯನ್ನು ದೂರ ಮಾಡುವಂತಹ ಕಾರ್ಯಕ್ರಮಗಳು. ಮತ್ತೆ ಇಲ್ಲೇನೋ ಏನಾಗಿದೆ ಅಂದ್ರೆ ಬೇರೆ ಈಗ ಬಹುಶಃ ಇತ್ತೀಚೆಗೆ ಪೊಲೀಸ್ ಕಮಿಷನರ್ ಅವರು ಮಾತಾಡಿದಂತ ಅನಿಸ್ತದೆ. ಮಕ್ಕಳು ನಮ್ಮ ಬೇರೆ ಬೇರೆ ಅವರದೇ ಆದಂತಹ ಧರ್ಮದ ಶಾಲೆಗಳಲ್ಲಿ ಕಲಿತಾ ಇದ್ದಾರೆ. ಅದನ್ನ ಈಗ ಒಟ್ಟಿಗೆ ಕಲಿಯಲಿ ಅನ್ನೋದಕ್ಕೆ ತಕ್ಷಣಕ್ಕೆ ಅಂತದ್ದು ಅಸಾಧ್ಯ. ಅದರಿಂದಾಗಿ ಬೇರೆ ಬೇರೆ ಶಾಲೆಗಳಲ್ಲಿ ಬರುವಂತಹ ಬೇರೆ ಬೇರೆ ಸಮುದಾಯದ ವಿದ್ಯಾರ್ಥಿಗಳು, ಧರ್ಮದ ವಿದ್ಯಾರ್ಥಿಗಳು ಒಟ್ಟಾಗಿ ಬೆಳೆಯುವಂತಹ ಕಾರ್ಯಕ್ರಮಗಳನ್ನು ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾಡಳಿತ ಹಮ್ಮಿಕೊಳ್ಳಬೇಕು. ಅವರು ಒಬ್ಬರೊಬ್ಬರನ್ನು ಅರಿಯುವಂತರು. ನಾನು ಸ್ವಲ್ಪ ಹೆಚ್ಚು ಮಾತಾಡಿದ್ರೆ ಕ್ಷಮಿಸಬೇಕು. ಯಾಕಂದ್ರೆ ನಾನು ಒಬ್ಬ ಬ್ಯಾರಿ ಮನೆ ಮಾತಿನವನು, ಮುಸ್ಲಿಂ ಸಮುದಾಯದಿಂದ ಬಂದ್ರೆ ಬ್ಯಾರಿ ಮನೆ ಮಾತಿನವನು. ನಾನು ಕನ್ನಡವನ್ನ ಶಾಲೆಯಲ್ಲಿ ಕಲಿತಿರುವಂತರು. ಆದ್ರೆ ತುಳು ಮಾತನ್ನು ನಾನು ಸಹಜವಾಗಿ ನನ್ನ ಮಾತೃಭಾಷೆ ಅಷ್ಟೇ ಸಹಜವಾಗಿ ಕಲ್ತೀನಿ. ನನ್ನ ಜೊತೆ ಇದ್ದಂತೆ ಬೇರೆ ಬೇರೆ ಹಿಂದೂ ಸಮುದಾಯದ ನನ್ನ ಸ್ನೇಹಿತರು ಕೂಡ, ಬಾಲ್ಯದ ಸ್ನೇಹಿತರು ಬ್ಯಾರಿ ಭಾಷೆಯನ್ನು ಕೂಡ ಸಹಜವಾಗಿ ಕಲ್ತಿದ್ದಾರೆ. ಅವರು ಕನ್ನಡವನ್ನ ಶಾಲೆಯಲ್ಲಿ ಕಲ್ತಿರುವಂತರು. ಆದ್ರೆ ಈಗ ನಮ್ಮ ನಂತರದ ತಲೆಮಾರು ಅವರಿಗೆ ಈಗ ಬಹುತೇಕ ಮುಸ್ಲಿಂ ಸಮುದಾಯದ, ಬ್ಯಾರಿ ಸಮುದಾಯದ ಮಕ್ಕಳಿಗೆ ತುಳು ಭಾಷೆ ಬರ್ತಾ ಇಲ್ಲ. ಕನ್ನಡ ಏನು ಇಂಗ್ಲಿಷ್ ಮೀಡಿಯಂ ಹೋದ್ರು ಕೂಡ ಕನ್ನಡವನ್ನು ಅಲ್ಪ ಸ್ವಲ್ಪ ಮಾತಾಡ್ತಾರೆ. ಹಿಂದೂ ವಿದ್ಯಾರ್ಥಿಗಳಿಗೆ, ತುಳು ವಿದ್ಯಾರ್ಥಿಗಳಿಗೂ ಅದೇ ರೀತಿಯಲ್ಲಿ ಬ್ಯಾರಿ ಭಾಷೆ ಈಗ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಇಂಥ ಗಂಭೀರವಾದಂತಹ ಒಂದು ಬಿಕ್ಕಟ್ಟನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಬೆಳೆಯುವಂತಹ ಕಾರ್ಯಕ್ರಮಗಳನ್ನ, ಸೌಲಭ್ಯತೆಯ ಕಾರ್ಯಕ್ರಮಗಳನ್ನ, ಸಂವಿಧಾನ ಮತ್ತು ಡೆಮಾಕ್ರಸಿ ಮತ್ತು ಸೆಕ್ಯುಲರಿಸಂ ಅಗತ್ಯವನ್ನು ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಮನದಟ್ಟು ಮಾಡುವಂತಹ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಯೋಜಿಸಬೇಕು. ಇನ್ನೊಂದು ಹಬ್ಬಗಳು ಬರ್ತಾ ಇದೆ. ಹಬ್ಬಗಳು ಬರುವಾಗ ಅಂತಹ ಕಾರ್ಯಕ್ರಮಗಳನ್ನು ಜಿಲ್ಲಾಡಳಿತವೆ ದೀಪಾವಳಿಗೆ ಸಂಬಂಧಪಟ್ಟದ್ದಿರ್ಬೋದು, ಅಷ್ಟಮಿಗೆ ಸಂಬಂಧಪಟ್ಟದ್ದಿರ್ಬೋದು, ಈದ್ಗಳಿಗೆ ಸಂಬಂಧಪಟ್ಟದ್ದಿರುವಂತಹದ್ದು, ಒಟ್ಟಿಗೆ ಬೆಳೆದಂತಹ ಕಾರ್ಯಕ್ರಮಗಳನ್ನ ನಮ್ಮ ಹತ್ರ ರೆಡಿಮೇಡ್ ಐಡಿಯಾಗಳಿಲ್ಲ, ಸ್ವಲ್ಪ ಐಡಿಯಾ ಮಾಡಿಕೊಂಡು ಮಾಡಿದ್ರು. ಈಗಂದ್ರೆ ಈದ್ ಮಿಲಾದಿಗೆ ಹಿಂದೂ ಸಮುದಾಯದವರು ಸರ್ಬತ್ಗಳನ್ನು ಕೊಡ್ತಾರೆ, ಗಣಪತಿ ಮೆರವಣಿಗೆಗೆ ಮುಸ್ಲಿಂ ಸಮುದಾಯದವರು ಸರ್ಬತ್ತು ಸಿಹಿಗಳನ್ನು ಕೊಡ್ತಾರೆ. ಅದೇ ಒಂದು ಬಹಳ ಒಂದು ಓಎಸ್ಎಸ್ ತರ ಕಾಣುವಂತ ಸ್ಥಿತಿ ನಮ್ಮ ಜಿಲ್ಲೆಯಲ್ಲಿರುವಾಗ ಹಬ್ಬಗಳನ್ನ ಒಟ್ಟಾಗಿ ಸೌಹಾರ್ದದ ಹಬ್ಬಗಳನ್ನು ಆಚರಿಸುವ ನಿಟ್ಟಿನಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅಂತ ಒತ್ತಾಯ ಮಾಡುವ ಜೊತೆಯಲ್ಲಿ ಮತ್ತೆ ಇನ್ನೊಂದು ಬಹಳ ಪ್ರಧಾನವಾಗಿ ದ್ವೇಷ ಭಾಷಣ ಮಾಡುವವರು, ಒಂದೇ ಸರ್ ದ್ವೇಷ ಭಾಷಣ ಮಾಡುವವರು ಮತ್ತು ಮತಿ ಹಿಂಸೆ ಮಾಡುವವರು ಯಾರು, ಅವರಿಗೆ ನ್ಯಾಯಾಲಯದಲ್ಲಿ ರಿಲೀಫ್ ಸಿಗದ ರೀತಿಯಲ್ಲಿ ಅತ್ಯಂತ ಎಚ್ಚರದಿಂದ ಸರ್ಕಾರ ನ್ಯಾಯಾಲಯದಲ್ಲೂ ಕೂಡ ಆ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಒತ್ತಾಯವನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸಿ ನಮಸ್ಕಾರ. ಇಲ್ಲಿ ಬಡತನ ಇದೆ. ಇನ್ನು ಕೂಡ ಈ ಬಡತನ ನಿರ್ಮೂಲನೆ ಆದ್ರೆ ಸಾಮಾನ್ಯ ವರ್ಗದ ಎಲ್ಲ ಜಾತಿಯ ಮಕ್ಕಳಿಗೆ ಅವರವರ ಉದ್ಯೋಗ ಇರುತ್ತೆ. ಈ ಘಟನೆಗೆ ಬರಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಇವಾಗ ಎಲ್ಲ ಶ್ರೀಮಂತ ಮಕ್ಕಳು ಎಲ್ಲಿ ಬೀದಿಯಲ್ಲಿ ಗಲಾಟೆ ದಂಗೆ ಗಿಂಬೆ ಏನು ಮಾಡ್ತಾ ಇಲ್ಲ. ನಮ್ಮಂತ ಬಡವರ ಮಕ್ಕಳು, ಎಸ್ಸಿಗಳಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ಓಬಿಸಿಗಳು, ಹಿಂದುಳಿದ ಮಕ್ಕಳಿಗೆ ಇಲ್ಲಿ ಶಿಕ್ಷಣದ ವ್ಯವಸ್ಥೆ ಮತ್ತೆ ಉದ್ಯೋಗದ ವ್ಯವಸ್ಥೆ ಸೃಷ್ಟಿ ಮಾಡಬೇಕು. ನಮ್ಮ ಇಂಡಸ್ಟ್ರಿಯಲ್ಲಿ ಸರ್ಕಾರಿ ಇಂಡಸ್ಟ್ರಿಗಳೆಲ್ಲ ತಾವು ರೆಡಿ ಮಾಡಬೇಕು.
ಎಲ್ಲ ಯುವಕರಿಗೆ ಯುವತಿಯರಿಗೆ ಒಂದು ಜವಾಬ್ದಾರಿ ಸಿಗುತ್ತೆ. ಆವಾಗ ಬೀದಿಗೆ ಇರುವಂಥದ್ದು ಯಾರ ಬಚಾವಣೆಯನ್ನ ತಿಳಿದುಕೊಳ್ಳುವಂಥದ್ದು ಬರಲ್ಲ. ಅವರಿಗೆ ಏನು ಜವಾಬ್ದಾರಿ ಇರುತ್ತೆ ಅಂತೇಳಿ ನನ್ನೊಂದು ಅಭಿಪ್ರಾಯ. ಈಗ ನಮ್ಮ ಯುನಿವರ್ಸಿಟಿ ಸಾಹೇಬರು ಮಾತಾಡಿದ್ರು, ನನಗೆ 55 ವರ್ಷ ಪ್ರಾಯ. ನನ್ನ ಬಾಲ್ಯದಲ್ಲಿ ನಮ್ಮ ಪೌಳಿ ರಾಜರಾಜೇಶ್ವರಿ ದೇವಸ್ಥಾನ ನಮಗೆಲ್ಲರಿಗೂ ಗೊತ್ತಿದ್ದಂಥ ಸಂಗತಿ. ಅಲ್ಲಿ ಒಂದು 5 ದಿನದ ಚೆಂಡು ಒಂದು ದಿನದಿಂದ ಸ್ಟಾರ್ಟ್ ಆದ 5ನೇ ದಿನಕ್ಕೆ. ಆ ಸಂದರ್ಭದಲ್ಲಿ ನಾನೊಬ್ಬ ಪರಿಶಿಷ್ಟರಾಗಿ ನಮ್ಮ ಸಮುದಾಯ ಚೆಂಡಿನ ಆ ಗದ್ದೆಗೆ ಇಳಿಯುವಂತ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಚೆಂಡು ಆ ಗದ್ದೆಯಲ್ಲಿ ಇರುವಾಗ ಆ ಗದ್ದೆಯಲ್ಲಿ ಚೆಂಡನ್ನ ದೇವಸ್ಥಾನದ ಅರ್ಚಕರು ತಂದಿರ್ತಾರೆ. ಇಲ್ಲಿ ನಮ್ಮ ಇದ್ದಾರೆ ನಾಯಕರೆಲ್ಲ, ನಮ್ಮ ನಾಯಕರು, ನಾವು ಪಳನಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದೆವು. ಆ ಸಂದರ್ಭದಲ್ಲಿ ತೋಮಶ್ರೀ ಚೆಂಡು ಆಟ ಆಡಿದ್ದಾರೆ, ಇಸ್ಮಾಯಿಲ್ ದಾರಿ ಅವರು ಕೂಡ ಚೆಂಡು ಆಟ ಆಡಿದ್ದಾರೆ. ಈ ವಿಷಯ ಆ ಸೌಲಭ್ಯತೆ ಆಗಿನಿಂದ ಎಲ್ಲಿಗೆ ನಮಗೆ ಆಡಳಿತ ವ್ಯವಸ್ಥೆಗೆ ಮಾತ್ರ ಗೊತ್ತಿರಬೇಕು. ನಾನಿಷ್ಟೇ ತಮ್ಮಲ್ಲಿ ಮನವಿ ಮಾಡೋದು, ಇಂಡಸ್ಟ್ರಿಯಲ್ ಓಪನ್ ಮಾಡಬೇಕು, ನಮ್ಮ ಬಡ ಮಕ್ಕಳಿಗೆ ಉದ್ಯೋಗ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. DSSನ ಹಿರಿಯ ಮುಖಂಡ ಮತ್ತು ಈ ಜಿಲ್ಲೆಯಲ್ಲಿ 1980ರಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಸಂಘಟನೆಯನ್ನ ಆಗಿದೆ, ಏರ್ಪೋರ್ಟ್ ಆಗಿದೆ, ಎಲ್ಲ ರೀತಿಯ ಕಂಪ್ಯೂಟರ್ ರೈಲ್ವೆ ಆಗಿದೆ, ಒಳ್ಳೆ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಅಂಥದ್ರಲ್ಲಿ ಇವತ್ತು ಜೊತೆಗೆ ಇಲ್ಲಿ 40 ಶಿಕ್ಷಣ ಸಂಸ್ಥೆಗಳಿದೆ, ಎಲ್ಲ ರೀತಿಯ ಒಂದು ವ್ಯವಸ್ಥೆ ಇದೆ. ಆದರೆ ಇಲ್ಲಿ ಸಾಮರಸ್ಯಕ್ಕೆ ಧಕ್ಕೆಯಾಗಿದೆ. ನಾವೀಗ ಎಲ್ಲರೂ ಯಾವುದರ ಅಡಿಯಲ್ಲಿ ಸೇರಿದ್ದೇವೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಒಂದು ವಿಶ್ವಶ್ರೇಷ್ಠ ಸಂವಿಧಾನದ ಅಡಿಯಲ್ಲಿ ಸೇರಿದ್ದೇವೆ. ಯಾವುದು? ಧರ್ಮ ನಿರಾಪೇಕ್ಷಿತ ಮತ್ತು ಜಾತ್ಯತೀತ ಸಂಘಟನೆಯಲ್ಲಿ ಸೇರಿದ್ದೇವೆ. ಇಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರು ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಜೈನರಿದ್ದಾರೆ. ಅಂತ ಸ್ಥಿತಿಯಲ್ಲಿ ನಾವು ಈ ದೇಶದ ಸಂವಿಧಾನವನ್ನು ಉಳಿಸುವ ಕಡೆ ಮೊದಲು ಗಮನ ಹರಿಸಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ ವಿಶ್ವಶ್ರೇಷ್ಠ ಸಂವಿಧಾನ. ಎಲ್ಲರಿಗೂ ಸಮಾನತೆ ಇದೆ, ಸ್ವಾತಂತ್ರ್ಯ ಇದೆ, ಸಮಾನತೆ ಇದೆ, ಸಹೋದರತೆ ಇದೆ. ಇವತ್ತು ಅದಕ್ಕೆ ಧಕ್ಕೆ ಪಾತಾಗಿ ಕೊಡ್ಕೊಳ್ಬೇಕು. ಮತ್ತೊಂದು ನಾವು ಒಂದೆರಡು ಮುಗಿಸ್ತೇನೆ. ಈ ಜಿಲ್ಲೆಯ ಇತಿಹಾಸದ ಕಡೆ ನಾವು ಗಮನಿಸಿದರೆ, ಈ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 12% ಲಿಟ್ರಸಿ ಸ್ವಾತಂತ್ರ್ಯ ಪೂರ್ವದಲ್ಲಿ, ಇವತ್ತು 76-78% ಇದೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1848ರಲ್ಲಿ ಈ ಜರ್ಮನಿಯಿಂದ ಬಂದ ಕ್ರಿಶ್ಚಿಯನ್ ಮಿಷನರಿಗಳಿದ್ದಾರಲ್ಲ, ಅವರು ಸ್ಕೂಲ್ಗಳನ್ನು ಪ್ರಾರಂಭಿಸುವ ಮೂಲಕ ಯಾರಿಗೆ ಸಿಕ್ಕಿದ್ದು? ಇನ್ನೂರು ವರ್ಗದ ವಿದ್ಯಾಭ್ಯಾಸ ಸಿಕ್ಕಿದ್ದು. 1890ರಲ್ಲಿ ಇವರು ಕುಲ್ಮೂರು ರಂಗರಾಯರು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡುವ ಮೂಲಕ SC STಗೆ ವಿದ್ಯಾಭ್ಯಾಸ ಸಿಕ್ಕಿದ್ದು. ಈ ಹೊತ್ತಿನ ನಮ್ಮ ಯುವಕರಿಗೆ ನಮ್ಮ ಪೂರ್ವಜರು ಯಾಕೆ ಓದಲಿಲ್ಲ, ಅವರಿಗೆ ಯಾರಿಂದ ಈ ಥರ ಅಡ್ಡಿಯಾಗಿದೆ ಒಂದು ವಿಷಯ ಗೊತ್ತಿಲ್ಲ. ಇದನ್ನು ಈಗಿನ ಯುವಕರಿಗೆ ಅದನ್ನು ಅವರು ಮನವರಿಕೆ ಆಗಬೇಕಾಗುತ್ತೆ. ಆ ಮನವರಿಕೆ ಆದಾಗ ಅವರು ಇಂಥ ಚಟುವಟಿಕೆಗಳಿಂದ ಕೋಮು ಚಟುವಟಿಕೆ ಹೊರಸರಿತಾರೆ. ಇದು ನಾನು ಹೇಳುವಂಥದ್ದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ಸಂವಾದ ಸಭೆಯನ್ನು ಮಾಡಿದ್ದೀನಿ. ಜೊತೆಗೊಂದು ಹೇಳ್ತೇನೆ, ಈಗ ನಾವು ಈ ಜಿಲ್ಲೆಯಲ್ಲಿ ಈಗ 2 ದಕ್ಷ ಅಧಿಕಾರಿಗಳು ಬಂದಿದ್ದಾರೆ, ಕಮಿಷನರ್ ಬಂದಿದ್ದಾರೆ. ಇದೊಂದು ತಾತ್ಕಾಲಿಕ ಉಪಶಮನ ಆಗಬಹುದು. ಇದರ ಮೂಲ ಎಲ್ಲಿದೆ ಅಂತ ಅದನ್ನು ಪತ್ತೆ ಹಚ್ಚಿ ಅದು ಮುಂದಕ್ಕೆ ಈ ರೀತಿಯ ಒಂದು ಕೋಮು ಸೌಹಾರ್ದತೆಗೆ ಧಕ್ಕೆಯಾದಂತ ನೋಡುವ ಸ್ಥಿತಿಯಲ್ಲಿ ನಾವು ಗೃಹ ಸಚಿವರಾದಂಥ ಗೃಹ ಸಚಿವರು, ಉಸ್ತುವಾರಿ ಸಚಿವರು ಮತ್ತೆ ನಮ್ಮ ನುಡಿಗಾರರಿದ್ದಾರೆ, ಅವರು ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ನಮಸ್ಕಾರ. Okay. Chamber acknowledges the positive steps taken by the administration, including this very event, sir. Unfortunately, sir, the issue with Mangalore is that positive things about Mangalore is not showcased regularly. However, negative issues are amplified. Especially this is the case with social media. Of late, many companies have set up in this twin district of Mangalore and Udupi. Around 250 IT companies are there, 200 startups are there. Our Honorable MP has started his Back to Uru campaign, as well as state government has initiated the Beyond Bengaluru campaign, which is gaining momentum. And for a context, on the economic front, if you see the GDP of Mangaluru is higher than compared to most of the cities in UP, barring Noida. So the Mangalore GDP is that high. So what we feel is people in the higher echelon of the society, such as
leaders of education institutions, hospital owners, civil society, education leaders, interfaith groups needs to be sensitized on this issue, and the potential of mangrove needs to be known. So we also request the administration to bring further projects and development in such, so that there will be an equitable access to opportunities, sir, and which will naturally bring about a decline in the communal divide, as well as there will be more interdependence. Thank you for the opportunity. ಓಕೆ, ಹೈದರಾಬಾದ್ ಲಾಸ್ಟ್. ಆಮೇಲೆ ನಮಸ್ಕಾರ. ಬಹಳಷ್ಟು ವಿಚಾರಗಳ ಸಂವಾದ ಸಭೆಗೆ ಇಂಥ ವಿಚಾರಗಳನ್ನು ತುಂಬ ಕೇಳಿದ್ದೇವೆ. ಇದಕ್ಕೆ ಸೊಲ್ಯೂಷನ್ ಏನಂತ ಹೇಳಿ 40 ವರ್ಷದಿಂದಲೂ ಎಲ್ಲರೂ ಹೇಳ್ತೇವೆ, ಎಲ್ಲರೂ ಭಾಷಣ ಮಾಡ್ತಾರೆ. ಆದರೆ ಇದಕ್ಕೆ ಸೊಲ್ಯೂಷನ್ ಹೇಗೆ ಎಂಬುದನ್ನು ಕಂಡುಕೊಳ್ಳುವಂಥ ವಿಚಾರವನ್ನು ನಾವು ಮಾಡಬೇಕಾಗಿದೆ. ಆಗಿದ್ದು ಹಾಗೆ ಹೋಗಿದೆ. ಇನ್ನು ಮುಂದಕ್ಕೆ ಏನಾಗಬೇಕು ಎಂಬುದನ್ನು ಮಾತ್ರ ನೋಡ್ಕೊಳ್ಬೇಕು. ನಾನು ಕಳೆದ ಸಲ ನಮ್ಮ ಮೈನಾರಿಟಿ ಕಮಿಷನ್ ಬಂದಾಗ ನಾನು ನನ್ನ ಅಭಿಪ್ರಾಯ ಹೇಳಿದೆ. ಅವರೊಂದು ಸಭೆ ಕರೆದಿದ್ರು. ಆಗ ನಾನು ಹೇಳಿದೆ, ಈ ಪ್ರತಿಯೊಂದು ಗ್ರಾಮದಲ್ಲಿ ಆ ಗ್ರಾಮ ಪಂಚಾಯತಿಯ ವತಿಯಿಂದ 10 ಜನರನ್ನು ಒಂದು ಶಾಂತಿ ಸಮಿತಿಯ ಮಾಡಬೇಕು. ಅದು ನಾವು ಮಾಡಿದ್ರೆ ಸಾಕಾಗದು, ಅದು ಸರ್ಕಾರದ ವತಿಯಿಂದ ನೀವು ಸುತ್ತಲಗೊಳಿಸಬೇಕು. ಇದನ್ನು ನೀವು ಸರ್ಕಾರಕ್ಕೆ ಗಮನಕ್ಕೆ ತರಬೇಕಂತ ನಾನು ಹೇಳಿದೆ. ಇದರಿಂದ ಗ್ರಾಮಗಳಲ್ಲಿ ಒಂದು 10 ಮಂದಿ ಆದರೂ ಒಂದು 5 ಜನ ಹಿಂದೂಗಳು, 3 ಜನ ಮುಸಲ್ಮಾನರು, 2 ಜನ ಕ್ರಿಶ್ಚಿಯನ್ರೆಲ್ಲ ಸೇರಿಕೊಂಡು ಒಂದು ಬೆಂಬಲ ಇಟ್ಟುಕೊಂಡ್ರೆ ಅಲ್ಲಿ ಆ ಗ್ರಾಮದಲ್ಲಿ ಶಾಂತಿ ನೆಲೆಸ್ತದೆ. ಆ ಗ್ರಾಮದಿಂದ ಶಾಂತಿ ನೆಲೆಸಿದ್ರೆ ಜಿಲ್ಲೆಯಲ್ಲಿ ಶಾಂತಿ ನೆಲೆಸ್ತದೆ. ಈಗ ತಕ್ಷಣ ನಿಮ್ಮಲ್ಲಿ ನಾನು ವಿನಂತಿ ಮಾಡೋದಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಗಾದರೂ ಬೇರೆ ಎಲ್ಲ ಕಡೆಗಳಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಪಂಚಾಯತಿಗಳಿಗೆ ಅಲ್ಲಿಯ ಒಂದು 10 ಮಂದಿಯನ್ನು ಶಾಂತಿ ಸಮಿತಿ ಮೆಂಬರ್, ಪೊಲೀಸ್ ಸ್ಟೇಷನ್ ಅಲ್ಲಿ ಶಾಂತಿ ಸಮಿತಿ ಅವಶ್ಯಕತೆ ಇಲ್ಲ, ಅವರು ಸರಿಯಾದ ಕಾರ್ಯನಿರ್ವಹಿಸ್ತಾರೆ. ಅವರ ಬಗ್ಗೆ ಅವರು ಶಾಂತಿ ಸಮಿತಿ ಮಾಡ್ತಾರೆ. ಯಾವಾಗ ಬೆಳಕು ಬರುವಾಗ ಶಾಂತಿ ಸಮಿತಿ ಬರುತ್ತದೆ. ಭಾಷಣ ಮಾಡುವ ಲಾರಿ ಕಟ್ಟಡ ಭಾಷಣ ಮಾಡುವ ಪ್ರಯೋಜನ ಇಲ್ಲ. ಇದರಿಂದ ಯಾವ ಪ್ರಯೋಜನವೂ ಇಷ್ಟುವರೆಗೆ 40 ವರ್ಷದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಿಗಲಿಲ್ಲ. ಮನದಾರ ನಮ್ಮ ಸ್ಪೀಕರ್ ಅವರು ನಮ್ಮ ಮುಖಂಡರನ್ನೆಲ್ಲ ಕರೆದು ತುಂಬಾ ತಿಳಿ ಹೇಳಿದ್ದಾರೆ. ನಾವು ನಮ್ಮ ಸ್ಪೀಕರ್ ಕಾದರ್ ಅವರು, ನಾವೊಂದು ಧಾರ್ಮಿಕ ಸಂಘದಲ್ಲಿರುವಾಗ ಅವರು ತಿಳಿ ಹೇಳಿದ್ದಾರೆ. ಸ್ಪೀಕರ್ ಇಂಡಿಯಾ ಸ್ಪೀಕರ್ ಇಲ್ಲ, ಅಲ್ಲ ಇಲ್ಲ, ಅವರು ಹೇಳಿದ್ದಾರೆ ನಮ್ಮ ಮುಖಂಡರನ್ನೆಲ್ಲ ಕರೆದು, ನೀವು ಎಲ್ಲರೂ ಸ್ವಾಮಿ ಮತ್ತೆ ಫಾದರ್ಗಳ ಒಟ್ಟಿಗೆ ನೀವು ಮುಖಂಡರು ಇರಬೇಕು, ನೀವು ಎದುರು ಬಂದರೆ ನಾವೆಲ್ಲ ಒಟ್ಟಾಗ್ತೇವೆ ಎಂಬುದ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಅವರು ಇದೆಲ್ಲ ಒಳ್ಳೆಯ ಸಂದೇಶಗಳು. ನಾಳೆ 14, 15, 16ನೇ ತಾರೀಕಿಗೆ 3 ದಿನ ನಾವು ಉಡುಪಿಯಿಂದ ಕುಂದಾಪುರದಿಂದ ಸುಳ್ಯ ತನಕ ನಾವು ಜಾಥಾ ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ನಾಲ್ಕೈದು ಸ್ವಾಮಿಗಳನ್ನು ನಾವೆಲ್ಲ ಕೇಳ್ಕೊಂಡಿದ್ದೇವೆ. ಸ್ವಾಮಿಗಳು ಮತ್ತು ಮುಲ್ಲಗಳು ಮತ್ತು ಫಾದರ್ಗಳು ಎದುರು ನಿಂತು ಕೈ ಇಟ್ಕೊಂಡು ಎಲ್ಲ ಕೆಲವು ಟೌನ್ಗಳಲ್ಲಿ ಹೋಗಿ ನಡ್ಕೊಂಡು ಹೋಗ್ಬಿಟ್ಟು ಒಂದೊಂದು ಸಲ ಈ ರೀತಿಯ ಒಂದು ಬಂದ್ಬಿಟ್ರೆ, ಅವೇರ್ನೆಸ್ ಬಂದ್ಬಿಟ್ರೆ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಅದಷ್ಟು ಕಮ್ಮಿ ಆದ ಸಭೆಯಲ್ಲಿ, ಶಾಂತಿ ಸಭೆಯಲ್ಲಿ ವಾಸ್ತವ ಸಮಸ್ಯೆಗಳೇನು ಅನ್ನುವಂಥದ್ದನ್ನು ಇಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು ಅರ್ಥ ಮಾಡ್ತಾರೆ. ವಾಸ್ತವ ಸಮಸ್ಯೆಯನ್ನು ಬಿಟ್ಟು ನಾನು ಹೇಳ್ತೇನೆ ಅಂತೇಳಿ ಯಾರು ತಪ್ಪು ತಿಳ್ಕೊಳ್ಬೇಡಿ, ನನ್ನ ಸಬ್ಜೆಕ್ಟಿಗೆ ಬರ್ತೇನೆ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು ನಾವು ಯಾವುದೋ ಕಾರ್ಯಕ್ರಮದಲ್ಲಿ ಸವಲತ್ತು ಕೊಟ್ವಿ, ಇನ್ಯಾವುದೋ ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಕ್ರಿಕೆಟ್ ಆಡಿದ್ದೀವಿ ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಸವಲತ್ತು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಇದು ವಾಸ್ತವ ಅಲ್ಲ. ವಾಸ್ತವ ಏನು ಎನ್ನುವಂಥದ್ದನ್ನು ಅರ್ಥಕೊಂಡ್ರೆ ಮಾತ್ರ ಈ ಜಿಲ್ಲೆಯಲ್ಲಿ ಸೌಹಾರ್ದತೆಯನ್ನು ನೆಲೆಸಲಿಕ್ಕೆ ಸಾಧ್ಯ ಇರ್ತಕ್ಕಂಥ. ನಾನು ಜನಪ್ರತಿನಿಧಿಯಾಗಿ ಮಾತಾಡೋದರ ಜೊತೆಗೆ ನಾನು ಹಿಂದೂವಾಗಿಯೂ ಮಾತಾಡಬೇಕಾದಂಥ ವ್ಯವಸ್ಥೆಯನ್ನು ನಾನು ಅಭಿವೃದ್ಧಿಪಡಿಸಿಕೊಂಡೆ. ಇನ್ನೊಂದು ಸಮುದಾಯದ ಜನಪ್ರತಿನಿಧಿಯ ಜೊತೆಗೆ ಅವರ ಸಮಾಜವನ್ನು ಸಹ ಪ್ರತಿನಿಧಿಸಿದ್ರೆ ಮಾತ್ರ ಸೌಹಾರ್ದತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಈ ಜಿಲ್ಲೆಯಲ್ಲಿ. ಈಗಾಗಲೇ ಅನೇಕ ಜನ ಮಾತಾಡಿದರು, ಈ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಮಾತಾಡಿದರು. ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವು ಮಕ್ಕಳಿಗೆ ಕೋಮು ಸೌಹಾರ್ದತೆಯ ಬಗ್ಗೆ ಶಿಕ್ಷಣವನ್ನು ಕೊಡಬೇಕೆನ್ನುವಂಥದ್ದನ್ನು ಹೇಳಿದರು. ನಾನು ಹೇಳ್ತೇನೆ, ಶಿಕ್ಷಣ ಒಂದು ಭಾಗ. ಮೂಲಭೂತವಾಗಿ ನಮ್ಮ ಮನೆಯಲ್ಲಿ ಸೌಹಾರ್ದತೆಯ ಬಗ್ಗೆ, ನಮ್ಮ ಪ್ರಾರ್ಥನಾ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ, ಮದರಸಗಳಲ್ಲಿ ನಾವು ಈ ಶಿಕ್ಷಣ ಕೊಡ್ತಾ ಇದ್ದೀವಿ. ರಾಷ್ಟ್ರಭಕ್ತಿಯ ಶಿಕ್ಷಣವನ್ನು, ಸೌಹಾರ್ದತೆಯ ಶಿಕ್ಷಣವನ್ನು ಹಿಂದೂ ಸಮಾಜ ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ಕೊಟ್ಟರೆ ಸೌಹಾರ್ದತೆ ಸೃಷ್ಟಿ ಆಗ್ತದೆ. ಮುಸಲ್ಮಾನ ಸಮಾಜ ಮದರಸಗಳಲ್ಲಿ ಕೋಮು ಸೌಹಾರ್ದತೆಯನ್ನು, ಮನೆಗಳಲ್ಲಿ ಕೋಮು ಸೌಹಾರ್ದತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ರೆ ಆ ಮಕ್ಕಳು
ಕೋಮು ಸೌಹಾರ್ದತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿ ಸಮಾಜದಲ್ಲಿ ನಿರ್ಮಾಣ ಆಗ್ತದೆ. ಇದರ ಬಗ್ಗೆ ನಾವಿಲ್ಲಿ ಎಲ್ಲರೂ ಚಿಂತನೆ ಮಾಡಬೇಕು. ನಮ್ಮ ಮಕ್ಕಳಿಗೆ ನಾವು ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಮದರಸಗಳಲ್ಲಿ ಯಾವ ಶಿಕ್ಷಣ ಕೊಡ್ತಾ ಇದ್ದೇವೆ, ಅಥವಾ ಚರ್ಚ್ಗಳಲ್ಲಿ ಯಾವ ಶಿಕ್ಷಣ ಕೊಡ್ತಾ ಇದ್ದೇವೆ, ಇದನ್ನು ನಾವು ಮೊದಲು ಬೇಸಿಕ್ ಫೌಂಡೇಶನ್ ಈ ಶಿಕ್ಷಣದಲ್ಲಿ ನಾವು ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆಯಾ, ಇದನ್ನು ನಾವು ಎಲ್ಲರೂ ಅರ್ಥಕೊಂಡ್ರೆ ಕೋಮು ಸೌಹಾರ್ದತೆಯನ್ನು ಈ ಜಿಲ್ಲೆಯಲ್ಲಿ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಜಿಲ್ಲೆಯಲ್ಲಿ ಯಾವಾಗ ಕೋಮು ಭಾವನೆಗಳು ಪ್ರಚೋದನೆ ಆಗಿದೆ ಅಂತ ಹೇಳಿದ್ರೆ, ಈ ಜಿಲ್ಲೆಯ ಬಹುಸಂಖ್ಯಾತ ಹಿಂದೂ ಸಮಾಜ ಆರಾಧನೆ ಮಾಡಿಕೊಂಡು ಬರತಕ್ಕಂಥ ಗೋ ಹತ್ಯೆಗಳು ಮತ್ತು ಗೋ ಕಳ್ಳ ಸಾಗಾಣಿಕೆಗಳು ನಡೆದಂತಹ ಸಂದರ್ಭದಲ್ಲಿ ಕೋಮು ಸಂಘರ್ಷಗಳು ನಡೆದಿದೆ. ಇದನ್ನು ಪ್ರಿವೆಂಟಿವ್ ಆಕ್ಷನ್ ತಗೊಳ್ಳುವಂತಹ ದೃಷ್ಟಿಯಲ್ಲಿ ಇಲಾಖೆಗಳು, ಸರ್ಕಾರ ಸೂಕ್ತ ಕ್ರಮ ವಹಿಸಿದ್ರೆ ತುಂಬಾ ಕೋಮು ಗಲಭೆಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಈ ಜಿಲ್ಲೆಯ ಹಿಂದೂ ಸಮಾಜದ ತರುಣಿಯರು ಲವ್ನ ಹೆಸರಿನಲ್ಲಿ ಇವತ್ತು ಅನ್ಯಮತೀಯರು ಲವ್ನ ಹೆಸರಿನಲ್ಲಿ ಅವರ ಕೌಟುಂಬಿಕ ವಿಚಾರಕ್ಕೆ ಕೈ ಹಾಕಿದಾಗ ಇವತ್ತು ಕೋಮು ಸಂಘರ್ಷಗಳು ಈ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ಅಕ್ರಮವಾಗಿರ್ತಕ್ಕಂಥ ಅನೇಕ ಚಟುವಟಿಕೆಗಳು ಕೋಮು ದೇಶಕ್ಕೆ ಸಂಘರ್ಷಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಉದಾಹರಣೆಗೆ ಅಕ್ರಮ ಮರಳುಗಾರಿಕೆ ಇರ್ಬೋದು, ಅಥವಾ ಈ ರೀತಿಯ ಅಕ್ರಮ ವ್ಯವಸ್ಥೆಗಳು. ಅದರ ಜೊತೆಗೆ ಈ ಜಿಲ್ಲೆಯಲ್ಲಿ ವ್ಯಾಪಕವಾಗಿರ್ತಕ್ಕಂಥದ್ದು ಮಾಫಿಯಾಗಳು, ಅದು ಡ್ರಗ್ಸ್ ಇರ್ಬೋದು, ಅಫೀಮ್ ಇರ್ಬೋದು, ಈ ರೀತಿಯ ಮಾದಕ ವಸ್ತುಗಳ ನಿಯಂತ್ರಣಗಳನ್ನು ಮಾಡುವಂತಹ ದೃಷ್ಟಿಯಲ್ಲಿ ನಾವು ಬೇಸಿಕ್ ಆಗಿ ಸರ್ಕಾರ ಮತ್ತು ಇಲಾಖೆ ಯೋಚನೆ ಮಾಡಿದ್ರೆ ಪ್ರಾಯಶಃ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಇದು ನಂದೊಂದು ಅಭಿಪ್ರಾಯ. ಪ್ರಾಯಶಃ ಇವತ್ತು ನಾನು ಹೇಳ್ತೇನೆ, ಇವತ್ತು ನಾವು ಜನಪ್ರತಿನಿಧಿಗಳು ಇಲ್ಲಿ ಕೂತಿದ್ದೇವೆ. ನಾವು ಒಂದು ಕ್ಷೇತ್ರವನ್ನು ಹೇಗೆ ಪ್ರತಿನಿಧಿಸ್ತೇವೋ ಹಾಗೆ ನಾವು ನಮ್ಮನ್ನು ಬೆಳೆಸಿರ್ತಕ್ಕಂಥ ನಮ್ಮ ಸೈದ್ಧಾಂತಿಕ ವಿಚಾರವನ್ನು ಸಹ ನಾವು ಉಳಿಸಬೇಕಾದಂತ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನಮ್ಮ ಬದ್ಧತೆ, ಅದು ನಮ್ಮ ಬದ್ಧತೆ. ಇವತ್ತು ಮೊನ್ನೆ ಒಂದು ಘಟನೆ ನಡೆಯಿತು ಇಲ್ಲಿ, ಈ ಜಿಲ್ಲೆಯಲ್ಲಿ 2-3 ಘಟನೆಗಳು ನಡೆಯಿತು. ಇಲಾಖೆಯ ಒಂದು ಕಾನೂನು ಕ್ರಮ ಹಿಂದೂ ಸಮಾಜಕ್ಕೆ ತುಂಬಾ ಆಘಾತವನ್ನು ತಂದಿತ್ತು. ಪುತ್ತೂರಿನಲ್ಲಿರ್ತಕ್ಕಂಥ ಒಬ್ಬ ವಿಶ್ವ ಹಿಂದೂ ಪರಿಷತ್ನ ಹಿರಿಯರ ಮನೆಗೆ ರಾತ್ರಿ 1 ಗಂಟೆಗೆ ಹೋಗಿ ಪೊಲೀಸ್ನವರು ಫೋಟೋ ತೆಗಿತಾರೆ ಅಂತ ಹೇಳಿದ್ರೆ, ಜನಪ್ರತಿನಿಧಿಯಾಗಿ ಹಿಂದೂ ಸಮಾಜ ನನ್ನ ಹತ್ರ ಕೇಳುತ್ತದೆ, ನಮ್ಮೆಲ್ಲರ ಹತ್ರ ಕೇಳುತ್ತದೆ. ಯಾವುದೇ ಒಂದು ಅಪರಾಧ ಪ್ರಕರಣದಲ್ಲಿ ಇಲ್ಲದಂತಹ ವ್ಯಕ್ತಿಯ ಮನೆಗೆ, ನಾ ಸೀತಾರಾಮ್ ಎನ್ನುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮನೆಗೆ ರಾತ್ರಿ 2 ಗಂಟೆಗೆ ಹೋಗಿ ಪೊಲೀಸ್ ಇಲಾಖೆ ಫೋಟೋ ತೆಗೆದ್ರೆ ಸಮಾಜ ನಮ್ಮ ಹತ್ರ ಕೇಳ್ತದೆ. ನೀವು ಇಲಾಖೆ ಮತ್ತು ಸರ್ಕಾರ ಇದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ವಿಫಲ ಆದರೆ ಸಮಾಜವನ್ನು ನಾವು ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆವಾಗ ಜನಪ್ರತಿನಿಧಿಗಳು ಇರ್ಬೋದು ಅಥವಾ ಸಂಘಟನೆ ಇರ್ಬೋದು, ನಾವು ಬೀದಿಗಿಳಿದಿರ್ತಕ್ಕ ಹೋರಾಟವನ್ನು ಮಾಡಬೇಕಾದಂತ ಅನಿವಾರ್ಯತೆಗಳು ಬರ್ತದೆ. ಇವತ್ತು ಎಲ್ಲರ ಬಾಯಲ್ಲಿ ನಾನು ಕೇಳ್ಕೊಂಡೆ, ಕೋಮು ಭಾವನೆಯನ್ನು ಪ್ರಚೋದಿಸತಕ್ಕಂಥ ಭಾಷಣಗಳು ನಡೆದ ಕಾರಣಕ್ಕೋಸ್ಕರ ಇವತ್ತು ಈ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ನಡೀತಾ ಇದೆ ಅಂತ ಹೇಳಿ ಒಂದು ವಿಚಾರ ನೆನಪಿಟ್ಕೊಳ್ಬೇಕು. ನಾವು ಯಾವತ್ತೂ ಹೇಳ್ತೇವೆ ಬುದ್ಧಿವಂತರ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ ದಕ್ಷಿಣ ಕನ್ನಡ, ಮಂಗಳೂರು ಅಂತೇಳಿ. ಪ್ರಾಯಶಃ ನಾನು ಒಂದು ವಿಷಯ ಹೇಳ್ತೇನೆ, ಯಾವುದೇ ಕೋಮು ಭಾವನೆ ಪ್ರಚೋದನೆಗೊಳಗಾಗಿ ಯಾರೂ ಇಲ್ಲಿ ಅಪರಾಧಗಳನ್ನು ಮಾಡೋದಿಲ್ಲ. ಎಲ್ಲರ ಹತ್ರನೂ ಧಾರ್ಮಿಕ ಪ್ರಜ್ಞೆ ಇದೆ, ಕೋಮು ಸೌಹಾರ್ದತೆಯ ಪ್ರಜ್ಞೆನೂ ಇದೆ. ಅವನ ಮನಸ್ಸಿಗೆ ಆಘಾತ ಆದಾಗ ಪ್ರೇರಣೆಯಿಂದ ಇಲ್ಲಿ ಅನೇಕ ಪ್ರಕರಣಗಳು ನಡೆದಿರ್ತಕ್ಕಂಥದ್ದು. ಇದರ ಹಿಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರಗಳಿರ್ಬೋದು, ಇದರ ಹಿಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೀ ಪ್ಲಾನ್ಗಳಿರ್ಬೋದು, ಅಥವಾ ಯಾವುದೇ ಒಬ್ಬನ ಭಾಷಣದಿಂದಾಗಿ ಇಲ್ಲಿ ಕೋಮು ಸಂಘರ್ಷಗಳು ಸಂಭವಿಸುವಂತ ಉದಾಹರಣೆಗಳಿಲ್ಲ. ಇತಿಹಾಸವನ್ನು ನಮ್ಮ ಇಲಾಖೆಯವರಿದ್ದಾರೆ, ಹೋಮ್ ಮಿನಿಸ್ಟರ್ ಸಮರ್ಥರಿದ್ದಾರೆ. ಇತಿಹಾಸವನ್ನು ತೆಗೆದುಕೊಂಡು ನೋಡಿ, ಯಾವುದೇ ಒಂದು ಹತ್ಯೆಗಳು ನಡೆದಾಗ, ಕೋಮು ಗಲಭೆಗಳು ನಡೆದಾಗ ಅದರ ಹಿಂದೆ ಕೋಮು ಭಾವನೆಯ ಭಾಷಣಗಳಿಂದ ಅಥವಾ ಸ್ವಪ್ರೇರಣೆಯಿಂದ ಅವರು ಮಾಡಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ಹ್ಯಾಬಿಚುವಲ್ ಅಪರಾಧಿಗಳು ಸಂಖ್ಯೆ ಬಹಳ ಕಡಿಮೆ ಇರ್ತಕ್ಕಂಥದ್ದು. ಒಂದೊಂದು ಪ್ರಕರಣಗಳಲ್ಲಿ ಒಬ್ಬೊಬ್ಬರು ಸ್ವಪ್ರೇರಣೆಯಿಂದ ಈ ರೀತಿಯ ಧಾರ್ಮಿಕ ಭಾವನೆಗೆ ಗಾತಿಯಾದಂತಹ ಸಂದರ್ಭದಲ್ಲಿ ಅಪರಾಧಗಳು ನಡೆದಿರ್ತಕ್ಕಂಥ ಪ್ರಕರಣಗಳು ಇಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರೊಂದು ಮಾತು ಹೇಳಿದ್ರು, ನಾಡ್ದು ನಡೀತಕ್ಕಂಥ ಕೃಷ್ಣಾಷ್ಟಮಿ, ಜನ್ಮಾಷ್ಟಮಿ ವಿಷಯಗಳನ್ನು ಹೇಳಿದ್ರು. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಕಳೆದ ಬಾರಿ ಗಣೇಶೋತ್ಸವ ಈ ಜಿಲ್ಲೆಯಲ್ಲಿ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಗಣೇಶೋತ್ಸವ ಕಳೆದ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಗಣೇಶೋತ್ಸವವನ್ನು ಮಾಡಬಾರ್ದು ಅಂತ ಕೇಳಿದ್ರು. ನಾವು ಇವತ್ತು ಧಾರ್ಮಿಕ ಆಚರಣೆ ಯಾರ್ದು ವಿರೋಧವೇ ಇಲ್ಲ. ಅನೇಕ ವರ್ಷಗಳಿಂದ
ಸಮಾಜಕ್ಕೆ ಯಾವುದೇ ವ್ಯವಸ್ಥೆಯಲ್ಲಿ ಇಲ್ಲದಂತ ವ್ಯಕ್ತಿಗಳು ಪ್ರಚೋದನೆಗೊಳಗಾಗ್ತಾರೆ. ಸರ್ಕಾರದ ನಿಯಮ ಈ ಕಾನೂನನ್ನು ಅಳವಡಿಸಿದಾಗ ಈ ವರ್ಷ ಈಗ ಮತ್ತೆ 11:30 ಒಳಗಡೆ ನೀವು ಧಾರ್ಮಿಕ ಆಚರಣೆಗಳನ್ನು ನಿಲ್ಲಿಸಬೇಕೆನ್ನುವಂತ ಒಂದು ಕಾನೂನು ರೂಪಿಸಿದ್ರೆ ಇಷ್ಟು ವರ್ಷ ನಮ್ಮಲ್ಲಿ ಅದಕ್ಕೆ ಯಾವುದೇ ಸಮಯದ ಮಿತಿ ಇಲ್ಲದೆ ಬರುವ 1 ದಿನದ ಗಣೇಶೋತ್ಸವನ, 2 ದಿವಸದ ಗಣೇಶೋತ್ಸವನ, 5 ದಿವಸ ಗಣೇಶ ಮಾಡ್ತಾ ಇದ್ರು. ಇವತ್ತಿಗೆ ಅದಕ್ಕೆ ಮಿತಿಯನ್ನು ಹಾಕ್ತಕ್ಕಂಥ ಕೆಲಸ ಮಾಡಿದಾಗ ಧಾರ್ಮಿಕ ಭಾವನೆಗಳು ಇಲ್ಲಿ ಕೆರಳತಕ್ಕಂಥ ವ್ಯವಸ್ಥೆಗಳಾಗ್ತದೆ. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ, ಈ ಜಿಲ್ಲೆಯ ಶಾಂತಿಯನ್ನು ಉಳಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಇಲಾಖೆ, ಅದರ ಜೊತೆಗೆ ಈ ಜಿಲ್ಲೆಯ ಜನಪ್ರತಿನಿಧಿಗಳು, ನಾನು ಗೃಹ ಸಚಿವರಿಗೆ ನಾನೊಂದು ವಿನಂತಿ ಮಾಡ್ತೇನೆ. ನೀವು ಈ ಜಿಲ್ಲೆಗೆ ಇದು 2-3ನೇ ಬಾರಿ ಬಂದಿದ್ದೀರಿ. ನೀವು ಬಂದ ತಕ್ಷಣ ಕಳೆದ ಒಂದು ಇನ್ಸಿಡೆಂಟ್ ಆದಂತಹ ತಕ್ಷಣವೂ ನಮ್ಮ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಸಹ ನೀವು ಪಡಿಬೇಕು. ಮುಂದಿನ ದಿನಗಳಲ್ಲಿ ಕೇವಲ ಜನಪ್ರತಿನಿಧಿಗಳ ಜೊತೆಲೂ ನೀವು ಒಂದು ಸಭೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಒಂದಷ್ಟು ವಾಸ್ತವ ಸತ್ಯಗಳನ್ನು ಎಲ್ಲರ ಎದುರಿಗೆ ಹೇಳೋದಾಗ್ಲಿ, ನಿಮ್ಮ ಎದುರಿಗೆ ವಾಸ್ತವ ಸತ್ಯಗಳನ್ನು ಹೇಳತಕ್ಕಂಥ ವ್ಯವಸ್ಥೆಗಳು ಸಹ ನಮಗೆ ಸಹ ಅವಕಾಶಗಳು ಬೇಕು. ಈ ವ್ಯವಸ್ಥೆಯನ್ನು ನೀವು ಈ ಜಿಲ್ಲೆಯ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಮತ್ತೆ ಈ ಜಿಲ್ಲೆಯಲ್ಲಿ ಉದ್ಯೋಗದ ದೃಷ್ಟಿಯಿಂದ 100% ಈ ಜಿಲ್ಲೆಯ ಉದ್ಯೋಗದ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕು. ಯಾಕೆ ಯೋಚನೆ ಮಾಡಬೇಕು? ಇವತ್ತು 6 ತಿಂಗಳಿಂದ ಸುಮಾರು 10,000ಕ್ಕಿಂತ ಹೆಚ್ಚು ಕೂಲಿ ಕಾರ್ಮಿಕರು ಕೆಲಸ ಇಲ್ಲದಿದ್ದಾರೆ. ಮರಳು ಮತ್ತು ಕೆಂಪುಗಳು ಸಿಗದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರ ಆ 10,000 ಜನರ ಯೋಚನೆಗಳು ಬದಲಾಗಬಾರದಲ್ಲ. ಕೆಲಸ ಇದ್ರೆ ಕೆಲಸದಲ್ಲಿ ಮಗ್ನರಾಗಿರ್ತಾರೆ. ಇದಕ್ಕೇನು ತಕ್ಷಣ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬಹುದು ಎನ್ನುವಂತ ಯೋಚನೆಯನ್ನು ಸಹ ಮಾಡಬೇಕಾಗ್ತದೆ. ಪ್ರಾಯಶಃ ಕಳೆದ 6 ತಿಂಗಳಿಂದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಹೊಸ ನಮ್ಮ SP ಅವರು ಮತ್ತು ಹೊಸ ಕಮಿಷನರ್ ಬಂದಂತ ಕಾನೂನು ಸುವ್ಯವಸ್ಥೆಯನ್ನು ಹದಬಸ್ತಿಯಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆದ್ರೆ ಒಂದು ವಿಚಾರ ಹೇಳ್ತೇನೆ, ಹಿಂದೆ ಇರ್ತಕ್ಕಂಥ ಕಮಿಷನರ್ ಇರ್ಬೋದು, ಹಿಂದೆ ಇರ್ತಕ್ಕಂಥ SP ಅವರು ಇರ್ಬೋದು, ಇಲಾಖೆ ಒಂದೇ, ಸರ್ಕಾರ ಒಂದೇ. ಯಾಕೆ ನಾವು ಈ ರೀತಿಯ ಘಟನೆಗಳಾದಾಗ ಸರ್ಕಾರದ ಅಧಿಕಾರಿಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರವೃತ್ತಿ ಇದನ್ನು ಬಿಡಬೇಕು. ನಾವು ಅವರಲ್ಲಿ ಯಾರೇ ಇರ್ಬೋದು, ನಾವು ಅವರಿಗೆ ಕಾನೂನು ಚೌಕಟ್ಟೊಳಗೆ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ನಾವು ಮಾಡಬೇಕು. ಇದರ ಜೊತೆಗೆ ಲಾಸ್ಟ್ ಒಂದು ಪಾಯಿಂಟ್ ಹೇಳಿ ನಾನು ಮುಗಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಭಾವನೆ ಮೂಡತಕ್ಕಂಥ ಕೆಲಸಗಳು ಆಗಿಲ್ಲ. ಮತ್ತೆ ಅತ್ಯಂತ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಈ ಜಿಲ್ಲೆ, ಇಲ್ಲಿ ಎಲ್ಲಿ ಯಾವ ಕೋಮು ಭಾವನೆ ಈ ರೀತಿ ಯಾವುದೇ ಪ್ರಚಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು, ದೇಶದಲ್ಲಿ ಆದ್ರೂ ಈ ಜಿಲ್ಲೆಯಲ್ಲಿ ಇವತ್ತು 9 ರಿಂದ 10 ಮೆಡಿಕಲ್ ಕಾಲೇಜುಗಳಿದೆ.